ಸುಗುಣವಿ ಶಾಲದಯ ಸುಗುಣವಿ ಶಾಲದಯ ಬಾಲಗಿರಿಗೆ ಎಳಬಾಲನೆನಿಸಿರಿಪು ಜಲವನಿದ ಜಯಶೀಲತೆಯನ್ನನು ಪಾಲಿಸು ಗಜವದನ ಸುಗುಣವಿ ಶಾಲದಯ ಅಂಬೂರು ಹದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಆತ್ಮಜಗೆ ಕೈ ಮುಗಿದಂಬುಜ ಸನವಾಡಿಯರ ಪಾದ ಅಂಬುಜಕ್ಕೆ ಪೊಡವಡುತ್ತ ವರ್ಣಿಪೇಟಿ ಕಥಾಮೃತವ ಗುರುವ ಪರಮಾನಂದ ಸದ್ಗುಣ ಭರಿತ ಪಾವನ ಚರಿತ ಸನ್ಮೂತ ಸುರನರೋ ರಜ ಲೋಕರಕ್ಷಕ ವಿಶ್ವಮೂರ್ತಿಯೇ ದುರಿದ ತಿಮಿರಪತಂಗ ವಿದ್ಯಾಶರಧಿ ಸರ್ವೋತ್ತುಂಗ ಸತ್ತತ ಕರುಣಾದೇವು ನೀನೆಮಗೆ ಪಾಲಿಸು ಮತಿಗೆ ಮಂಗಲ ವಲ್ಲಭ ಸುದೇವ ಮಣಿರಥದಲ್ಲಿ ಕುಳ್ಳಿರ್ದು ಬಂದು ಉಲ್ಲಾಸದಳುವ ಘೆರಡಸುತ್ತ ಬರುತ್ತಿದ್ದ ಬಲ್ಲಿದ ಕೌಸನನ್ನು ಮಂಗಲಕರವೆಸೆದು ರಾಜಿಸುವಾಗ ಮಂಗಲವಾಯಿತಿದ್ದು ತಂಗಿಯ ಮಗನಿಂದ ಮರಣವೆಂಬುದ ಕೇಳಿ ಕಂಗಳರನ ಕಿಡಿಗೆలను ತಾಪಡಿಸುತ್ತ ಮಂಗಲಕರವೆಸೆದು ಸಾಲ ರೋಗಗಳು ಕೌಸರಾಯ ಹೇ ಸದಿ ಹಳೆ ಭಾಗ್ಯಲಕ್ಷ್ಮಿ ಕೌಸರಾಯ ಕೀರ್ತಿ ಮಾಸುವಾಡು ಗ್ರಹಿಸಿ ನೋಡು ಕೌಸರಾಯ ಲೇಸು ಕಾರ್ಯವೇನೋ
ಮುನಿಗಳಾಣೆ ತಂದೆ ತಾಯಿಗಳಾಣೆ ತರಳನನು ತಂತೀವೆನನು ತಾ ಒಮ್ಮೆ ತಾನೇ ಬದುಕಿಸುವೆನೆಂದೆನುತ್ತ ದೈತ್ಯನು ಸೆರೆಮನೆಯ ಕಡೆ ಬರುತ್ತಲಿದ್ದನು ಇರುಳು ಹಗಲು ಕೃಷ್ಣ ಹರೇ ಪಾಹಿಮ ಜಯ ಜಯ ಬಾಲ ಕೃಷ್ಣ ಹರೇ ಪಾಹಿಮ ವಿಷ್ಣು ಮುಖ್ಯ ಸುರೌಘಾಂದಿತ ಪರಮೇಷ್ಠಿ ವಿನುತ ಪಾದ ವಿನೋದ ಕೃಷ್ಣ ಹರೇ ಪಾಹಿಮ ಎಂದು ಧರಿಸಿದೆ ನಿನ್ನ ನಾನು ಎನ್ನುವುದರದಿ ಎಂತೋ ಪುಟ್ಟಿದೆ ಅಯ್ಯೋ ನೀನು ವಿಲಾಸದೋ ಲಭ್ಯವಿಲ್ಲದ ಕಾಮಧೇನು ಕಾಲ ಕಾಲದಿ ಸಂತತ ಮನದಲ್ಲಿ ಚಿಂತಿಪ ಭಕ್ತರ ಸಂತತಿಗೊಲಿವಾನಂತ ಗುಣಾಢ್ಯ ಸಂತತ ಮನದಲ್ಲಿ ಚಿಂತಿಪ ಭಕ್ತರ ಸಂತತಿಗೊಲಿವ ಅನಂತ ಗುಣಾಢ್ಯ ಎಂದು ಧರಿಸಿದೆ ನಿನ್ನ ನಾನು ವಸುದೇವ ದೇವಕಿಯ ನಿತ್ಯೆಂದು ಕೈ ಮುಗಿದು ಸುರ ಕಂಸನ ಬಾಧೆಗೆಡೆ ಇಲ್ಲ ಎನ್ನಲು ನಿರ್ಮಿಸಿ ಗೋಕುಲದಲ್ಲಿ ಯಶೋದೆಯಲ್ಲಿ ಮಗಳಾಗಿ ನಿಶಿಯಲಿ ಕುವರು ಬಲದಿಂದ ಕೊಂಡೊಯ್ದಿಟ್ಟು ತಂದರ ಶಿಶುವ ಕೌಸಂಗೆ ಕೊಡಿ ರೇಣ ಲುಟ್ಟ ಧೋತ್ರವು ಮುಸುಕಿಡಲು ಪುಟ್ಟ ಧೋತ್ರವು ಮುಸುಕಿಡಲು ಸತಿ ಪುರುಷರಿಬ್ಬರಿಗೆ ಜೋಡಿಸಿದ ಕಾಲ ಸಂಕಲ ಸಡಲಿತು ಅಣ್ಣ ಕೊಲ್ಲುವುದೇ ಕೋಮಗಳ ಇಕೋ ಹೆಣ್ಣು ಪುಟ್ಟಿದ್ದು ನೋಡು ನಿನ್ನ ಭಾಗ್ಯದಳ ಅಣ್ಣ ಕೊಲ್ಲುವುದೇ ಕೋಮಗಳ ಕೊಲ್ಲುವುದಕ್ಕೆ ನಿನ್ನ ಗಂಟಲು ಇಳಿವ ಸುತ್ತಲ್ಲ ನಿನ್ನ ರಿಪ್ಪು ಧಾತ್ರಿಯಲ್ಲೇ ನಾನಲ್ಲ ಬೆಳವು ತೈದ ಸಯಳಿರು ನೀ ಸಾಯ ನುಡಿಯ ಎಂತೆಂಬ ನುಡಿ ಕೇಳಿಸಿದುದು ಚಂಡಿಕೆಯ ನುಡಿಗೆ ಭ್ರಮೆಗೊಂಡು ಚಂಡಿಕೆಯ ನುಡಿಗೆ ಭ್ರಮೆಗೊಂಡು
ನಮಸ್ಕಾರ. ತಾವು ಕಳೆದ ಒಂದು 5 ದಶಕಗಳಿಂದ ಯಕ್ಷಗಾನ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಾಸ್ಯ ಒಂದು ವಿಭಾಗದಲ್ಲಿ ಹಾಸ್ಯಗಾರರಾಗಿ ಒಂದು ಒಳ್ಳೆಯ ಹೆಸರನ್ನು, ಅಂದರೆ ಒಳ್ಳೆಯ ಪರಂಪರಾಗತವಾದಂತಹ ಹಾಸ್ಯ ಎನ್ನುವಂತಹ ಒಂದು ಹೆಸರನ್ನು ಗಳಿಸಿಕೊಂಡು ಈಗಿನ ಕಾಲಮಾನದಲ್ಲಿಯೂ ಕೂಡ ಸಲ್ಲುವ ಕಲಾವಿದರಾಗಿ ನೀವು ಇನ್ನೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಂಥವ್ರು. ಈ ಒಂದು ಯಕ್ಷಗಾನದ ಪಯಣದ ಬಗ್ಗೆ ಮತ್ತು ಯಕ್ಷಗಾನ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದ ಈ 5 ದಶಕಗಳಲ್ಲಿ ನಡೆದಂತಹ ಏರಿಳಿತಗಳ ಬಗ್ಗೆ, ಇದು ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಒಂದು ನಿಮ್ಮ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ದಯವಿಟ್ಟು. ಸರಿ. ನಾವು ಈಗ ನೇರ ಸಂದರ್ಶನಕ್ಕೆ ಬರುವುದಿದ್ರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ, ನಿಮ್ಮ ವ್ಯಕ್ತಿ ಪರಿಚಯ, ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಕೌಟುಂಬಿಕ ಹಿನ್ನೆಲೆ ಮತ್ತೆ ಯಕ್ಷಗಾನಕ್ಕೆ ಬಂದ ಹಿನ್ನೆಲೆ, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಹೇಳೋಣ. ನಮ್ಮ ಅಪ್ಪಯ್ಯ ಬಂಟ್ವಾಳ ಗಣಪತಿ ಆಚಾರ್ಯ ಅಂತ, ಅವರು ಕೂಡ ಯಕ್ಷಗಾನ ಕಲಾವಿದರು, ಹಾಸ್ಯಗಾರರಾಗಿದ್ದರು. ಅವರು ಕೂಡ ಮೊದಲು ಕಟೀಲು ಮತ್ತು ಹೆರ್ಗಾ ದುರ್ಗಾ ಪರಮೇಶ್ವರಿ, ಬಲ್ಲಂಬೆಟ್ಟು ಇದರಲ್ಲೆಲ್ಲ ತಿರುಗಾಟ ಮಾಡಿದಂಥ ಕಲಾವಿದರಾಗಿದ್ದರು. ಸಾಧಾರಣ ಎಲ್ಲ ವಿಭಾಗದಲ್ಲೂ ಅವರು ಚೆಂಡೆ, ಮದ್ಲೆ, ಭಾಗವತಿಗೆ ಇದನ್ನೆಲ್ಲ ಮಾಡ್ತಾಯಿದ್ರು. ಅವರ ಜೊತೆಯಲ್ಲಿ ಅವರು ಮೇಳವನ್ನು ನಿಲ್ಲಿಸಿ, ಮೇಳದ ತಿರುಗಾಟವನ್ನು ನಿಲ್ಲಿಸಿ ಮನೆಯಲ್ಲಿದ್ದರು, ಚಿನ್ನದ ಕೆಲಸ ಮಾಡಿಕೊಂಡು. ಆಮೇಲೆ ಅಲ್ಲಿ ಒಂದು ಅಮಟಾಡಿ ಮೇಳ ಅಂತ ಆರಂಭ ಆಯಿತು. ಹೌದು, ಕುಂಬಳೆ ಶೇಷಪ್ಪನವರು ಮಾಡಿದಂಥ ಮೇಳ ಅಮಟಾಡಿ ಮೇಳ. ಅವರು ಅದಕ್ಕೆ ತಿರುಗಾಟಕ್ಕೆ ಹೋಗ್ತಾಯಿದ್ರು. ಆವಾಗ ವಾರಕ್ಕೆ 1, 2 ಎಲ್ಲ ಆಟ ಆಗ್ತಾಯಿತ್ತು. ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಅದನ್ನು ನೋಡಿ 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 ನನಗೂ ಕೂಡ ವೇಷ ಮಾಡಬೇಕು ಅಂತ ಆಸೆ ಆಯಿತು. ಹಾಗೆ ಸಣ್ಣ ಸಣ್ಣ ವೇಷಗಳು ಒಟ್ಟಿಗೆ ಹೋಗುವಂಥ ಕಿರಾತ ಬಡೆ, ವನಬಾಲಕರು ಇಂಥದ್ದು ಹೋಗ್ತಾ ಇದ್ದೆ. ಆಮೇಲೆ ಅವರು ನಿಲ್ಲಿಸಿದ್ದು, ಅವರು ಚಿಕ್ಕಮಗಳೂರಿನಲ್ಲಿ ಕೆಲಸಕ್ಕೆ ಹೋದರು. ನಾನು 6ನೇ ಕ್ಲಾಸ್ ಮುಗಿದು 7ನೇ ಕ್ಲಾಸು ಅರ್ಧದಲ್ಲಿ ನಾನು ಮೇಳಕ್ಕೆ ಹೋದೆ, ಅಮಟಾಡಿ ಮೇಳಕ್ಕೆ. ಆವಾಗ ಸಂಪೂರ್ಣ ತಿರುಗಾಟ ಇತ್ತು, ಅದರಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಅದರಲ್ಲಿ 1 ವರ್ಷ ಆವಾಗ ಮನೋಹರ್ ಕುಮಾರ್ ಎಲ್ಲ ನಾಟ್ಯ ಕಲಿತು ಮೇಳಕ್ಕೆ ಸೇರಿದ. ಕರೆಕ್ಟ್. ನಾನು ನಾಟ್ಯ ಕಲೀಲಿಲ್ಲ, ಆವಾಗ ನಾಟ್ಯ ಕಲೀಲಿಲ್ಲ. ಸ್ವಲ್ಪ ಅಲ್ಲಿ ಬಿಡಾರದಲ್ಲಿ ಚೌಕಿ ಹತ್ರ ಎಲ್ಲ ಮನೋಹರನ 2ನೇ ಹೆಜ್ಜೆ ಎಲ್ಲ ಹೇಳಿಕೊಟ್ಟು ಕುಣಿತಾ ಇದ್ದೆ. ಅದು ಸಂಪೂರ್ಣ ಎಂಥದ್ದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಸ್ವರ್ನಾಡು ಮೇಳ ಅಂತೇಳಿ ಆರಂಭ ಆಯಿತು. ಹೌದು, ಸ್ವರ್ನಾಡು ವಿಶ್ವನಾಥ ಶೆಟ್ಟರದ್ದು. ಅದರಲ್ಲಿ ತಿರುಗಾಟ ಮಾಡಿದೆ. ಅದರಲ್ಲಿ ತಿರುಗಾಟ ಮಾಡಿ ಆಮೇಲೆ ಸುಂಕದ ಗಟ್ಟೆ ಆರಂಭ ಆಯಿತು, ಕಾವೂರು ಕೇಶವನವರು ಮಾಡಿದ್ದು. ಅದರಲ್ಲಿ ಕೂಡ ಅದು ಒಳ್ಳೊಳ್ಳೆ ಕಲಾವಿದರಿದ್ದು, ಬೆಳ್ಳಾರೆ ಸುಬ್ಬಯ್ಯ ಶೆಟ್ಟರು, ಕಾವೂರು ಕೇಶವನವರು, ಮತ್ತು ಕಾವೂರು ವಿಠಲ, ಮತ್ತು ತ್ಯಾಂಪಣ್ಣ ಮಾರ್ಲ, ಸುಜನ ಸುಳ್ಯ, ತುಳಿಕಾಲ ವಿಶ್ವನಾಥ, ಇವರೆಲ್ಲ ಅದರಲ್ಲಿದ್ದರು. ತಿರುಗಾಟ ಮಾಡಿದರೆ ಆವಾಗ ಕೆಲವೆಲ್ಲ ಹಾಸ್ಯದ ವೇಷಗಳು ಸಿಕ್ಕುವುದಕ್ಕೆ ಆರಂಭ ಆಯಿತು. ಶ್ವೇತಕುಮಾರದ ಪ್ರೇತ ಅವರು ಮಾಡಿಸಿದ್ದವರೇ ಸುಜನ ಸುಳ್ಯ, ಅದು ಮಾಡ್ತಾ ಇದ್ದೆ. ಅದು ಕಳೆದು 4ನೇ ವರ್ಷ ಕಟೀಲು ಮೇಳಕ್ಕೆ ಸೇರಿದೆ. ಕಟೀಲು ಮೇಳ ಆವಾಗ 2 ಮೇಳ ಆದ ವರ್ಷ. ಕರೆಕ್ಟ್. ಕಟೀಲು ಮೇಳದಲ್ಲಿ 5 ವರ್ಷ ತಿರುಗಾಟ ಮಾಡಿದೆ. ಕಟೀಲು ಮೇಳದಲ್ಲಿ 4ನೇ ತಿರುಗಾಟ ಕಟೀಲು ಮೇಳದಲ್ಲಿ. ಅದರ ಮರು ವರ್ಷ ನಾನು ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ನಾಟ್ಯ ಕಲ್ತದ್ದು. 4 ವರ್ಷದ ತಿರುಗಾಟ ಆದ ಮೇಲೆ ನಮ್ಮ ಗುರುಗಳು ಪಡ್ರೆ ಚಂದ್ರಣ್ಣ ಅವರಲ್ಲಿ ನಾಟ್ಯ ಕಲಿತು ಪುನಃ ಬಲಿಪರ ಸತ್ನಲ್ಲಿ 5 ವರ್ಷ ಅದರಲ್ಲಿ ಅದಾಗಿ ಮತ್ತೆ ಪುತ್ತೂರು ಮೇಳ ಆರಂಭ ಆಯಿತು. ಕರೆಕ್ಟ್. ನಮ್ಮ ಶ್ರೀಧರ ಭಂಡಾರಿಯವರ ಪುತ್ತೂರು ಮೇಳ, ದಿನೇಶ್ ಅಮ್ಮಣ್ಣರು ಭಾಗವತರು ಆರಂಭ, ಅವರು ಬಾಲನಾಗಮ್ಮ ಪ್ರಸಂಗ, ತುಳು ಪ್ರಸಂಗ ಒಂದು ಇದಾಯಿತು. ಆಮೇಲೆ 5 ವರ್ಷ ಅದರಲ್ಲಿ ಪುತ್ತೂರು ಮೇಳದಲ್ಲಿ ತಿರುಗಾಟ ಮಾಡಿದ್ದೆ.
5 ವರ್ಷ ಅದರಲ್ಲಿ ತಿರುಗಾಟ ಮಾಡಿ ಆಮೇಲೆ ಕದ್ರಿ ಕರ್ನೂರು ಕೊರಗಪ್ಪರೆಗಳ ಹೌದು. ಅದು ನಿಂತಿತ್ತು. ಅದು ನಿಂತು 1 ವರ್ಷ ಕುಂಬಳೆ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ ದಾಸಪ್ಪರೆಗಳದ್ದು. ಅದರ ಬೆನ್ನಿಗೆ ಸುರತ್ಕಲ್ ಮೇಳದಲ್ಲಿ 2 ವರ್ಷ. ಅದಾಗಿ ಪುನಃ 11 ವರ್ಷ ಕದ್ರಿ ಮೇಳದಲ್ಲಿ ಮನೋಹರ ಕುಮಾರ ನೇತೃತ್ವದ ಕದ್ರಿ ಮೇಳದಲ್ಲಿ 11 ವರ್ಷ ತಿರುಗಾಟ ಮಾಡಿದ್ದಾರೆ. ಆಮೇಲೆ ಪುನಃ 2 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿ ಕುರಿಯ ವಿಠಲ ಶಾಸ್ತ್ರಿಗಳ ಸಟ್ನಲ್ಲಿ. ಅದಾಗಿ ಅದೇ ಗಣಪತಿ ಶಾಸ್ತ್ರಿಗಳ ಅವರ ಸಟ್ನಲ್ಲಿ 2 ವರ್ಷ ತಿರುಗಾಟ ಮಾಡಿದರು. ಒಳ್ಳೆ ತಿರುಗಾಟ ಆಗಿದೆ. ಆಮೇಲೆ ಎಳನೀರು ಮೇಳ ಅದರಲ್ಲಿಂದ 2 ವರ್ಷ. ಆಮೇಲೆ 10 ವರ್ಷ ಹೊಸನಗರ ಮೇಳ, 1 ವರ್ಷ ಪುನಃ ಎಳನೀರು. ಇದೀಗ ಹನುಮಗಿರಿಯಲ್ಲಿ ಒಟ್ಟು 49 ತಿರುಗಾಟ ಆಗ್ತಾ ಉಂಟು ಈಗ. ಹೌದು ಸರ್, ಈಗ ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಏನು ಯಕ್ಷಗಾನದ ಮೇಲೆ ಆಸಕ್ತಿ ಬೆಳೆಯಿತು, ಇದರಲ್ಲೇ ನಾವು ಮುಂದುವರಿಯುವ ಅಂತ ನಿಮಗೆ ಕಂಡಿತು, ನೀವು ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿ ಆರಿಸಿಕೊಂಡವರು. ಅದನ್ನು ಆರಿಸಿಕೊಳ್ಳದೇ ಇರ್ತಿದ್ರೆ ನೀವು ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ಚಿನ್ನದ ಕೆಲಸ ಮಾಡ್ತಿದ್ದೆ. ಚಿನ್ನದ ಕೆಲಸವನ್ನು ಕಲ್ತಿದ್ದೇನೆ ನಾನು. ಶಾಲೆ ಹೋಗುವಾಗ ನಮ್ಮ ಅಂಗಡಿಯ ಬಾಗಿಲು ತೆಗೆದು ಅಗಿಷ್ಟಿಗೆ ಹಳೆ ಇದನ್ನೆಲ್ಲ ತೆಗೆದು ಹೊಸತು ಮಾಡಿ ಕೆಂಡ ಮಾಡಿ ಒಂದು ಕಬ್ಬಿಣದ ಸರಿಗೆಯನ್ನು ಇದು ಮಾಡಿ ಹೋಗಬೇಕು. ಅಷ್ಟು ಕೆಲಸ ಇತ್ತು. ಆಮೇಲೆ ಶಾಲೆಗೆ ಕರೆಕ್ಟ್ ಅಂತ ಪರಿಸ್ಥಿತಿ. ಅಪ್ಪನಿಂದ ಅಷ್ಟು ಸ್ಟ್ರಿಕ್ಟ್ ಇತ್ತು. ಚಿನ್ನದ ಕೆಲಸ ಮಾಡ್ತಾನೂ ಇದ್ದೆ. ಅದು ಚಿನ್ನದ ಕೆಲಸ ಮಾಡ್ತಿದ್ರೆ ನಾನು ಬಂಟ್ವಾಳ ಜಯರಾಮಾಚಾರ್ಯ ಅಂತೇಳಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಯಕ್ಷಗಾನಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎನ್ನುವುದಕ್ಕಿಂತಲೂ ಯಕ್ಷಗಾನ ನಮಗೆ ತುಂಬ ಕೊಟ್ಟಿದೆ. ಹೆಚ್ಚು ಹಣ ಮಾಡಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕಿಂತ ಹೆಚ್ಚು ಒಳ್ಳೆ ಅಭಿಮಾನಿಗಳನ್ನು, ಕಲಾರಾಧಕರನ್ನು ಸಂಪಾದನೆ ಮಾಡಿದ್ದೇವೆ. ಎಲ್ಲಿ ಹೋದರೂ ನಮಗೊಂದು ಗೌರವ ಉಂಟು, ಯಕ್ಷಗಾನ ಕಲಾವಿದ ಅಂತೇಳಿ. ಚಿನ್ನದ ಕೆಲಸ ಮಾಡ್ತಿದ್ರೆ ಆಗ್ತಿರಲಿಲ್ಲ. ಸರ್, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ಈಗಿನ ಕಾಲದಲ್ಲಿ ನಿಮ್ಮ ಸಲಹೆ ಏನು? ಯಾವ ಒಂದು ಮನೋಧರ್ಮದಿಂದ ಅವರು ಇಲ್ಲಿಗೆ ಬಂದರೆ ಅವರಿಗೂ ಒಳ್ಳೆಯದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೆಯದಾಗಬೇಕು? ಯಕ್ಷಗಾನವನ್ನೇ ಜೀವನೋಪಾಯಕ್ಕೆ ಬೇಕಾಗಿ ಬಳಸಿಕೊಳ್ಳುವಂತಹ ಕಲಾವಿದರು ಈಗ ಕಡಿಮೆ. ಈಗ ಏನಾದರೂ ಬೇರೆ ವ್ಯಾಪ್ತಿ ಇರ್ತದೆ, ಇದು ಉಪವ್ಯಾಪ್ತಿ, ಒಂದು ಸೈಡ್ ಬಿಸ್ನೆಸ್ ಅಂತ ಹೇಳಿದಾಗೆ ಬದಿದ್ದು. ಆದರೆ ಒಂದು ಹೇಳ್ತೇನೆ, ಯಕ್ಷಗಾನಕ್ಕೆ ಬಂದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಒಂದು ಹೆಸರು, ಹಣ ಅಂತೂ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಹೆಸರು, ಒಂದು ಒಳ್ಳೆಯ ಕಲಾವಿದ ಅನ್ನಿಸಿಕೊಳ್ಳುವಂಥದ್ದು ಮಾಡಬೇಕು. ಅದೇ ಸುಮ್ಮನೆ ಅಂತದಕ್ಕೆ ಬರೋದು. ಮೊದಲು ನಾವೆಲ್ಲ ಹೊಟ್ಟೆಪಾಡಿಗಾಗಿಯೇ ಆಟಕ್ಕೆ ಬಂದದ್ದು. ಮನೆಯಲ್ಲಿ ಸರಿಯಾದ ಊಟ ತಿಂಡಿ ಯಾವುದೂ ಇರಲಿಲ್ಲ. ಮೇಳಕ್ಕೆ ಬಂದರೆ ಊಟ ಸಿಗ್ತದಲ್ವ, ಕರೆಕ್ಟ್. ಆ ಉದ್ದೇಶದ ನಾನು ಹೊಟ್ಟೆಪಾಡಿಗಾಗೆ ಯಕ್ಷಗಾನಕ್ಕೆ ಬಂದು ಬಿದ್ದ. ಮತ್ತು ಬಂದ ಮೇಲೆ ಏನಾದರೂ ಸಾಧನ ಮಾಡ. ಕಟೀಲು ಮೇಳದಲ್ಲಿದ್ದಾಗ ವೇಷ ಸರಿಯಾಗಿ ಸಿಗ್ತಿರಲಿಲ್ಲ. ವೇಷ ಸಿಗದಿದ್ದರೆ ಅಡ್ಡಿ ಇಲ್ಲ, ಬಾ ಮದ್ದಳೆ ಕಲಿಯುತ್ತೆ. ಕಾಸುಗೋಳು ವೆಂಕಟರಾವ್ರವರು ಮದ್ದಳೆ ಕೇಳಿ ಬಡಿಲಿಕ್ಕೆ, ಆವಾಗ ಕೇಳಿ ಬಡಿಯುವ ಕ್ರಮ ಇತ್ತು. ಹೌದು ಹೌದು. ಸಂಜೆ ಆವಾಗ ಕರ್ಕೊಂಡೋಗಿ ಮದ್ದಳೆ ಚೆಂಡಿಗೆ ಎಡೆಗೊಡ್ಲಿಕ್ಕೆ ಮದ್ದಳೆ ಕಲಿಸಿ, ಆಮೇಲೆ ನಿತ್ಯವೇಷದವರೆಗೆ ಸ್ತ್ರೀವೇಷದವರೆಗೆ ಕುಣಿಸುವಷ್ಟನ್ನು ಕಲಿಸಿಕೊಟ್ಟಿದ್ರು. ಆವಾಗ ತಿರುವಾಯಿ ಕೃಷ್ಣ ಭಟ್ರು ಮತ್ತು ಕೇಶವ ಭೈಪಡ್ತಾರು ಮದ್ದಳೆ ಇದ್ದಾರೆ, ಕಾಸುಗೋಡು ವೆಂಕಟರಾವ್ ಚೆಂಡೆಗೆ, ಬಳಿಪಾರ ಪದ್ಯಕ್ಕೆ, ವೆಂಕಪರಾಯಗಳು ಸಂಗೀತ. ಇದಿಷ್ಟು ಮಾಡಿ ಆಮೇಲೆ ಸಣ್ಣ ಸಣ್ಣ ವೇಷಗಳು. ಕರೆಕ್ಟ್. ಕಟೀಲು ಮೇಳದ 5ನೇ ವರ್ಷದಲ್ಲಿ ನನಗೆ ಒಳ್ಳೆಯ ವೇಷ ಸಿಕ್ಕಿದ್ದು. ಲಲಿತೋಪಖ್ಯಾನದಲ್ಲಿ ಬ್ರಹ್ಮ, ಮತ್ತು 5 ಬೆನ್ನಿಗೆ ಬರುವಂಥ 5 ದೂತಗಳು, ಬದಲಾವಣೆ ಮೇಕಪ್ ಮಾಡಿ ಹೋಗ್ತಿದ್ದೆ. ಆ ವರ್ಷವೇ ನನಗೆ ಸರಿಯಾದ ವೇಷಗಳು ಸಿಕ್ಕಿದ್ದು.
ಅಲ್ಲಿವರೆಗೆ ಸರಿಯಾದ ಸರಿಯಾದ ವೇಷಗಳು ಸಿಗ್ತಿರ್ಲಿಲ್ಲ. 57 ಜನ ಕಲಾವಿದರು ಇದ್ದರು, 57 ಜನ ಇತ್ತು ಆ ಮೇಳದಲ್ಲಿ. ಪೆರುವಾನಾರಾಯಣ ಶೆಟ್ಟರು, ಅರುವನಾರಾಯಣ ಶೆಟ್ಟರು, ಕುಟ್ಯಪ್ಪಣ್ಣ, ಮತ್ತು ಪುಣ್ಯಕಣ್ಣ ಮಣಿಯಾಣಿ, ಸೀನಪ್ರಾಯಿಗಳು, ಎಂಥ ಅದ್ಭುತ ಕಲಾವಿದರು ಇದ್ರು ಆವಾಗ. ಮತ್ತು ಒಂದು 8 ಜನ ಮಕ್ಕಳೇ ಇದ್ದೇವೆ ನಾವು. ಇದೇ ಮಂಗಗಳು, ವನಪಾಲಕರು, ಕಿರಾತವಾಡೆ ಇತ್ಯಾದಿ ಇದನ್ನೇ ಮಾಡ್ತಿದ್ದಾರೆ. ಸರಿಯಾದ ವೇಷಗಳು ಸಿಕ್ಕಿದ್ದು 5ನೇ ವರ್ಷಕ್ಕೆ ನನಗೆ. ಹೌದು. ಈಗ ಯಕ್ಷಗಾನದ ಶಾಸ್ತ್ರೀಯತೆ, ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಹಾಗಂದ್ರೆ ಏನು, ಅದರ ಗುಣಲಕ್ಷಣ ಏನು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಈ ಪಾರಂಪರೆ ಅಂತ ಹೇಳಿದರೆ ಹಿಂದೆ ಮಾಡಿದ್ದವರನ್ನು, ಹಿಂದೆ ಯಾವ ವೇಷವನ್ನು ಯಾರು ಹೇಗೆ ಮಾಡ್ತಿದ್ರು ಅದನ್ನೇ ಮುಂದುವರಿಸುವುದು. ಇದು ಪರಂಪರೆ. ಪರಂಪರೆ ಅಂತೇಳಿ ಹೀಗೆ ಅಂತೇಳಿ ಹೇಳಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಆಮೇಲೆ ಆ ವೇಷಗಳಿಗೆ ನಮ್ಮದು ಕೊಡುಗೆ ಯಾವುದು, ಏನಾದರೂ ಒಂದು ಏನಿಲ್ಲದರೂ ಒಂದು ಶಬ್ದ ವ್ಯತ್ಯಾಸ ಮಾಡಿ ಆದರೂ ನಮ್ಮ ಕೊಡುಗೆ. ಕುಣಿತದಲ್ಲಿ ಕೂಡ ಹಾಗೆ. ಮೊದಲೆಲ್ಲ ಹಾಸ್ಯಗಾರಗಳು ಏನಕ್ಕೇನು ಕುಣಿತಿದ್ರು, ಅದಕ್ಕೊಂದು ಇದಿರಲಿಲ್ಲ. ಕರೆಕ್ಟ್. ಕಾಲಿಗೆ ಬಂದಾಗೆ ಎಂಥದ್ದು ಹಾರಿಕೊಂಡು ಹೀಗೆಲ್ಲ ಅದಲ್ಲ. ನಾಟ್ಯ ಕಲಿತಿದ್ರು, ಶುದ್ಧ ನಾಟ್ಯ ಕಲೀಲಿಲ್ವಾ? ಅದನ್ನೇ ಕೊಡಿದ್ರೇನು, ಪದ್ಯಕ್ಕೆ ಅಭಿನಯ ಮಾಡಿದ್ರೇನು? ಕರೆಕ್ಟ್. ಈಗ ಪದ್ಯಕ್ಕೆ ಅಭಿನಯ ಮಾಡಿದರೆ ನಮ್ಮ ವೇಷ ಕಾಣುದು. ಕರೆಕ್ಟ್. ಬೇವಿನ ಚಲನ ಪದ್ಯ, ಈಟೀಟ್ ಮಂದಿ ಓಟೋಟ್ ಕೂಡಿ ಹೊಲ ಕೈದೆವು, ಈಟಿ ಕಟಾರಿ ಇರಿತಾ ಕಾಗಿ, ಈಟಿ ಕಟಾರಿ ಇರಿತಾ ಕಾಗಿ ಬೇಟೆ ಯಾಡಿ ಬೇಜಾರಾಗಿ. ಈ ಅಭಿನಯವನ್ನು ತೋರಿಸದಿದ್ರೆ ವೇಷ ಕಾಣುವುದು. ಒಂದದು ಪದ್ಯಕ್ಕೂ ಅಭಿನಯಕ್ಕೂ ಸಂಬಂಧ ಇಲ್ಲದಿದ್ದರೆ ಪದ್ಯ ಹೇಳುವವನಿಗೂ ಆಯಾಸ, ಚೆಂಡೆ ಮೊದಲೇವರಿಗೂ ಆಯಾಸ, ಕುಣಿಯುವವನಿಗೂ ಆಯಾಸ. ಸಂಬಂಧ ಇದ್ದರೆ ಯಾರಿಗೂ ಆಯಾಸ, ನಿರಾಯಾಸವಾಗಿ ಅದು ನಡೆದು ಹೋಗ್ತದೆ. ಮುಖದಲ್ಲಿ, ಕಣ್ಣಿನಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ ಎಲ್ಲ ಅಭಿನಯ ಬಂದರೆ ಆ ವೇಷ ಕಾಣುತ್ತದೆ. ಇಲ್ಲದಿದ್ದರೆ ಇಲ್ಲ. ಅಂದ್ರೆ ಪರಂಪರೆ ಸಂಪ್ರದಾಯ ಅಂತ ನಾವು ಗಟ್ಟಿ ಕೂತ್ಕೊಳ್ಬೇಕಾಗಿ ಏನು ಇಲ್ಲ. ಇಲ್ಲ, ಒಳ್ಳೆಯದನ್ನು ಬದಲಾವಣೆ ಮಾಡಿ ಕೊಡಬೇಕು. ಕರೆಕ್ಟ್. ಇದೇ ಇದು ಯಕ್ಷಗಾನದ ದಾಟಿಯೇ ಹಿಡ್ಕೊಂಡು ಹೋಗುವುದಲ್ಲ, ಸ್ವಲ್ಪ ನಾಟಕೀಯತೆ. ಕರೆಕ್ಟ್. ಈ ನಾಟಕೀಯತೆಗೆ ಸರಿಯಾಗಿ ನಮಗೆ ಇದು ಕೊಟ್ಟದ್ದು ತುಳು ಪ್ರಸಂಗ. ಈ ತುಳು ಪ್ರಸಂಗ, ಮೊದಲ ತುಳು ಪ್ರಸಂಗ ಗಂಡು ತುಳು ಪ್ರಸಂಗ. ಹೌದು. ಈಗಿನಗಾಗಿ ಇದು ಸಿನಿಮಾ ಕಥೆಗಳೆಲ್ಲ ಕಾಲ್ಪನಿಕ ಕಥೆ ಆದರೂ ಸತ್ಯ ಅಂತ ನಂಬುವಂತಿತ್ತು. ಕರೆಕ್ಟ್. ಈಗ ನಾವೇ ಆಡ್ತಿದ್ದ ಕೆಲವು ಪ್ರಸಂಗ, ಪುತ್ತೂರು ಮೇಳದಲ್ಲಿ ಬಾಲೆನಾಗಮ್ಮ, ಒಳ್ಳೆ ಅದು ಸಿನಿಮಾ ಕಥೆ ಆದರೂ ಯಕ್ಷಗಾನ ಶೈಲಿಯಲ್ಲೇ ಇತ್ತು. ಸಿನಿಮಾ ಕಥೆ ಬಾಲನಾಗಮ್ಮ ಅಂತೇಳಿ ಕರೆಕ್ಟ್, ತೆಲುಗು ಪಿಕ್ಚರ್, ಅದನ್ನು ನಾಟಕೀಯತೆಗೆ ಅಂತೇಳಿ ಅದು ಕೂಡ ಹಾಗೆ. ಅವಾಗ ನಾಟಕೀಯತೆ ತರಲಿಕ್ಕೆ ಆಗ್ತಿತ್ತು. ಒಂದು ಸಣ್ಣ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋಗುವ ಸಂದರ್ಭ, ಒಂದು ತುತ್ತರದ ಆ ಮಗುವನ್ನು ಕಾಡಿನಲ್ಲಿ ಬಿಡಲಿಕ್ಕೂ ಮನಸ್ಸಿಲ್ಲ, ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಇಂಥ ಪರಿಸ್ಥಿತಿ. ಆವಾಗ ಈಗ ಕೆಲವು ಇನ್ನು ಭಾಗವತರ ಅಮ್ಮಿಂಕೆಲ್ಲ ಕೊಡ್ತಾ ಇದ್ರು ಅಂತೇಳಿ, ಅದು ಆರಂಭ, ಅದು ಆ ಕಾಲದಲ್ಲಿ ವಾಮದೇವ ಪುಂಚಿತಾಯ ಅಂತ ಹೇಳಿದ್ರು ಭಾಗವತ. ಕರೆಕ್ಟ್. ಅವರಿಗೂ ಸಾಧಾರಣ ಎಲ್ಲ ಚೆಂಡೆ ಮೊದಲೇ ಭಾಗವತಿಗೆ ಹಾಸ್ಯ, ವೇಷ, ಸಂಗೀತ, ಹರಿಕತೆ ಎಲ್ಲ ಗೊತ್ತುಂಟು ಅವರಿಗೆ. ಸಾಧಾರಣ ಪುರುಷೋತ್ತಮ ಪುಂಜರಾಗಿ ಎಲ್ಲ ವಿಷಯ ಗೊತ್ತಿದ್ದ ವ್ಯಕ್ತಿ. ಅವರು ಹಿಂದಿನಿಂದ ಆ ಮಗುವನ್ನು ಬಿಟ್ಟು ಒಂದು ಸಲ ನೋಡಿ ಹಿಂದೆ ಬಂದು ಮುಂದೆ ಬಿಟ್ಟು ಹೋಗೋ ಒಂದು ಸಣ್ಣಗೊಂದು ಅಮ್ಮಿಗೆಲ್ಲ ಅವತ್ತೊಂದು ನಾಟಕೀಯತೆ ಹೆಚ್ಚು ಬರ್ತದೆ ಅಂತ ಹೇಳಿ. ಕರೆಕ್ಟ್. ಆವಾಗಿಂದ ಹೊಸತನ ಆರಂಭ ಆಗಿದೆ.
ಹೀಗಾಗಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ಆಗೋದು. ಕರೆಕ್ಟ್. ಆದರೆ ಪುತ್ತೂರ್ದ ಮುತ್ತು ಪೌರಾಣಿಕ ಪ್ರಸಂಗದ ಹಾಗೆ ಹೋಗ್ತಿತ್ತು. ಆಗ ಬೆರುವ ನಾರಾಯಣ ಶೆಟ್ಟರು, ಅರುಣಾರಾಯಣ ಶೆಟ್ಟರು ಎಲ್ಲ ಬಂದಿದ್ರು. ಅದ್ಭುತ, ಅದು ಪೌರಾಣಿಕದ ಹಾಗೆ ಆಗ್ತಿತ್ತು. ತುಳು ಪ್ರಸಂಗ, ಪುತ್ತೂರಿನ ಐತಿಹಾಸಿಕ ಕಥೆ ಅದು, ಅಮೃತ ಸೋಮೇಶ್ವರ. ಕರೆಕ್ಟ್. ಆವಾಗ ನಾಟಕೀಯತೆ ತರಲಿಕ್ಕೆ ಅಂತಹ ಪ್ರಸಂಗಗಳು ನಮಗೆ ಬಹಳ ಉಪಕಾರಿಯಾಗಿತ್ತು. ಈಗ ನೋಡಿ, ಅದೇ ಈ ಪುರಾಣೇತರ ಪ್ರಸಂಗಗಳು, ಇದರ ಬಗ್ಗೆ ಈಗ ನೀವು ಅದನ್ನು ಹೇಳ್ತಿರಲಿಲ್ಲ, ಇದು ಯಕ್ಷಗಾನಕ್ಕೆ ಪೂರಕವ ಅಥವಾ ಮಾರಕವ? ಪೂರಕವೇ. ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದನೇದಾಗಿ ಆ ಕಾಲದಲ್ಲಿ ಒಳ್ಳೆ ಕಲೆಕ್ಷನ್ ಬರ್ತಿತ್ತು. ಕರೆಕ್ಟ್. ಆವಾಗ ಯಕ್ಷಗಾನ ಅಂತ ಹೇಳಿ ಟೆಂಟ್ ಮೇಳ ಯಕ್ಷಗಾನದ ಉದ್ಧಾರಕ್ಕೆ ಬಂದದ್ದಲ್ಲ, ವ್ಯವಸಾಯ ಅಲ್ವಾ? ವ್ಯವಸಾಯ ಹಣ ಆಗಬೇಕು ಅಂತ ಇದ್ರೆ ಹೊಸತನ ಬೇಕು. ಕರೆಕ್ಟ್. ಹೊಸತನ ಬೇಕು ಅಂತ ಹೇಳಿ ಇದು ಎಲ್ಲಿಂದ ಇಲ್ಲಿವರೆಗೂ ಆಗಬಾರ್ದು. ಇನ್ನೂ ಹೊಸತು ಬರಲಿಕ್ಕಿಲ್ಲ, ಎಲ್ಲ ಬಂದಾಯಿತು. ಆವಾಗ ತುಳು ಪ್ರಸಂಗದಲ್ಲೂ ಜನ ಒಪ್ಪುವಂಥ ವಿಚಾರಗಳಿತ್ತು. ಕರೆಕ್ಟ್. ಎಂಥದ್ದು ಕೊನೆಗೆ ಸತ್ಯ ಧರ್ಮಕ್ಕೆ ನ್ಯಾಯ ಸಿಗುವುದು ಅಂತ ಆಗ್ತಾ ಇತ್ತು ಅಲ್ವಾ? ಪೌರಾಣಿಕದಲ್ಲಿಯೂ ಹಾಗೆ, ತುಳು ಪ್ರಸಂಗದಲ್ಲಿಯೂ ಕೊನೆಗೆ ಅದೇ ಸಂದೇಶ ಅಲ್ವಾ? ಮಾರಕ ಅಂತ ಇನ್ನು ಮುಂದೆ ಮಾರಕವೇ. ಅಲ್ಲಲ್ಲ, ನಾನು ಹೇಳುವುದೇನು ಅಂತಂದ್ರೆ, ಈ ವೇಷಭೂಷಣಗಳೆಲ್ಲ ಯಕ್ಷಗಾನೀಯವಾಗಿ ಇತ್ತ ಆಗ? ಅಲ್ಲ, ತುಳು ಪ್ರಸಂಗಕ್ಕೆ ಬೇಕಾದಾಗೆ ಬೇಕಾದ್ರು. ಈಗ ಕೋಟಿ ಜನ ಬಂದ್ರೆ ಪೆರುಮಾಳ ಬೆಳ್ಳದ ಕಿರೀಟ ಕಟ್ಟಿ ಮಾಡ್ತಿದ್ರು. ಪೆರುಮಾಳ ಬೆಳ್ಳ ಒಂದು ಪೀಠಿಗೆ ವೇಷ, ಅದೊಂದು ಕಿರೀಟ ಕಟ್ಟಿ ಮಾಡಿ, ಕೇವಲ ಬೆಳ್ಳದ ಕಿರೀಟ ಕಟ್ಟಿ ಮಾಡ್ತಿದ್ರು. ಅಂಥ ಪ್ರಸಂಗಗಳಿಗೆ ಹಾಗಂತೇಳಿ ದೇವ ಪುಂಜಕ್ಕೆಲ್ಲ ಆಗುದಿಲ್ಲ. ಈ ಕೋಟಿ ಚೆನ್ನೈ ಪ್ರಸಂಗ ಒಂದು ಐತಿಹಾಸಿಕ ಅಥವಾ ಪೌರಾಣಿಕಕ್ಕೆ ಹತ್ತಿರದಂತೆ ಕಾಣ್ತಿತ್ತು. ಕರೆಕ್ಟ್. ಈ ದೇವಪುಂಜ, ತುಳುನಾಡ ಸಿರಿ, ಇದಕ್ಕೆಲ್ಲ ಯಕ್ಷಗಾನದ ವೇಷ ಸೂಟ್ ಆಗುದಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಒಂದು ಸಲ ತುಳುವಿನಲ್ಲೇ ಪೌರಾಣಿಕ ಪ್ರಸಂಗ ಮಾಡ್ತೀವಿ. ಪೌರಾಣಿಕದ ವೇಷಭೂಷಣಗಳನ್ನು ತೊಟ್ಟಾಗ ತುಳು ಭಾಷೆ ಅದಕ್ಕೆ ಹೊಂದಿಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಅದು ಆಗುದಿಲ್ಲ. ವೇಷಭೂಷಣವೇ ಅದು ತೋರಿಸ್ತದೆ. ವೇಷಭೂಷಣವೇ ಅದು ಬಲ್ಲಿರನೆಯಂತೆ ಹೋಗ್ತದೆ. ಕರೆಕ್ಟ್. ಪೌರಾಣಿಕದ ವೇಷಭೂಷಣಗಳು ಆಗಿರುವ ಪೌರಾಣಿಕದ ವೇಷಭೂಷಣಕ್ಕೂ ತುಳು ಭಾಷೆಗೂ ಹೊಂದಾಣಿಕೆ ಆಗುತ್ತಿಲ್ಲ. ಹಾಗಂತೇಳಿ ಒಂದು ಅರುವ ಮೇಳದಲ್ಲಿ ಒಂದು ದೇವರಿಗೆ ಅರ್ಪಣೆ ಹೇಳಿ ಪೌರಾಣಿಕ ಇದೆ ಕರ್ಣನ ಕಥೆ ಆಡ್ತಿದ್ರಂತೆ. ಆಗುದಿಲ್ಲ ಅಂತ ಹೇಳಿಲ್ಲ, ಮಾಡ್ಬೋದು, ಆದರೆ ಅಷ್ಟು ಹೌದು, ಅದು ಜನಕ್ಕೆ ಹಿಡಿಸುವುದು ಕಷ್ಟ, ಹೊಂದಾಣಿಕೆ ಕಷ್ಟ. ಈ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಉಳಿಸಬೇಕು ಅಂತ ಆದರೆ ನಾವು ಏನೆಲ್ಲ ಮಾಡಬಹುದು? ಒಡ್ಡೋಲಗದ ಒಂದು ಪ್ರಕರಣ ಬೇಕು ಅನ್ನಿಸ್ತದೆ, ಆದರೆ ಸಮಯದ ಅಭಾವಕ್ಕೆ ಬೇಕಾಗಿ ಅದನ್ನು ಕಡಿತಗೊಳಿಸಿದ್ದಾರೆ. ಕರೆಕ್ಟ್. ಎಲ್ಲಿಯವರೆಗೆ ಅಂತ ಹೇಳಿದರೆ ಪ್ರವೇಶಕ್ಕೆ 2ನೇ ತಿಂಗಳ ಎರಡನೇ ಗೊತ್ತಿಲ್ಲ ಒಂದರಲ್ಲಿ ನಿಲ್ಲಿಸಿದ್ದಾರೆ. ಕರೆಕ್ಟ್. ಸಮಯದ ಅಭಾವಕ್ಕೆ ಬೇಕಾಗಿ. ಬಟ್ ಇದು ಯಕ್ಷಗಾನಕ್ಕೆ ಪೂರಕವ ಈ ರೀತಿ ಆದರೆ? ಪೂರಕಲ್ಲ, ಆದರೆ ಪ್ರಯಾಣದ್ದು ಇದೆಲ್ಲ ಬೇಕಾಗ್ತದೆ. ಹೆಚ್ಚು ಹೊತ್ತು ಅಲ್ಲದಿದ್ರು ಒಂದು 2-3 ಸ್ಟೆಪ್ ಆದರೂ ಪ್ರಯಾಣದ ನೃತ್ಯಗಳು, ಹೌದು, ಬೇಟೆಯ ನೃತ್ಯಗಳು. ಹೌದು, ಪ್ರಯಾಣದ್ದು ಎಲ್ಲ ಬೇಕಾಗ್ತದೆ. ಅದೇ ಪೂರ್ವರಂಗ ಇದೆಲ್ಲ. ಪೂರ್ವರಂಗ ಒಂದು ಈಗ ಕಾಲಮಿತಿಗೆ ಆಗುವಾಗ ಅದನ್ನು ಎಲ್ಲ ಬಿಟ್ಟಾಗಿದೆ.
ಅವ್ರ ಪ್ರಸಂಗವೇ ಆರಂಭ ಅಲ್ವಾ. ಕರೆಕ್ಟ್. ಪೂರ್ವರಂಗ ಯಾರಿಗೆ ಬೇಕು, ಯಾಕೆ ಬೇಕು? ಹೌದು, ಅದೇ ಕಲಿಯುವವರಿಗೆ ಬೇಕು. Correct. ಕಲಿಯುವವರೇ ಇಲ್ಲ, ಎಲ್ಲ ಕಲಿತೇ ಬಂದದ್ದಿದ್ರೆ ಪೂರ್ವರಂಗದ ವಿಷಯ ಎಂತದಕ್ಕೆ? ಅದನ್ನು ನೋಡ್ಲಿಕ್ಕೆ ಜನ ಇದ್ದಾರಾ? ಇಲ್ಲ ಇಲ್ಲ. ಅದನ್ನು ಮಾಡುವುದನ್ನೆಲ್ಲ ಕಲಿತೇ ಬಂದಾಗ ಪೂರ್ವರಂಗ ನಮಗೆ ಆಗ ಡೌರು, ನಿತ್ಯವೇಷ, ಶ್ರೀವೇಷ ಎಂಥದಕ್ಕೆ ಕಲೀಲಿಕ್ಕೆ, ನಾಟ್ಯ ಕಲಿಯುವುದು, ನಾಟ್ಯವನ್ನು ಚುರುಕುಗೊಳಿಸುವುದಕ್ಕೆ, ಕರೆಕ್ಟ್, ನಾಟ್ಯವನ್ನು ಅಭಿವೃದ್ಧಿಗೊಳಿಸುವುದಕ್ಕೆ, ಚುರುಕುಗೊಳಿಸುವುದಕ್ಕೆ ಪೂರ್ವರಂಗದಲ್ಲಿ ನಾವು ವೇಷಗಳನ್ನು ಮಾಡ್ತಿದ್ದೇವೆ. ಹೌದು, ಕರೆಕ್ಟ್. ಅದು ಈಗ ಚುರುಕಾಗಿ ಬಂದಿರುವಾಗ ಅದರ ಅಗತ್ಯ ಬೀಳುವುದಿಲ್ಲ. ಈ ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಉದ್ದ ಪದ, ಉದ್ದ ಉದ್ದ ಆಲಾಪನೆ, ಇದು ಯಕ್ಷಗಾನದ ನಾಟ್ಯಕ್ಕೆ ಎಷ್ಟು ಹಿತ? ಯಕ್ಷಗಾನದ ನಾಟ್ಯಕ್ಕೆ ಬಹಳ ಕಷ್ಟ ಆಗ್ತದೆ. ಅಲ್ಲಿ ರಂಗಸ್ಥಳದಲ್ಲಿ ವೇಷ ಸಾಯ್ತದೆ. ಆ ಪಾತ್ರಕ್ಕೆ ಸರಿಯಾದ ಇದನ್ನು ಕೊಡ್ಲಿಕ್ಕೆ ಆಗುದು, ನ್ಯಾಯವನ್ನು. ದುಃಖ ರಸದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಕರೆಕ್ಟ್ ಆಗುದಿಲ್ಲ. ಹೌದು, ಇಲ್ಲ, ಹೆಚ್ಚು ಇಲ್ಲ, 2 ಶಬ್ದ, 2-3 ಶಬ್ದದಲ್ಲಿ ಜನಗಳಿಗೆ ಒಪ್ಪಿಸ್ಬೇಕಾದದ್ದು. ಅದನ್ನು ಉದ್ದ ಮಾತಾಡಿಕೊಂಡ್ರೆ ದುಃಖ ರಸ ಆಗ್ತದ? ಯಾವುದೇ ಒಂದು ಹಾಸ್ಯವೇ ಆಗಲಿ, ಅದು ಅದರ ಚೌಕಟ್ಟಿನಲ್ಲಿ ಇದ್ದರೆ ಮಾತ್ರ ಚಂದ, ಅಲ್ಲದೆ ಅದನ್ನು ಅತಿಯಾಗಿ ಕೊಂಡೋದ್ರೆ ಅದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಈ ಯಕ್ಷಗಾನ ಪ್ರದರ್ಶನ, ತಾಳಮತ್ಲೆ ಪ್ರದರ್ಶನ ಅಥವಾ ಯಾವುದೇ ಒಂದು ಕಲೆಯ ಪ್ರದರ್ಶನಕ್ಕೆ ವಿಮರ್ಶೆ ಅನ್ನುವಂಥದ್ದು ಅವಶ್ಯಕತೆ ಉಂಟಾ? ವಿಮರ್ಶೆ, ಒಳ್ಳೆಯ ವಿಮರ್ಶೆ ಅವಶ್ಯಕತೆ ಉಂಟು. ಹಾ, ಅಂದ್ರೆ ಒಳ್ಳೆಯ ವಿಮರ್ಶೆ ಅಂದ್ರೆ ಅಂತ ಹೇಳಿದ್ರೆ ಒಬ್ಬರನ್ನೇ ಹೇಳುವುದಲ್ಲ. ಹಾ, ಈಗ ಪ್ರಶ್ನೆ ಉತ್ತರ, ನಿಮ್ಮ ಪ್ರಶ್ನೆ ಹೇಗೆ ಬರ್ತದೆ ಅದಕ್ಕೆ ಸರಿಯಾದ ಉತ್ತರ ಇರಬೇಕು. ಕರೆಕ್ಟ್. ನಿಮ್ಮ ಅಸಂಬದ್ಧ ಪ್ರಶ್ನೆಗಳಾದರೆ ಅಸಂಬದ್ಧ ಉತ್ತರ ಹೋಗಿ ಅದು ಏನಕ್ಕೇನೋ ಆಗುತ್ತೆ. ಕರೆಕ್ಟ್. ಹಾಗಿರುವಾಗ ಸರಿಯಾದ ವಿಮರ್ಶಕರು ಒಳ್ಳೆಯದು. ವಿಮರ್ಶೆ ಮಾಡಬೇಕು, ಮತ್ತೆ ಅವನಲ್ಲಿ ಬಂದು ತಿಳಿಸಬೇಕು. ಯಾರು ಅಸಂಬದ್ಧ ಮಾಡ್ತಾನ ಅವನಲ್ಲಿ ಬಂದು ಹೇಳಬೇಕು, ಈ ರೀತಿ ಮಾಡುವುದು ಒಳ್ಳೆಯದಲ್ಲ, ಬದಲಾವಣೆ ಮಾಡಿಸಿ. ಅವನಲ್ಲೇ ಬಂದು ಹೇಳಿದರೆ ಅವನಿಗೆ ಹೌದಾದರೆ ಅವ ಮಾಡಿಕೊಳ್ತಾನೆ. ಮತ್ತೆ ಉದ್ದಟತನ ಮಾಡಿಕೊಂಡ್ರೆ ಯಾರು ಹೊಣೆಗಾರ? ಹೌದು, ಕರೆಕ್ಟ್. ವಿಮರ್ಶೆ ಮಾಡಿದವ ಅವನಲ್ಲಿ ಆ ಕಲಾವಿದನಲ್ಲೇ ಬಂದು ತಿಳಿಸಿದ್ರೆ, ಇದು ಯಾರೋ ಒಬ್ಬ ಮಾಡು, ಅದನ್ನು ನಮ್ಮಲ್ಲಿ ಬಂದು ಹೇಳು, ಅಗತ್ಯ ಉಂಟಾ? ಅವ ಮಾಡಿದ ವಿಚಾರವನ್ನು ನಮ್ಮಲ್ಲಿ ಬಂದು ಹೇಳಿದರೆ ಅದಕ್ಕೆ ನಾವು ಏನು ಅಂತ ಉತ್ತರ ಕೊಡುವುದು? ಕರೆಕ್ಟ್. ಹಾಗಿರುವಾಗ ಯಾರು ಅವನಲ್ಲಿ ಬಂದು ಹೇಳಿದರೆ ಒಂದು ಅವನಿಗೂ ಸರಿ ಮಾಡಿಕೊಳ್ಳಲಿಕ್ಕೆ ಅವಕಾಶ. ಕರೆಕ್ಟ್. ಓಹೋ, ನನ್ನನ್ನು ಸಭೆಯಲ್ಲಿ ನೋಡುವವರಿದ್ದಾರೆ, ನನ್ನ ವಿಷಯವನ್ನು ವಿಮರ್ಶೆ ಮಾಡುವವರಿದ್ದಾರೆ ಅಂತ ಜಾಗೃತಿ ಆಗುವುದಿಲ್ವಾ? ಅಲ್ಲ, ಕರೆಕ್ಟ್. ನನ್ನ ಲೆಕ್ಕದಲ್ಲಿ ಅದು ಸರಿ ಅನ್ನಿಸ್ತದೆ. ಈ ಪೇಪರ್ನಲ್ಲಿ ಹಾಕೋದು, ವಾಟ್ಸಪ್ ಫೇಸ್ಬುಕ್ನಲ್ಲಿ ಹಾಕೋದಕ್ಕಿಂತ ಅವನಲ್ಲೇ ಬಂದು ತಿಳಿಸಿದರೆ ಜಾಗ್ರತೆ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಕರೆಕ್ಟ್. ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಮತ್ತೆ ಅದಕ್ಕೆ ನಾನು ಮೊದಲೇ ಬಹಳ ವಿರೋಧಿ. ಹಾಂ, ನಾನು ಕಟೀಲು ಮೇಳದಲ್ಲಿರುವಾಗಲೂ ಬಹಳ ವಿರೋಧಿ. ಆದರೆ ಏನು ಮಾಡಲಿಕ್ಕೆ ಆಗ್ತದೆ? ಚೌಕಿ ಹತ್ರವೇ ಬಂದು ಗರ್ನಲ್ಲಿ ಹೊಡಿತಾನೆ. ಚೌಕಿಯ ಇದು ಆವಾಗ ಇದೆಲ್ಲ ಇತ್ತು, ಮಡಲ್ ಇದೆಲ್ಲ, ಅದೆಲ್ಲ ಹೊತ್ತು ಹೋದರೆ ಡ್ರೆಸ್ಸಿಗೆಲ್ಲ ಬೆಂಕಿ ಬಿದ್ದರೆ ಯಾರು ಆಟ ಮಾಡಿಸುವವರು? ಯಜಮಾನ ಅದಕ್ಕೆ ಹೊಣೆಗಾರ ಆಗಬೇಕು. ಮತ್ತೆ ಆ ಡ್ರೆಸ್ ಎಲ್ಲ ಹಾಳಾದರೆ ಯಾರು ಅದನ್ನು ಮಾಡಿಸುವುದು? ಬೈದಿದ್ದೇನೆ ನಾನು, ಬೈದಿದ್ದೆ. ನಮ್ಮ ಮೇಲೆ ತಿರುಗಿ ಗಂಗಾಜರು ಪಡ್ಮಾರ ಬಂದಕೊಳ್ಳುದ ಅಂತ ಹೇಳಿ ಆಯಿತಾ. ಬ್ಯಾಂಡ್ ಸೆಟ್ಟು ಬ್ಯಾಂಡ್ ಅದು ಯಕ್ಷಗಾನಕ್ಕೆ ಅಪಘಾತವೇ ಅದು. ಆದರೆ ಬ್ಯಾಂಡಿನವರಿಗೆ ಒಂದು ಹೇಳಿದರು, ಒಂದು
ಒಂದು 5-6 ಜನರ ಜೀವನ ಹೋಗ್ತದೆ. ಕರೆಕ್ಟ್. ಅನಗತ್ಯ ಆಟಕ್ಕೆ, ಆದರೆ ಒಂದು 5-6 ಜನರ ಜೀವನ ಹೋಗುದು ಯಕ್ಷಗಾನದಿಂದ. ಕರೆಕ್ಟ್. ಪಾಪ ಅವರಿಗೊಂದು ಉದ್ಯೋಗ ಆಗುವುದಿಲ್ಲ. ಮತ್ತು ಹೂವಿನ ಅಗತ್ಯವಿಲ್ಲ ರಂಗಸ್ಥಳದಲ್ಲಿ. ಆ ಹೂ ಮರುದಿವಸ ತೆಗೆದು ತೋಡಿಗೆ ಬೀಸಾಡುತ್ತಲ್ಲ ಸ್ವಾಮಿ, ಅಷ್ಟು ಹೂವು ಇಲ್ಲ. ಏನಾದರೂ ಪ್ರಯೋಜನ ಉಂಟು? ಲೆಕ್ಕದೊಂದು ಹೂವು ಇದು ಎಂಥದ್ದು ರಂಗಸ್ಥಳದ ಇಡೀ ಹೂವು. ಬ್ಯಾಂಡಿನವರಾದರೆ ಒಂದು ಅವರು ಕೆಲವು ಆಟದ ಬ್ಯಾಂಡಿನವರನ್ನು ಇದ್ದಾರೆ. ಅವರಿಗೆ ಯಾವ ಹೊತ್ತಿಗೆ ಹೂವು ಬಾರಿಸಬೇಕು ಅದೆಲ್ಲ ಗೊತ್ತಿರ್ತದೆ. ನೀವು ಯಾವಾಗ ನಿಲ್ಲಿಸಬೇಕು, ಒಂದು ವೇಷ ತಿಂಗಳ ಬಂದು 2ನೇ ತಿಂಗಳಕ್ಕೆ ಆಗುವಾಗ ನಿಲ್ಲಿಸಿ ಆಯಿತು. ಯಾಕೆಂತ ಹೇಳಿದರೆ ಭಾಗವತಿಗೆ ಶ್ರುತಿಗೆ ಹಾಳಾಗ್ತದೆ. ಒಂದು ಸ್ವಲ್ಪ ಹೊತ್ತು ಗುಂಗು ಹಾರ್ಮೋನಿಯ ಗುಂಗು ಬರಬೇಕು ಭಾಗವತ. ಕರೆಕ್ಟ್. ಅವರಿಗೆ ಅದು ಗೊತ್ತಿರ್ತಾರೆ. ಎಲ್ಲವೂ ಉತ್ತಾ ಇರೋದು ಹಾಗೆಲ್ಲ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದರೆ ನಾನು ಕೇಳುವುದು ಕೇವಲ ಪ್ರದರ್ಶನದ ಸಂಖ್ಯೆ ಅಂತಲ್ಲ, ಯಕ್ಷಗಾನಕ್ಕೆ ಅದರಿಂದ ಒಳ್ಳೆದುಂಟ ಹರಕೆ ಬಯಲಾಟ? ಹೌದು. ಹರಕೆ ಬಯಲಾಟಗಳು ಯಕ್ಷಗಾನಕ್ಕೆ ಅದರಿಂದ ಏನು ತೊಡಕಾಗೋದಿಲ್ಲಲ್ಲ. ತೊಡಕಾಗೋದಿಲ್ಲ. ಒಂದು ಆಟ ಆಡಿಸುವವನ ಮಾನಸಿಕವನಿಗೆ ನೆಮ್ಮದಿ ಇರ್ತದೆ. ನನಗೆ ನಾನು ಕೊಟ್ಟ ದೇವರಿಗೆ ಹರಕೆ ಸಂದಾಯ ಆಯಿತು ಒಂದು. ಕರೆಕ್ಟ್ ಅಲ್ವಾ? ಮತ್ತೊಂದು ಕ್ಷೇತ್ರದ ಹೆಸರು. ಮತ್ತು ಕೆಲವು ಪ್ರೇಕ್ಷಕರು ಭಕ್ತಿಪೂರ್ವಕವಾಗಿ ನೋಡುವವರು ಇರ್ತಾರೆ. ಈ ಕಟೀಲು ಮೇಳದ ಆಟವನ್ನು ನಾನು ಈ ವರ್ಷ 50 ಆಟ ನೋಡ್ತೇನೆ. ಆಟ ಮಾಡಿಸ್ಲಿಕ್ಕೆ ಆಗದವರು ಹೌದೌದು ಗೊತ್ತು. 50 ಆಟ ನೋಡ್ತೇನೆ, 100 ಆಟ ನೋಡ್ತೇನೆ, 25 ಆಟ ನೋಡ್ತೇನೆ ಅಂತ ಹರಕೆ ಹೇಳಿ ನೋಡುವವರಿದ್ದಾರೆ. ಹೌದೌದು. ಆದ್ದರಿಂದ ಅದು ಭಕ್ತಿ ಅಲ್ವ? ನಾವು ಎಷ್ಟೋ ಕಡಿಮೆ ಮೇಳದಲ್ಲಿ ಇದ್ದಾಗ ಎಷ್ಟೋ ಅನುಭವಗಳಾಗಿದೆ. ಕರೆಕ್ಟ್. ಅಲ್ಲ, ನನಗೆ ಗೊತ್ತಿದ್ದವರೇ ಒಬ್ಬರು ಹೇಳಿದ್ರು, ನಾನು ಈ ಸರ್ತಿ 24 ಆಟ, ಅದು ದೇವಿಮಾತ್ಮೆ 24 ನೋಡ್ತೇನೆ ಅಂತ ಹರಕೆ ಹೊತ್ತುಕೊಂಡಿದ್ದೇನೆ. ಇದೀಗ 20ನೇದ್ದು 21ನೇದ್ದು ಅಂತ ಹೇಳುವವರು ನಾನು ಕೇಳಿದ್ದೇನೆ. ಹೌದು. ಆದ್ರಿಂದ ಭಕ್ತಿಗೆ ಸಂಬಂಧಪಟ್ಟ ವಿಷಯ. ಈ ದೊಡ್ಡ ದೊಡ್ಡ ಇದು ಹಣ ಖರ್ಚು ಮಾಡಿದ್ದು ಅದು ಭಕ್ತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಒಂದು ಅನುಭವ ಹೇಳ್ತೇನೆ. ನಾನು ಅದೇ ಕಟೀಲು ಮೇಳದಲ್ಲಿರುವಾಗ ಪಾಪ, ಬರೇ ಪಾಪ, ಮಧ್ಯಾಹ್ನಕ್ಕೆ ದೇವರಿಟ್ಟಲ್ಲಿಗೆ ಪೂಜೆಗೆ ಹೋಗಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಅವರು ಕಟೀಲಿಗೆ ಹೋಗಿದ್ದಾರೆ. ಕಟೀಲಿಗೆ ಹೋಗಿ ಹೂವಿನ ಪೂಜೆ ಮಾಡಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಆಟ ಆಡಿಸೋರು ಬರಲಿಲ್ಲ. ಇದು ಬಿಡಾರದಲ್ಲಿ ಅಲ್ಲಿ ಪೂಜೆ ಉಂಟಲ್ಲ ಮಧ್ಯಾಹ್ನ, ಇಲ್ಲ. ಅಷ್ಟೊತ್ತಿಗೆ ಗಂಗೆ ಕಲಾವಿದರಿಗೆ 10 ರೂಪಾಯಿ ಅಂತ ತಲೆ ಕೊಡಲಿ ಆ ಕಿಸೆಗೆ. ಅವರೊಂದು 10 ರೂಪಾಯಿ ಕೊಟ್ಟರು. ಈ ಚಂದ ಪನೀರ್ನೇ ಕೊಂತು ಮಾಡ ಬಜ್ಜಿ ಪಾಪದ ಕಲಿಯ ಕಲಾವಿದರಿಗೆ ಒಂದು ಪಾಪ ಅವರು 10 ರೂಪಾಯಿ ಅದು ಕೊಟ್ಟರು. ಬಜ್ಜಿ ಪಾಪದ ಮಾರ ಪನೀರ್ನೇ ಕಂತು ಅದು ನಿಜವಾದ ಹರಕೆ ಬಯಲಾಟ. ಅವರಿಗೆ 10 ರೂಪಾಯಿ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲ, ಅವ್ರಿಗೆ ಎಂಥದ್ದು ಗೊತ್ತಿಲ್ಲ. ಬರೀ ಒಂದು ದೇವರ ಇದು ಬಿಟ್ಟರೆ ಬೇರೆ ಎಂಥದ್ದು ಗೊತ್ತಿಲ್ಲ. ಕರೆಕ್ಟ್ ಅಂತ ಕೆಲವು ಆಟ ಆಡಿಸುವವರಿದ್ದಾರೆ. ಅದು ನಿಜವಾಗಿಯೂ ದೇವರಿಗೆ ಸಂದಾಯ ಆಗ್ತದೆ. ಈಗ ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ. ಭರವಸೆ ಅದು ಭರವಸೆ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ವೇಷದ ಸ್ವಭಾವವನ್ನು ತಿಳ್ಕೊಳ್ಳದಿದ್ದರೆ ಭರವಸೆ ಹೇಗೆ ಮೂಡುದು? ಕರೆಕ್ಟ್. ಪಾತ್ರದ ಸ್ವಭಾವ, ಯಾವ ವೇಷ ಹೇಗೆ ನಿಲ್ಲಬೇಕು, ಮಾತಾಡಬೇಕು, ಹೇಗೆ ನಿಲ್ಲಬೇಕು, ಸಂಭಾಷಣೆ ಆಗುವಾಗ ಸಭೆ ನೋಡಿಕೊಂಡು ಕೂತ್ರೆ ಈಗ ಯಾವರಲ್ಲಿ ಮಾತಾಡೋದು,
ಎದುರಿನ ಪಾತ್ರಧಾರಿಯ ಮುಖವನ್ನು ನೋಡಿಯೇ ಸಂಭಾಷಣೆ ಬೆಳೆಸಬೇಕಲ್ಲದೆ ಕರೆಕ್ಟ್. ಸಬ್ಬನ್ನು ನಿಧಾನವಾಗಿ ನೀವು ನೋಡಿಕೊಂಡಿದ್ರೆ ಹೇಗೆ ಭರವಸೆ? ಒಂದನೇದಾಗಿ ಈಗಿನ ಕಲಿಯುವಂಥ ಮಕ್ಕಳೇ ಇಲ್ಲ, ಆದರೂ ಆಟ ನೋಡುವಂಥ ಅಭ್ಯಾಸ ಇಲ್ಲ. ಆಟ ನೋಡುವಂಥ ಒಂದು ಕ್ರಮವೇ ಇಲ್ಲ. ನಮಗೆ ಆದರೆ ಆಟ ನೋಡಿದ್ರೆ ನಮಗೆ ಭಾಗ ಹತ್ರ ಪಡಿ ಹತ್ರ ಕೂತು ರಕ್ಕಸರ ವೇಷ ಮಾಡುವಾಗ ಬೊಬ್ಬೆ ಹಾಕಿಕೊಂಡು ರಂಗಸ್ಥಳದಲ್ಲೇ ನಿಂತು ಬಿಡಬೇಕು. ನನಗೊಂದು ಉಪಕಾರ ಅಂತ ಹೇಳಿದ್ರೆ ನಾನು ಚಕ್ರತಾಳ ಮಾಡಿರ್ತೇನೆ. ಕರೆಕ್ಟ್. ಪುರುಷೊತ್ತಿದ್ದಾಗ ಚಕ್ರತಾಳ ಬಾರಿಸ್ತಿದ್ದೆ. ಚಕ್ರತಾಳ ಬಾರಿಸಿದವನಿಗೆ ಆಗುವಷ್ಟು ಅನುಭವ ಚಕ್ರತಾಳ ಮತ್ತು ಹಾರ್ಮೋನಿ ಬಾರಿಸಿಕೊಂಡು ಇರ್ತಾನಲ್ಲ, ಕರೆಕ್ಟ್, ಅವರಿಗೆ ಆಗುವಂಥ ಅನುಭವ ಯಕ್ಷಗಾನದಲ್ಲಿ ಬೇರೆ ಯಾರಿಗೂ ಆಗುವುದು. ಪ್ರತಿ ವೇಷಗಳ ರಂಗನಡೆ, ಹೋಗುವುದು, ಬರುವುದು, ನಿಲ್ಲುವುದು, ಮಾತಾಡುವುದು ಎಲ್ಲ ಅನುಭವ ಆಗ್ತದೆ ಚಕ್ರತಾಳ ಬಾರಿಸ್ತಾ ಇದ್ದರೆ. ಗಮನವಿಟ್ಟು ನೋಡಿದರೆ ಖಂಡಿತ ಬರ್ತದೆ. ನನಗೆ ಅದೇ ಉಪಕಾರ. ಯಾವುದು? ಕಠಿಣ ಮೇಳದ ಒಂದು 5 ವರ್ಷದ ತಿರುಗಾಟ ಉಂಟಲ್ವ, ಅದು ನಮ್ಮನ್ನು ಈಗಲೂ ಅನ್ನ ತಿನ್ನಿಸ್ತದೆ. ಕರೆಕ್ಟ್ ಕರೆಕ್ಟ್. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಕಾಲಮಿತಿ ಆದದ್ದು ಬಹಳ ಒಳ್ಳೆಯದಾಗಿದೆ. ಯಾರಿಗೂ ಈಗ ಬೆಳಗ್ಗಿನ ತನಕ ನಿದ್ದೆ ಕೆಡುವಂತಹ ವ್ಯವಧಾನ ಇಲ್ಲ. ಕರೆಕ್ಟ್. ಹಳಬರಿಗೆ ಆರೋಗ್ಯದ ಸಮಸ್ಯೆ ಇರ್ತದೆ. ಕರೆಕ್ಟ್. ಹೊಸಬರಿಗೆ ಕೆಲಸದ ಒತ್ತಡ ಇರ್ತದೆ. ಬೆಳಿಗ್ಗೆ ಈಗ ಸಾಧಾರಣ 12:30 1 ಗಂಟೆವರೆಗೆ ಪ್ರತಿ ಮನೆಯಲ್ಲೂ ನಿದ್ದೆಗೆಟ್ಟಿರ್ತಾರೆ. ಪ್ರತಿ ಮನೆಯಲ್ಲೂ 12 ಗಂಟೆ ಮೊದಲು ಮಲಗುವವರು ಯಾರು ಇಲ್ಲ ಈಗ. ಕರೆಕ್ಟ್. 12 ಗಂಟೆವರೆಗೆ ಇದ್ದೇ ಇರ್ತಾರೆ. ಆ ಸಮಯವನ್ನು ಇಲ್ಲಿ ನೋಡ್ಬೋದು, ಕಳಿಬಹುದಲ್ವ? ಕರೆಕ್ಟ್. ನಮಗೆ ಬಹಳ ಇದಾಗ್ತದೆ ಯಾವುದು ಕಲಾವಿದರಿಗೆ. ಒಂದನೇದಾಗಿ ಕಲಾವಿದರು ಯಾರು ಮನೆಯಲ್ಲಿ ಬಿಡಾರದಲ್ಲಿ ಈಗ ಇರುವವರಿಲ್ಲ. ಹೌದು, ಇಲ್ಲ. ಎಲ್ಲ ಕಲಾವಿದರು ಸಾಧಾರಣ 175 ಕಲಾವಿದರಿಗೆ ಅವರವರಿಗೆ ಸ್ವಂತ ವಾಹನ ಇರ್ತದೆ. ಬೆರಳೆಣಿಕೆ ನನ್ನಂಥವರು ಕೆಲವರು ಬಿಟ್ಟರೆ ಎಲ್ಲರಿಗೂ ವಾಹನ ಇರ್ತಾರೆ. ಎಲ್ಲ ಅವರ ಕಾರ್ಯಕ್ರಮ ಆದ ಕೂಡ ಹೊರಟು ಹೋಗ್ತಾರೆ. ಸರಿಯಾದ ನಿದ್ದೆ, ಕಾಲಮಿತಿ ಆದರೆ ಸರಿಯಾದ ನಿದ್ದೆ ಇರೋದು. ಸಂಜೆ 6 ಗಂಟೆಗೆ ಆಟ, 7 ಗಂಟೆಗೆ ಆಟ ಅಂತ ಹೇಳಿದ್ರೆ 4 ಗಂಟೆಗೆ ಹೊರಟೇ ಆಗಬೇಕು ಮನೆ. ಕರೆಕ್ಟ್. ರಾತ್ರಿ ಬೆಳಿಗ್ಗೆ ಆಗುವಾಗ 6 ಗಂಟೆಗೆ ತನಕ ನಿದ್ದೆ ಮಾಡಲಿಕ್ಕೆ ಆಗ್ತಿತ್ತು. ಕರೆಕ್ಟ್. ಈಗ ಕಲಾವಿದರಿಗೆ ಕಾಲಮಿತಿಯಾಗಿ ಕಲಾವಿದರಿಗೆ ಸ್ವಲ್ಪ ತೊಂದರೆ ಅಂತ ಹೇಳುದು. ಸ್ವಲ್ಪ ತೊಂದರೆ ಆದರೆ ಮನೆಗೆ ಹೋಗ್ತಾರೆ, ನೆಮ್ಮದಿ ಆಯ್ತದೆ. ಮತ್ತೆ ಕಾಲಮಿತಿ ಬೆಳಿಗ್ಗಿನ ತನಕ ಆಟ ಆದರೆ ಜನ ಮೊನ್ನೆ ಆದ್ಯಪಾಡಿಯಲ್ಲಿ ಒಂದು ಆಟ ಆಯಿತು, ಒಳ್ಳೆ ಆದರೆ ಏನು ಮಾಡೋದು, ಬೆಳಿಗ್ಗೆ ಆಗುವಾಗ 31 ಜನ ಇದ್ದಾರೆ. ಮತ್ತು ಅವರು ಹೇಳಿದ್ರೆ ಬರ್ಕ ವರ್ಷ ನನ್ನ ಕಾಲಮಿತಿ ಹೋಗ್ಬೋದು. ಇಲ್ಲ ಎಂತ ಇಲ್ಲೇ ಇದ್ರೆ ನಮ್ಮ ಮೇಳದಷ್ಟು ದೊಡ್ಡ ಕಲಾವಿದರ ಸಟ್ಟು ಬೇರೆ ಯಾವ ಮೇಳದಲ್ಲಿ ಉಂಟು? ಕರೆಕ್ಟ್. ಹಿಮ್ಮೇಳ, ಮುಮ್ಮೇಳ, ಸಮರ್ಥ ಹಿಮ್ಮೇಳ, ಸಮರ್ಥ ಮುಮ್ಮೇಳ ಎಲ್ಲ ಇಲ್ವಾ? ವ್ಯವಸ್ಥೆ ಎಲ್ಲ ಇಲ್ವಾ? ಇಂಥ ಕಲಾವಿದರಿರುವಂಥ ಯಕ್ಷಗಾನಕ್ಕೆ ಬೆಳಗಿನ ತನಕ ಜನ ನಿಲ್ಲುವುದಿಲ್ಲ. 12:30 1 ಗಂಟೆ ಆಗುವಾಗ ಎದ್ದಾಯ್ತಿ ಕರೆಕ್ಟ್ ಜನ. ಮೊದಲಾದ್ರೆ ಒಂದು ಕ್ರಮ ಇತ್ತು, ಮಹಿಷಾಸುರ ಸೈಪ್ನಾಡಿಬಿಟ್ಟ ಆಟ ನೋಡ್ಕೊಂಡು ಹೇಳಿ. ಹೌದು ಹೌದು. ಈಗ ಅದು ಕೂಡ ಇಲ್ಲ. ಮಹಿಷಾಸುರ ಪ್ರವೇಶಕ್ಕಿಂತ ಮೊದಲೇ ಎದ್ದು ಹೋಗ್ತಾರೆ. ಕರೆಕ್ಟ್. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಸರ್? ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ, ಕಲಾವಿದರಿಗೂ ಇತ್ತು, ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೂ, ಯಜಮಾನರುಗಳಿಗೆ, ಮತ್ತೆ ಪ್ರೇಕ್ಷಕರಿಗೂ ಬೇಕು. ಒಂದು 2 ವೇಷ ಮಾಡಿದ ಕೂಡಲೇ ಆ ಕಲಾವಿದನನ್ನು ಇದು ಮಾಡಿ ಈಗಿನ ವ್ಯವಸ್ಥೆಯಲ್ಲಿ ಅದು ಕರೆಕ್ಟ್. 1-2 ವೇಷ ಅದು ಕೂಡ ಸರಿಯಾಗಿ ಆರೋದು ಮಾತ್ರ. ಒಂದು
ಭರವಸೆಯ ಕಲಾವಿದ ಅಂತೇಳಿ ಹೆಡ್ಲೈನ್ ಕೊಟ್ಟು ಅಲ್ಲ ಅದರಲ್ಲಿ ಮತ್ಸರಲ್ಲ. ಹೌದೌದು, ಆದರೆ ನಿಮ್ಮ ಕಳಕಳಿ ಅರ್ಥ ಆಯ್ತು. ಅಂದರೆ 2-3 ವೇಷಕ್ಕೆ ನಾವು ಆ ರೀತಿ ಮಾಡುವುದು ಸರಿಯಲ್ಲ ಅಂತ. ಅದು ಸರಿ ಅಲ್ವೇ? ನೀವು ಹೇಳಿದ್ದು ಕರೆಕ್ಟ್, ಅದು ಸರಿ ಅಲ್ವೇ ಅಲ್ಲ. ಅವನು ಫೋಟೋ ಭರವಸೆಯ ಕಲಾವಿದ ಅಂತ ತೆಗೆದುಕೊಂಡು ಅದು ಯಾಕೆಂತೇಳಿ ನಾವು ಎಷ್ಟು ಜಾಗ್ರತೆ ಮಾಡಬೇಕು ಅಂತ ಹೇಳಿದರೆ, ಒಂದು ಕಾಲದಲ್ಲಿ ತುಳು ಪ್ರಸಂಗದಲ್ಲಿ ಸಭೆಯವರಿಗೆ ಹೆಸರು ಹೇಳುವುದು, ಸಭೆಯವರ ಹೆಸರು ಹೇಳುವುದು, ಸಭೆಗೆ ಕೈ ತೋರಿಸುವುದು, ಇಂಥದ್ದೆಲ್ಲ ಮಾಡ್ತಿದ್ದರು. ಹೌದು. ಆವಾಗ ನಮಗೆ ಆದ ಅನುಭವ ಹೇಳ್ತೇನೆ ನಾನು. ಜಾಲ ತುಳಸಿ ಪ್ರಸಂಗ 5 ವೇಷಗಳು ರಂಗಸ್ಥಳದಲ್ಲಿ ಇರ್ತದೆ. 5 ವೇಷಗಳು. ಅಂಕುಳ ಸಂಜೀವ ಶೆಟ್ಟರು, ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟರು, ಮತ್ತು ಕುರ್ತಳಕ ಬಾಬಣ್ಣ, ಪಾತಾಳ ಅಂಬಪ್ರಸಾದ್, ಪೆರುವಡಿ ನಾರಾಯಣ ಭಟ್ರು, ಇಷ್ಟು ವೇಷಗಳಿರ್ತವೆ. ಈ ವೇಷಗಳ ಮಧ್ಯೆ ಇದು ಮಂಕುಳ ಸಂಜೀವ ಶೆಟ್ಟರು, ನನ್ನ ಮಗನ ಮೇಲಿಗೆ ಬಾಡೋಣ ನಿನಗೆ ಬೇಟೆಲ್ಲ ತಿಕ್ಕಿದ್ಯಾರ ಅಂತ ಅಂಬಪ್ರಸಾದ್ನಿಗೆ ಹೇಳು. ಅಷ್ಟೊತ್ತಿಗೆ ನಾನೊಬ್ಬನಿಗೆ ನಿಕ್ಕು ಅರ್ನೊಟ್ಟಿಗೆ ಬಾಯರಾಪ್ಪ ಸಾಕು. ಆ ಪ್ರಕರಣ ಮುಗೀತು. ಒಳಗೆ ಬಂದ ಚೌಕಿ ಹತ್ರ ಬಂದ. ಬೇರೆ ಬೇರೆ ಸಭೆಗೆ ಮಾತ್ರ ಡೋರ್ ಸಿಗ್ನ ಜಾಗ್ರತೆ ಮಾಡ್ತಾನೆ. ಕೂಲಿ ಒಂದೆಲ್ಲ ವರಿ ಅಂದು ಯಾರು ಹೇಳಿದ್ದು? ಸಭೆ. ನಾನು ಯಾರಿಗೆ ಕೈ ತೋರಿಸಿದ್ನು ಅವ ಜಾಗ್ರತೆ ಹೋದರೆ ಕೂಲಿ ಒಂದೆಲ್ಲ ವರಿ ಅಂದು ಅವ ಹೇಗಿದ್ದಾನೆ. ಒಳ್ಳೆ ಒಳ್ಳೆ ಬಾಡಿ. ಹೌದು. ಗಡ್ಡೆ ಎಲ್ಲ ಬಿಟ್ಟು ಒಂದು ಸಾಧಾರಣ ಒಂದು ವಿಲನ್ ಟೈಪ್ ಇದ್ದ ನೋಡಿ. ಅದು ನಮಗೆ ಎಂಥದ್ದು ತಪ್ಪು ಮಾಡ್ತೇವೆ, ಆಮೇಲೆ ಸರಿ ಮಾಡಲಿಕ್ಕೆ ಒಂದು ಅವಕಾಶ ಅಲ್ವಾ. ಹಾಗಾಗಿ ಯಕ್ಷಗಾನದ ಚೌಕಟ್ಟು ಬಿಟ್ಟು ಹೋಗುವುದಕ್ಕೆ ಆಗುವುದಿಲ್ಲ. ಮಕ್ಕಳಾಟಿಕೆಯಲ್ಲಿ ಹಾಗೆ ಹೋದ್ರು ಮತ್ತೆ ಜಾಗೃತ ಅವಸ್ಥೆಗೆ ಬಂದು ಬಿಡ್ತೇವೆ. ಕರೆಕ್ಟ್. ತಪ್ಪು ಮಾಡಬೇಕು. ತಪ್ಪು ಮಾಡಿಬಿಟ್ಟು ಪೆಟ್ಟು ಅಂತ ಹೇಳಿದ್ರು ಹೊಡೆಯುವುದಲ್ಲ. ಹೌದೌದು, ಅದರಿಂದ ಪಾಠವನ್ನು ಕಲಿಯುವುದು ಅಂತ. ಮಾತಿನ ಪೆಟ್ಟು ಬೀಳಬೇಕು. ಆವಾಗ ಜಾಗ್ರತೆ. ಇನ್ನು ನೋಡುವ. ಆಮೇಲೆ ಸಭೆಗೆ ಕೈ ತೋರಿಸುವುದಾಗಲಿ, ಸಭೆಯಲ್ಲಿ ಹೆಸರು ಹೇಳುವುದಾಗಲಿ ಇಲ್ಲೇ ಇಲ್ಲ, ನಾನು ಮಾಡಲೇ ಇಲ್ಲ. ಇದು ತುಂಬ ವರ್ಷಗಳಾಯಿತು ಈ ಪ್ರಕರಣ. ಹಾಗಿರುವಾಗ ತಪ್ಪು ಆಗುತ್ತದೆ. ಹೌದು, ಸಹಜ, ಅದು ಕರೆಕ್ಟ್. ಈಗ ನಿಮ್ಮ ಅನಿಸಿಕೆಯಲ್ಲಿ ಇವತ್ತಿನಿಂದ ಒಂದು 30-40 ವರ್ಷಗಳ ಅವಧಿಯಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವುದೆಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ಅಂದರೆ ಅದು ವೇಷದಲ್ಲಿರ್ಬೋದು, ನಾಟ್ಯದಲ್ಲಿರ್ಬೋದು, ಬಣ್ಣಗಾರಿಕೆಯಲ್ಲಿರ್ಬೋದು, ಮಾತುಗಾರಿಕೆಯಲ್ಲಿರ್ಬೋದು, ಎಲ್ಲದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ? ತುಂಬ ಬದಲಾವಣೆಗಳು ಕಾಣ್ತದೆ. ಒಂದು ನಾಟ್ಯದಲ್ಲಿ ತುಂಬ ಬದಲಾವಣೆ. ಮಾತುಗಾರಿಕೆಯಲ್ಲಿ ಕೂಡ ಹಾಗೆ. ಮತ್ತೆ ಸ್ವಭಾವ, ಕೆಲವು ವೇಷಗಳ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ನೋಡಿದ್ದೇವೆ ನಾವು. ಯಾಕಂತ ಹೇಳಿ ಕೆಲವು ವಿಜಯಾರು ಅಣ್ಣಪ್ಪನವರ ಕೆಲವು ಹಾಸ್ಯದ ಸ್ವಭಾವ ಅದು ಅದು ಅದ್ಭುತ ಸ್ವಭಾವ. ಕೆಲವು ವೇಷಗಳಲ್ಲಿ ಕುಚೇಲ ಇಂಥ ಪಾತ್ರಗಳ ಸ್ವಭಾವ ಉಂಟಲ್ವ. ಆಮೇಲೆ ಅಂಥದ್ದನ್ನು ನೋಡಲಿಲ್ಲ, ಬದಲಾವಣೆ. ಹಾಗೆಂತೇಳಿ ಕಾಡಮಲ್ಲಿಗೆ ಚೀಂಕ್ರ ಬೇರೆ, ಕುಚೇಲನ ರೀತಿಯೇ ಬೇರೆ ಅವರದ್ದು. ಒಂದು ನಿಲ್ಲುವುದೇ ಒಂದು. ಮತ್ತು ನಾಟ್ಯದ ಮತ್ತು ಟೆಂಟ್ ಮೇಳದಲ್ಲಿ ಪ್ರಾಜೆಕ್ಟ್ನಲ್ಲಿ ಹೆಸರು ಬೀಳುವುದು. ಹೌದು. ಮನೋಹರ್ ಕುಮಾರ್ ಇದು ವ್ಯವಸ್ಥಾಪಕರ ಹೆಸರು, ಕಲಾವಿದರ ಹೆಸರು ಬೀಳುವುದು ಪಿಕ್ಚರ್ನಲ್ಲಿ ಬಿದ್ದ ಹಾಗೆ. ಹೌದು. ಇದೆಲ್ಲ ಬದಲಾವಣೆ ಆಯಿತು ಎಲ್ಲ. ಮತ್ತು ಸೀನಿಯರ್ಗಳು ಬಂತು. ಕರೆಕ್ಟ್. ಮೊದಲಿದ್ದ ಸೀನಿಯರ್ಗೆ ಅಂತಲ್ಲ. ಆಮೇಲೆ ಬಂತು ಇದು ಸೂರ್ಯನ ಒಡ್ಡೊಳಗ 7 ಕುದುರೆ, ಸೂರ್ಯ, ಕಿರಣ ಎಲ್ಲ ಬೀಳುವುದು, ಇಂಥದ್ದೆಲ್ಲ ತುಂಬ ಬದಲಾವಣೆಗಳನ್ನು ನೋಡಿದ್ದೇವೆ.
ಅದು ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಯಕ್ಷಗಾನ ನಿಂತ ನೀರಲ್ಲ. ಬದಲಾವಣೆ 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 ಅದು ಯಾವ ರೀತಿ ಆಗುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗ್ತಾ ಇರ್ತಾರೆ, ಹೊಸತನ ಬರ್ತಾ ಇರ್ತಾರೆ, ಹೊಸ ಕಲಾವಿದರು ಹುಡ್ತಾ ಇರ್ತಾರೆ. ಶಾಶ್ವತವಾಗಿ ಯಾರು ಯಾವುದು ಉಳಿಯುವುದಿಲ್ಲ. ಈಗ ಭರತನಾಟ್ಯ, ಬಡಗುತಿಟ್ಟಿನ ನಾಟ್ಯ ಅಥವಾ ಇತರ ಯಾವುದಾದ್ರೂ ಕಲೆಯ ಕುಣಿತದ ಶೈಲಿಗಳನ್ನು ನಮ್ಮ ತೆಂಗುತಿಟ್ಟು ಯಕ್ಷಗಾನಕ್ಕೆ ಬಳಸುವಂತಹ ಅವಶ್ಯಕತೆ ಉಂಟಾ? ಕೆಲವು ವೇಷಗಳಿಗೆ ಇರಲಿಕ್ಕೆ ಸಾಧ್ಯ ಉಂಟು. ಕೆಲವು ವೇಷಗಳಿಗೆ ಭರತನಾಟ್ಯದ ಅಂಗವಿನ್ಯಾಸ ಎಲ್ಲವನ್ನೂ ಮಾಡುವುದು ಸರಿಯಲ್ಲ. ಎಲ್ಲ ಯಕ್ಷಗಾನದ ಭರತನಾಟ್ಯವೇ ಆಗಬಾರ್ದು ಅಂತ. ಹೌದು, ಕರೆಕ್ಟ್. ಭರತನಾಟ್ಯದ ಕೆಲವು ಅಂಗಗಳು, ಕೆಲವು ಮುದ್ರೆಗಳು ಇದ್ರೆ ತಪ್ಪಲ್ಲ ನೋಡುವಾಗ ಕೆಲವು ವೇಷಗಳಿಗೆ. ಈಗ ನೋಡಿ, ಯಕ್ಷಗಾನ ರಂಗಭೂಮಿ ಅನ್ನುವಂಥದ್ದು ಈ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ, ಅಂದರೆ ಟಿವಿ ಬಂತು, ಧಾರಾವಾಹಿಗಳು, ಫಿಲ್ಮು, ಇದರ ಎಲ್ಲ ದಾಳಿಗೆ ಒಳಗಾಗಿ ಕೂಡ ಬಹಳ ಬಲಿಷ್ಠವಾಗಿ ನಿಂತಿದೆ. ಇನ್ನು ಮುಂದಕ್ಕೆ ಇದೇ ರೀತಿ ಬೆಳಿಬೇಕು ಅಂತಾದ್ರೆ ಏನಾದರೂ ಬದಲಾವಣೆ ಮಾಡುವಂತ ಅವಶ್ಯಕತೆ ಏನಾದರೂ ಉಂಟಾ? ಬದಲಾವಣೆ ಮಾಡಲಿಕ್ಕೆ ಏನುಂಟು? ಬದಲಾವಣೆ ಆಗಿದೆ. ಬದಲಾವಣೆ ಇನ್ನೂ ಬದಲಾವಣೆ ಅಂತದು. ನಾಟ್ಯದಲ್ಲಿ ಬದಲಾವಣೆ ಇದೆ, ಎಲ್ಲ ರಾಗದಲ್ಲಿ ಬದಲಾವಣೆ, ಎಲ್ಲ ಬದಲಾವಣೆ ಆಗಿದೆ. ಇನ್ನು ಪುನಃ ಹಳತ್ತೇ ಬರಬೇಕಲ್ಲ. ಕರೆಕ್ಟ್. ಹಳತ್ತನ್ನು ಸಹಿಸಲಿಕ್ಕಿಲ್ಲ ಈಗಿನ ಪ್ರೇಕ್ಷಕರು. ಕರೆಕ್ಟ್. ಚೌಕಿಯಲ್ಲಿನ ವಾತಾವರಣದಲ್ಲಿ ಈಗಿನ ಒಂದು ಸನ್ನಿವೇಶಕ್ಕೂ ಹಿಂದಿನ ಒಂದು ಇದಕ್ಕೂ ಗಮನೀಯವಾದಂತಹ ವ್ಯತ್ಯಾಸಗಳನ್ನೇನಾದರೂ ನೀವು ಗುರುತಿಸಿದ್ದೀರಾ? ಮೊದಲು ಚೌಕಿಯಲ್ಲಿ ಹಿರಿಯ ಕಲಾವಿದರು ಎನ್ನುವಂಥ ಭಯ ಇತ್ತು. ಭಯ ನಮ್ಮ ಸಣ್ಣ ಕಿರಿಯ ಕಲಾವಿದರಿಗೆ. ಈಗ ಅದಿಲ್ಲ. ಇದು ಎಲ್ಲರೂ ಒಂದೇ. ಮೊದಲೆಲ್ಲ ಅದು ದೊಡ್ಡ ಕಲಾವಿದರು ಅಂತ ಹೇಳಿದ್ರೆ ಅದು ಅದೇ ಏನೋ ಒಂದು ಥರ ಹೆದರಿಕೆ ಇತ್ತು. ಈಗ 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 ನಮ್ಮನ್ನೆಲ್ಲ ಹಿರಿಯಗಳ ಹಾಸಿಗಾರರೇ ಅಂತ ಕರೆಯಬೇಕು. ನಮ್ಮ ಭಾಗವತರೇ, ಮೊದಲೆಯಾರೇ ಅಂತೇಳಿ ಅವರ ಸ್ಥಾನದ ಒಂದು ಗೌರವ. ಈಗಲ್ಲ, ಈಗ ಹೆಸರು ಹೇಳಿ ಕರೀತಾರೆ. ನಾಳೆ ಜರವಣ್ಣ ಅಂತ ಹೇಳಿ ನಾವು ಅದನ್ನು ಬಯಸುವುದಿಲ್ಲ. ಮೊದಲು ಹಾಗಿತ್ತು. ಅಂದ್ರೆ ಅದು ಒಳ್ಳೆಯ ಬದಲಾವಣೆ ಆಗಿದೆಯಾ ಅಥವಾ ಒಳ್ಳೆಯ ಬದಲಾವಣೆ ಅಲ್ವಾ? ಈಗಿನ ಪರಿಸ್ಥಿತಿಗೆ ಸರಿಯಾಗಿದೆ. ಯಾಕೆಂತ ಹೇಳಿದ್ರೆ ಸರಿ ಸಮಾನತೆ ಅಂತೇಳಿ ಬಂದಿದೆ ಈಗ. ಸರಿ ಸಮಾನತೆ ಆದ್ರೂ ಎಲ್ಲರೂ ಸಮಾನರು ಹಾಗಾದ್ರೆ. ಮತ್ತೆ ಈಗ ಅದು ಅಹಂಕಾರ ಮಾಡುವಂತಹ ಸಂದರ್ಭವೂ ಅಲ್ಲ. ನಾನು ದೊಡ್ಡ ಕಲಾವಿದ ಅಂತ ಹೇಳಿ ಒಂದು ಮುಖ ಯುದ್ಧ ಮಾಡಿಕೊಂಡು ಅದು ಬೇಡ. ಎಲ್ಲರಲ್ಲಿ ಒಂದೇ ರೀತಿ ಇದ್ದರೆ ಒಳ್ಳೆಯದು. ಆದರೆ ಹಿರಿಯರಿಗೆ ಸ್ವಲ್ಪ ಗೌರವ, ಹೌದು, ಗೌರವ ಕೊಡುವಂಥ ಬುದ್ಧಿ ಇದ್ದರೆ ಒಳ್ಳೆಯದು ಅಂತ. ನಾವು ಅದನ್ನು ಹಿರಿಯ ಕಲಾವಿದರು ಬಯಸುವುದಿಲ್ಲ. ಎಲ್ಲ ಕುಶಾಲನಲ್ಲಿ ಇರ್ತೇವೆ ನಾವು. ಈಗ ನಮ್ಮ ಮೇಳದಲ್ಲಿ ಯಾರು ಒಂದು ದೊಡ್ಡಸ್ತಿಗೆ ಮಾಡುವಂಥ ಕಲಾವಿದರು ಇಲ್ಲ. ಎಲ್ಲ ಕುಶಲ ಮಾತಾಡ್ತಾ ಇರ್ತೇವೆ. ಆದರೆ ಹಿರಿಯ ಕಲಾವಿದರಿಗೆ ಸ್ವಲ್ಪ ಇದು. ಈಗ ಯಾರು ಕಿರಿಯ ಕಲಾವಿದರು? ಹೌದು, ಈಗ ಕಿರಿಯ ಕಲಾವಿದರು ಅಂತ ಯಾರು ಇಲ್ಲ. ಹುಡುಕಿದ್ರು ಸಿಕ್ಕಿಲ್ಲ. ಅದರಿಂದ ಅದರ ಬಗ್ಗೆ ಮಾತಾಡ್ತಾರೆ. ಯಕ್ಷಗಾನದಲ್ಲಿ ಹಾಸ್ಯದ ಬಗ್ಗೆ ಸ್ವಲ್ಪ ನೀವು ವಿವರಣೆ ಕೊಡ್ಬೋದು ಸರ್? ಯಕ್ಷಗಾನದಲ್ಲಿ ಹಾಸ್ಯ, ಇದರ ಒಂದು ವಿಚಾರ ಬಗ್ಗೆ. ಈಗ ಕೃಷ್ಣ ಲೀಲೆಯ ವಿಜಯ ಅದು ಪೂರ್ತಿ ಹೆಡ್ಡನೂ ಅಲ್ಲ, ಪೂರ್ತಿ ಬುದ್ಧಿವಂತನೂ ಅಲ್ಲ. ಕರೆಕ್ಟ್. ಯಾಕಂತ ಹೇಳಿದ್ರೆ ಈ
ಗೋಪಿಕಾ ಸ್ತ್ರೀಯರು ಯಶೋದೆಯಲ್ಲಿ ದೂರು ಕೊಡುವಾಗ, ಕೃಷ್ಣನ ಬಗ್ಗೆ ಅಪವಾದ ಹೇಳುವಾಗ ಎಲ್ಲವನ್ನು ತಪ್ಪಿಸಿ ಸರಿದಾರಿಗೆ ಮಾಡುವಂಥ ವಿಷಯ ಇರುವುದೇ ವಿಜಯನಗರ. ಹಾಗಿರುವಾಗ ಅದೇ ರೀತಿ ಹೋಗಬೇಕು, ಹೆಟ್ಟನಂತೆ ಮಾಡಬೇಕು, ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು. ಹಾಗಂತೇಳಿ ಅದೇ ರೀತಿ ಮಕರಂದ, ಪಾರಿಜಾತದ ಮಕರಂದ ಅದರ ಸ್ವಭಾವವೇ. ಪಾರಿಜಾತ ಮತ್ತು ಕೃಷ್ಣಾರ್ಜುನದ ಮಕರಂದ ಇಲ್ಲ, ಅದರ ಸ್ವಭಾವವೇ ಬೇರೆ, ದಾರುಕನ ರೀತಿಯೇ ಬೇರೆ. ಈಗ ನೋಡಿ, ಹಾಸ್ಯ ಪಾತ್ರಗಳಲ್ಲಿ ಈಗ ಏನು ರಾಕ್ಷಸ ದೂತ ಇಂತಹ ಕಡೆ ಬಣ್ಣಗಳನ್ನೇ ಉಪಯೋಗ ಮಾಡ್ತಾರೆ. ಏನು ಒಂದು ರೀತಿ ಬೇರೆ ಬೇರೆ ಕೆಂಪು ಕಪ್ಪು ಅದರದ್ದೊಂದು ಎಲ್ಲ ಮಾಡ್ತಾರೆ. ಸರಿ, ಈ ಬಾಹುಕನ ಪಾತ್ರ ಮಾಡುವಾಗ ಮುಖವನ್ನೆಲ್ಲ ಸೊಟ್ಟಗೆ ಮಾಡಿ ಆ ಒಂದು ಅಷ್ಟಾವಕ್ರನ ಒಂದು ಪರಿಸ್ಥಿತಿಯನ್ನು ವಿವರಣೆ ಮಾಡುವಂತಹ ಒಂದು ಬಣ್ಣವನ್ನು ಬರೀತಾರೆ. ಹೆಚ್ಚಿನವರು ಏನು ಹೇಳ್ತಾರೆ ಅಂತಂದ್ರೆ, ಅಷ್ಟು ವಿಕಾರದ ಬಣ್ಣದ ಅವಶ್ಯಕತೆ ಏನಿದೆ ಅಂತ ಹೆಚ್ಚಿನವರು ಕೇಳ್ತಾರೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಆ ಬಣ್ಣಗಾರಿಕೆ ಇದ್ರೆ ಆ ಅಷ್ಟಾವಕ್ರತೆ ಕಾಣ್ತದೆ. ಡೊಳ್ಳು ಹೊಟ್ಟೆ, ಗೂನು ಬೆನ್ನು, ಮೆಳ್ಳೆ ಕಣ್ಣು, ಕೆದರಿದ ಕೈ, ಕೆದರಿದ ಕೂದಲು, ಮುರುಟಿದ ಸುರುಟಿದ ಕಾಲು ಬೆರಳು, ಇದೆಲ್ಲ ಬಾಯಲ್ಲಿ ಹೇಳುವುದಕ್ಕಿಂತಲೂ ಆ ಮುಖದಲ್ಲಿ ಬಣ್ಣಗಾರಿಕೆಯಲ್ಲಿ ತೋರಿಸಿದ್ರೆ ಹೆಚ್ಚು ಪರಿಣಾಮ ಅಲ್ವಾ? ಕರೆಕ್ಟ್. ಓರೆ ಮೋರೆ, ಡೊಳ್ಳು ಹೊಟ್ಟೆ, ಮೆಳ್ಳೆ ಗಣ್ಣು, ಇದೆಲ್ಲ ವಿವರಣೆ ಉಂಟು. ಹಾಗಿರುವಾಗ ಆ ರೀತಿ ತೋರಿಸಿದ್ರೆ ಚಂದ ಅಲ್ವಾ? ಅಲ್ಲ, ಕೆಲವರು ಹೇಳುದೇನು ಅಂತಂದ್ರೆ ಅದು ನೋಡ್ಲಿಕ್ಕೆ ವಿಕಾರ ಕಾಣ್ತದೆ ಅಂತ ಹೇಳುದು. ವಿಕಾರ ಕಾಣಲೇಬೇಕಲ್ವಾ? ಯಾಕೆಂತ ಹೇಳಿದ್ರೆ ಋತುಪರ್ಣನ ಆಸ್ಥಾನಕ್ಕೆ ಬಂದಾಗ ತೆಕ್ಕೆ ಎದ್ದು ನಿಂತು ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಕರೆಕ್ಟ್. ಋತುಪರ್ಣನ ಸಿಂಹಾಸನದಿಂದ ಎದ್ದು ನಿಲ್ತಾನೆ. ಏನು ಒಂದು ಅವನ ರೂಪದ ವ್ಯವಸ್ಥೆ, ಒಂದು ಚಕ್ರವರ್ತಿಯ ನೆಲೆಯಲ್ಲಿ ನೆನೆದು ನಿಂತ ಅಂತ ಹೇಳಿ ಅಲ್ವಾ? ಆವಾಗ ಬಣ್ಣಗಾರಿಕೆ ಇದ್ರೆ ಸಂಭಾಷಣೆ ಅಲ್ಲಿ ಕಾವಲುಗಾರನು ನಿನ್ನನ್ನು ಯಾರು ತಡಿಲಿಲ್ವಾ? ಇಲ್ಲ, ನನ್ನ ನೋಡ್ತಾ ನಿಂತರು. ಓ, ಯಾವುದೋ ಒಂದು ವಿಚಿತ್ರ ಪ್ರಾಣಿ ಅಂತ ಯೋಚನೆ ಮಾಡಿದ್ರೆ ಏನು? ಕರೆಕ್ಟ್. ಆ ಅರ್ಥ ಬರುವಾಗ ಆ ರೂಪದ ವ್ಯತ್ಯಾಸ ಬೇಡವಾ? ಕರೆಕ್ಟ್. ಈಗ ನೋಡಿ, ಯಕ್ಷಗಾನದ ಹಾಸ್ಯದಲ್ಲಿ ಎಷ್ಟೆಲ್ಲ ವಿಧಗಳುಂಟು. ಅಂದ್ರೆ ಯಕ್ಷಗಾನದ ಹಾಸ್ಯದಲ್ಲಿ ವಿಧಗಳು ಏನೇನು ಅಂದ್ರೆ ಈ ಯಾವುದೆಲ್ಲ ಏನು ವಿಭಾಗ ಹೇಗೆ ಮಾಡ್ತೀರಿ ಅಂತ? ಅದು ಕೆಲವು ಕಿರಾತ, ಮುದಿಯಪ್ಪಣ್ಣ, ರಾಕ್ಷಸ ದೂತ, ದೇವಲೋಕ ದೂತ. ದೇವಲೋಕ ದೂತದ ವಿಚಾರಣೆ, ಅವರನ್ನು ವಿಚಾರಣೆ ಮಾಡುವಲ್ಲಿ ಮಾತ್ರ ಹಾಸ್ಯ ಮಾಡಬೇಕು. ದೇವೇಂದ್ರನಲ್ಲಿ ದೂರು ಕೊಡುವಾಗ ಹಾಸ್ಯ ಮಾಡಬಾರ್ದು. ಹೌದು, ಗಂಭೀರವೇ. ಯಾಕಂತ ಹೇಳಿದ್ರೆ ದೇವೇಂದ್ರನಲ್ಲಿ ಬಂದು ಹೇಳುವುದು. ಅವರಲ್ಲಿ ಏನಾದರೂ ಹಾಸ್ಯಕ್ಕೆ ಬೇಕಾಗಿ ಹುಚ್ಚು ಮಾತಾಡಿದ್ರು, ದೇವೇಂದ್ರನಲ್ಲಿ ಕರೆಕ್ಟ್. ಅವರಲ್ಲಿ ಹೇಳಿದ ಹಾಗೆ ಇವನಲ್ಲಿ ಮಾತಾಡುದು, ಅದು ತೋರಿಸುವುದು. ಮೊದಲ ಯಾರನ್ನೇನು ದೇವೇಂದ್ರನಿಗೆ ಜೋರು ಮಾಡುವುದು, ಅದು ಕೂಡ ಮತ್ತೆ ಇದೆ. ಭಾವುಕ, ದಾರುಕ, ಇದು ಮೊದಲ ಪಾಪಣ್ಣ ಇತ್ಯಾದಿ ವೇಷಗಳು. ಹಾಸ್ಯಗಾರನ ಮನೋಧರ್ಮ ಹೇಗಿರಬೇಕು? ಎಲ್ಲರಿಗೂ ಹೊಂದಾಣಿಕೆಯಾಗಿದ್ದರು. ಯಾರು ಯಾವ ವೇಷ ಬಂದರು ಅದಕ್ಕೆ ಸರಿಯಾಗಿ. ಈಗ ಮಕ್ಕಳಲ್ಲಿ ಕೃಷ್ಣ, ಸಣ್ಣ ಮಕ್ಕಳು ಕೃಷ್ಣ ಮಾಡು, ನನ್ನಂತ ವಿಜಯ ಮಾಡು ಪ್ರಾಯದ. ಆವಾಗ ಆ ಹುಡುಗನಿಗೂ ಸರಿಯಾಗಿ ಹೊಂದಾಣಿಕೆ ಆಗುವ ನಾವಿರಬೇಕು. ಕರೆಕ್ಟ್. ಹುಡುಗ ಅಂತೇಳಿ ಅವನನ್ನು ಹೌದು ಬದಿಯಲ್ಲಿರಿಸುವಾಗ ವೇಷಕ್ಕೆ ಸರಿಯಾಗಿ. ಈಗ ಸುಸಂಸ್ಕೃತವಾದ, ನವಿರಾದ, ಅಂದ್ರೆ ಅಸಹ್ಯಗಳಿರದ, ಡಬಲ್ ಮೀನಿಂಗ್ ಇಲ್ಲದೆ ಇರುವಂತಹ ಒಳ್ಳೆಯ ಹಾಸ್ಯವನ್ನು ರಂಗದಲ್ಲಿ ನೀಡುವುದರಲ್ಲಿ ಇರಬಹುದಾದ ಒಂದು ಸವಾಲುಗಳೇನು? ಡಬಲ್ ಮೀನಿಂಗ್ ಇಲ್ಲದಂತ ಹಾಸ್ಯಗಳು ಮಾಡ್ಬೋದು. ಕೆಲವು
ಕೆಲವು ಮಾತಾಡಿ ನಗು ತರಿಸುವುದು, ಕೆಲವು ಬರೀ ನೋಟದಲ್ಲಿ ನಗು ತರಿಸಲಿಕ್ಕೆ ಆಗ್ತದೆ. ಕರೆಕ್ಟ್. ಕೆಲವು ನೋಟದಲ್ಲಿ, ಕೆಲವು ಆ ಹ್ಞೂ ಅನ್ನುವುದರಲ್ಲಿ ಹಾಸ್ಯ ಬರೆಸಲಿಕ್ಕೆ ಆಗ್ತದೆ. ಕರೆಕ್ಟ್. ಹೀಗಿರುವಾಗ ಮಾತಿಲ್ಲದೆಯೂ ಹಾಸ್ಯ ಮಾಡಲಿಕ್ಕೆ ಆಗ್ತದೆ. ಕರೆಕ್ಟ್. ಮಾಡ್ಬೋದು. ಡಬಲ್ ಮೀನಿಂಗ್ ಅನಿವಾರ್ಯ ಅಲ್ಲ. ಖಂಡಿತ ಅಲ್ಲ. ಈ ಕೀಳು ಮಟ್ಟದ ನಗೆ ಚಟಾಕಿ ಅಂದರೆ ಡಬಲ್ ಮೀನಿಂಗು ಅಥವಾ ಇನ್ನೊಬ್ಬರಿಗೆ ಅವಮಾನ ಆಗುವ ಹಾಗೆ, ಸಹ ಕಲಾವಿದರನ್ನು ಅವಮಾನ ಆಗುವ ಹಾಗೆ ಎಲ್ಲ ಮಾಡುವಂಥ ಹಾಸ್ಯಗಳು ಯಕ್ಷಗಾನ ರಂಗಕ್ಕೆ ಎಷ್ಟು ಸರಿ? ಒಂದು ಅದು ಸರಿಯಲ್ಲ. ಇಷ್ಟು ಸರಿ ಇದೆ, ಸರಿ ಅಲ್ವೇ ಅಲ್ಲ. ಹಾಗಂತೇಳಿ ಕಲಾವಿದರಿಗೆ ಹೊಂದಾಣಿಕೆ ಇದ್ದರೆ ಯಾವುದು ಸಭೆಗೆ ಅರ್ಥ ಆಗೋದು ಬೇಡ. ಕರೆಕ್ಟ್. ನಮ್ಮ ವೈಯಕ್ತಿಕವನ್ನು ಮಾಡಿ ಕುಶಲ ಮಾಡಿ ಒಂದು ನೆಗಡುವ ವಿಷಯ. ಈಗ ನನಗೆ ಕೆಲವು ಹೇಳ್ತಾರೆ, ಇದು ಕರ್ಣ ಹೋದ ಮದ್ದಳೆ. ಕರೆಕ್ಟ್, ಹೌದು. ಅದನ್ನ ಎಲ್ಲ ತೆಗೆದ್ರೆ ನೀವು ಕೂಡ ಹಾಗೆ, ಯಾವುದು ಕಿರೀಟ ತೆಗೆದ್ರೆ ನೀವು ಕೂಡ ಹಾಗೆ ಅಂತ ಹೇಳಿ ನನಗೆಲ್ಲ ಅವರದ್ದು ಕೂಡ ಗೊತ್ತಿಲ್ಲಲ್ಲ. ಕುಶಲ ಹೊಂದಾಣಿಕೆ ಇದ್ರೆ ಅದರಲ್ಲಿ ಅಪಮಾನ ಅಂತ ಯೋಚನೆ ಮಾಡಬಾರ್ದು. ಇದು ನನ್ನನ್ನು ಕೀಳು ಮಾಡಿದ ಅಂತ ಯೋಚನೆ ಮಾಡಬಾರ್ದು. ಅದು ನಮ್ಮ ಕಲಾವಿದರಿಗೆ ಸಭೆಯವರಿಗಲ್ಲ. ಕರೆಕ್ಟ್. ಕಲಾವಿದರ ಒಳ್ಳೆತನ ಹೊಂದಾಣಿಕೆ ಒಂದೇ ಮನಸ್ಸು ಇದ್ದರೆ ಅಂಥದ್ದು ತಪ್ಪೇನಲ್ಲ. ಮತ್ತೆ ಸಭೆಗೆ ಅದು ಸಂಬಂಧ ಬಿಟ್ಟ ವಿಷಯ ಅಲ್ಲ. ನೆಗಾಡ್ತಾರೆ, ಅದು ನಾನು ಕೂಡ ಅರ್ಧ ಕೂದಲಿದ್ದವ, ಅವರದ್ದು ಕೂಡ ಎಲ್ಲ ಜಗದಾವಿರಾಮ ಯಾರಾದ್ರು ಎದುರು ವೇಷ ಬಂದರೆ ಕರೆಕ್ಟ್ ಹೊಂದಾಣಿಕೆಯಲ್ಲಿ ಹೋಗ್ತದೆ. ಅನಿವಾರ್ಯ ಅಲ್ಲ. ಹೌದು, ಕರೆಕ್ಟ್. ಅದು ಆಗಬೇಕು ಅಂತಲೂ ಅಲ್ಲ. ಒಂದು ಪ್ರಸಂಗದಲ್ಲಿ ನೋಡಿ, ಸಂದರ್ಭಾನುಸಾರ 2 ಅಥವಾ 3 ಹಾಸ್ಯಗಾರನ ರಂಗಪ್ರವೇಶದ ಸಮಯ ಪಾತ್ರ ವೈವಿಧ್ಯತೆಯನ್ನು ಹಾಸ್ಯಗಾರ ಹೇಗೆ ತೋರ್ಪಡಿಸಬಹುದು? 3 ಹಾಸ್ಯಗಾರ, ಹೌದು. ಈಗ ಒಂದೇ ಪ್ರಸಂಗದಲ್ಲಿ 7-8 ಬಗೆಯ ವೇಷಗಳಿರ್ತದೆ ಹಾಸ್ಯಗಾರ ಮಾಡುವಂಥದ್ದು. ಈಗ ಉದಾಹರಣೆಗೆ ದೇವೇಂದ್ರನ ದೂತ ಅಥವಾ ಅರ್ಜುನನ ದೂತ ಒಂದೇ ಪ್ರಸಂಗದಲ್ಲಿ ಬರುವಾಗ 2 ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದಲ್ಲ, ಅಲ್ಲಿ ವೈವಿಧ್ಯತೆ ತೋರಿಸುವುದು ಹೇಗೆ? ಒಂದು ವೇಷಗಾರಿಕೆಯಲ್ಲಿ ದೇವದೂತನ ಒಂದು ವೇಷಗಾರಿಕೆ ಇವೆ. ಹೇಗಂತೇಳಿ ಅರ್ಜುನನಿಗೆ ದೂತ ಇಲ್ಲ. ಅಲ್ಲಲ್ಲ, ನಾನೊಂದು ಉದಾಹರಣೆಗೆ ಹೇಳಿದೆ. ರಾಕ್ಷಸರ ಬಣ್ಣಗಾರಿಕೆ. ಕರೆಕ್ಟ್. ನಾನೀಗ ಬಣ್ಣಗಾರಿಕೆ ಅಂತೇಳಿ ನಾನೀಗ ಮಾಲಿನಿ ದೂತನಿಗೆ ಅತಿಯಾದ ಬಣ್ಣಗಾರಿಕೆ ಮಾಡುವುದಿಲ್ಲ. ಕರೆಕ್ಟ್. ಯಾಕೆ ಮಾಡುವುದಿಲ್ಲ ಅಂತ? ಯಾಕೆ? ಅದರಲ್ಲಿ ಆ ಸುರುಳಿ ಬರೆದು ಇದ್ದ ಬಣ್ಣವನ್ನು ಹಾಕಿಕೊಂಡ್ರೆ ಅದರಲ್ಲಿ ನಿಮ್ಮ ಯಾವ ಭಾವನೆಯೂ ಗೊತ್ತಾಗುವುದಿಲ್ಲ. ನೆಗಾಡಿದ್ರೆ ಗೊತ್ತಾಗ್ತದ? ಕೂಗಿದ್ರೆ ಗೊತ್ತಾಗ್ತದ? ಇಲ್ಲ. ಹಾಗಾದ್ರೆ ಅದು ಎರಡೂ ಕಾಣುವ ಹಾಗೆ ರೂಪ ಘೋರ ಇರಬೇಕು. ಅದು ಕಣ್ಣು ಬಾಯಿ ಎಲ್ಲ ಗೊತ್ತಾಗಬೇಕು. ಕರೆಕ್ಟ್. ಇದು ಕಣ್ಣು ಬಾಯಿ ಮೂಗು ಯಾವುದು ಗೊತ್ತಾಗ್ಲಿಕ್ಕಿಲ್ಲ ಮೇಕಪ್ನಲ್ಲಿ. ಕರೆಕ್ಟ್. ಮಾಲಿಂದ ಇದು ಸಂತೋಷದ ವಿಷಯ ನೆಗಾಡು ಅಂತ ಹೇಳುವಾಗ ಆ ಮುಖದಲ್ಲಿ ನೆಗಾಡಿದ್ರೆ ಗೊತ್ತಾಗ್ತದ? ಹೌದು, ಗೊತ್ತಾಗುದಿಲ್ಲ. ಹೌದು. ಕೊನೆಗೆ ಸತ್ತ ಅಂತ ಹೇಳಿದಲ್ಲಿಗೆ ದುಃಖ ಗೊತ್ತಾಗ್ತದ? ಈ ಸಿಂಪಲ್ ಮೇಕಪ್ ಮಾಡಿದರೆ ಅದು ನಗುವುದು ಅಳುವುದು ಎರಡೂ ಗೊತ್ತಾಗ್ತದೆ. ಯಕ್ಷಗಾನದಲ್ಲಿ ಹಾಸ್ಯಗಾರನ ಜವಾಬ್ದಾರಿ ಏನು ಸರ್? ಮೊದಲಾದರೆ ತುಂಬ ಹೊಣೆಗಾರಿಕೆ ಇತ್ತು. ಮೊದಲಾದರೆ ಯಾವ ವೇಷ ಆಗಲಿಲ್ಲ ಅದನ್ನು ಮಾಡಿಸುವಂಥ ಒಂದು ಅಧಿಕಾರ ಇತ್ತು. ಯಾವ ಕಲಾವಿದ ಬಾರದಿದ್ದರೂ ಸಂದರ್ಭಕ್ಕೆ ಯಾರಿಗೆ ಬೇರೆ ಯಾರಿಗಾದರೂ ಹೇಳುವ, ಅವನ ವೇಷದ ಸಂದರ್ಭವನ್ನು ನೋಡಿ ಬೇರೆಯವರಿಗೆ ಹೇಳುವಂಥ ಅಧಿಕಾರ ಇತ್ತು. ಮತ್ತು ಇಡೀ ದಿವಸ ನಿದ್ದೆಗೆಟ್ಟೇ ಇರಬೇಕು. ಕರೆಕ್ಟ್. ಯಾವ ವೇಷ ಒಬ್ಬ ನಿದ್ದೆ ಮಾಡಿದ ಅವನನ್ನು ಎಚ್ಚರಿಸಿ ಒಂದು 10 ನಿಮಿಷಕ್ಕೊಂದು ಮೊದಲು ಎಬ್ಬಿಸಿ ಹೋಗ್ಲಿಕ್ಕೆ ಆಯಿತು ಅಂತ ಹೇಳಿ ಕಳಿಸುವ ಹೊಣೆಗಾರಿಕೆ ಇತ್ತು. ಕರೆಕ್ಟ್. ಈಗ ಅಂಥ ಸಂದರ್ಭ ಬರುವುದಿಲ್ಲ ಬಿಡಿ.
ಅಷ್ಟು ಹೊಣೆಗಾರಿಕೆ ಇತ್ತು ಮೊದಲು. ಈ ಹಾಸ್ಯಗಾರನಿಗೂ ಭಾಗವತನಿಗೂ ಇರಬೇಕಾದಂತಹ ಹೊಂದಾಣಿಕೆ ಏನು? ಹೊಂದಾಣಿಕೆ ಮೇಳದವರ ಎಲ್ಲ ಹೊಂದಾಣಿಕೆಯೂ ಬೇಕಾಗ್ತದೆ. ಕುಣಿತ ಬೇಕು, ಮತ್ತು ಯಾವ ಸಂದರ್ಭವನ್ನು ಬಿಡಬಹುದು, ಹಿಡಿಬೇಕು, ಒಂದು ವೇಷ ಬಿಡಬಹುದಾ ಕೂಡ್ದ ಅನಿವಾರ್ಯವ, ಇದನ್ನೊಂದು ವಿಮರ್ಶೆ ಮಾಡಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಆ ಕಾಲದಲ್ಲಿ. ಈಗ ಇಲ್ಲ ಅದು ವೇಷ ಬೇಡ, ಅದು ಬೇಡ, ಇನ್ನೊಂದು ಅದು ಮಕ್ಕಳನ್ನು ಒಂದು ವ್ಯವಸ್ಥೆ ಮಾಡುವಂಥ ಇದಿತ್ತು. ಈಗ ಅಂತ ಸಂದರ್ಭ ಇಲ್ಲ. ಈ ಇಷ್ಟು ವರ್ಷ ಅಂದರೆ ಒಂದು 49 ವರ್ಷಗಳಿಂದ ನೀವು ಏನು ಯಕ್ಷಗಾನ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದೀರಿ. ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ಕುಟುಂಬ ವರ್ಗದ ಸಹಕಾರ ಹೇಗೆ ಸರ್? ಹಾಂ, ಎಲ್ಲರ ಸಹಕಾರ ಉಂಟು. ಹೆಂಡತಿ ಮಕ್ಕಳು ಸಣ್ಣವರು ಕಲಿತಾ ಇದ್ದಾರೆ. ಮತ್ತು ಮೊದಲು ನಮ್ಮ ಅಮ್ಮ ಅಪ್ಪ ಎಲ್ಲ ನನಗೆ ಸಹಕಾರ. ಅವರ ಸಹಕಾರ ಇಲ್ಲದ್ರೆ ನಾನು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಇಲ್ಲ ಇತ್ತು. ಈಗ ನಿಮಗೆ ಇಷ್ಟು ವರ್ಷದ ತಿರುಗಾಟ, ಈಗ ಒಳ್ಳೆಯ ಹೆಸರು ಉಂಟು. ಈಗ ನಿಮ್ಗೆ ಏನು ಅನ್ನಿಸ್ತದೆ? ಒಮ್ಮೆ ಸುಮ್ಮನೆ ಕಣ್ಣು ಮುಚ್ಚಿ ಯೋಚನೆ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತದೆ? ಮನಸ್ಸಿಗೆ ಬಹಳ ನೆಮ್ಮದಿ ಉಂಟು. ಮತ್ತು ನನಗೆ ಎಲ್ಲವೂ ಕೊಟ್ಟಿದೆ ಯಕ್ಷಗಾನ. ಈಗಂತೂ ಯಾವ ನಮ್ಮ ಯಜಮಾನರ ಒಂದು ಅನುಗ್ರಹದಿಂದ ಯಾವ ತೊಂದರೆಯೂ ಇಲ್ಲ. ಯಾವ ಕಷ್ಟ ಬಂದರೂ ನಮಗೆ ತೊಂದರೆ ಇಲ್ಲ. ಅಯ್ಯೋ ಹೀಗಾಯ್ತಲ್ಲ, ಏನು ಮಾಡೋದಪ್ಪ ಅಂತ ಚಿಂತೆ ಮಾಡಲಿಕ್ಕಿಲ್ಲ. ಏನಾಗಬೇಕು ಅಂತ ಹೇಳುವ ದನಿಗಳಿರುವ ಕರೆಕ್ಟ್ ಅಂತ ಒಂದು ನನಗೆ ಯಾವ ದನಿಯಿಂದಲೂ ನನಗೆ ಅನ್ಯಾಯ ಆಗಲಿಲ್ಲ. ಎಲ್ಲ ದನಿಯವರು ನನ್ನ ಮುಂದೆ ಚೆನ್ನಾಗಿ ನೋಡಿ. ಈಗಂತೂ ನಮಗೆ ಯಾವ ಕಲಾವಿದರಿಗೂ ಅಂತ ಒಂದು ಇಲ್ಲಲ್ಲ ಅಂತ ಹೇಳುವಂಥ ಸ್ಥಿತಿ ಇಲ್ಲ. ಈಗ ಯಕ್ಷಗಾನ ಅಲ್ಲದೆ ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದೀರಿ? ನಾಟಕ, ಸಿನಿಮಾ, ಒಂದು 5-6 ಸಿನಿಮಾಗಳಾಯಿತು. ಯಾವುದೆಲ್ಲ ಅದರದ್ದು ಹೆಸರು? ಓರಿಯರ್ ದೊರೆಯಸಲ್, ಮದಿಮೆ, ಮತ್ತು ಗುಡ್ಲಾ ಕೆಫೆ, ಚೆಲ್ಲಾಪಿಲ್ಲಿ ಕನ್ನಡ, ಮತ್ತು ಅಂಬರ್ ಕ್ಯಾಟ್ರಸು, ಏಸ, ಇನ್ನೊಂದು ಲುಂಗಿ ಅಂತೇಳಿ ಶೂಟಿಂಗ್ ಆಗಲಿಕ್ಕೆ ಉಂಟು. ಈ ಸಿನಿಮಾ ರಂಗ ಅಂದರೆ ತುಳು ಸಿನಿಮಾ ರಂಗದ ನಿಮಗೆ ಕಾಂಟ್ಯಾಕ್ಟ್ ಹೇಗೆ ನೀವು ಅಲ್ಲಿಗೆ? ಅದು ನಾಟಕದಲ್ಲಿ ನಾನು ಮಾಡ್ತಿದ್ದೆ. ಮತ್ತೆ ಯಕ್ಷಗಾನ ಕಲಾವಿದರಾಗಿ ಇದ್ದಾಗಲೂ ನೀವು ನಾಟಕದಲ್ಲಿ ಮಾಡ್ತಾ ಇದ್ದೀರಿ. ಯಾವುದೆಲ್ಲ ನಾಟಕದಲ್ಲಿ ಮಾಡಿದ್ದೀರಿ ಸರ್? ನಂದಿಕೇಶ್ವರದಲ್ಲಿ ತುಂಬಾ ಸಮಯ, ಒಂದು 5-6 ತಿಂಗಳಿದ್ದೆ ಕಾಯಂ ಕಲಾವಿದನಾಗಿ ಮಂಗಳೂರಿನಲ್ಲಿ ಆಗ್ತಾ ಇರುವಾಗ. ಮತ್ತು ಅಲ್ಲಲ್ಲಿ ಆಗ್ತಾ ಇರುವಾಗ ನನ್ನನ್ನು ಕರೀತಿದ್ದು. ಮತ್ತು ಕಲ್ಲಡ್ಕ ಶಾಂತರಾವಚಾರ ನಾಟಕದ ಗರಡಿಯಲ್ಲಿ, ಮತ್ತು ಬಂಟ್ವಾಳದಲ್ಲಿ ಸರಸ್ವತಿ ಕಲಾಯುವಕ ಸಂಘ ಅಂತೇಳಿ UM ಮೈದ್ರಪ್ಪ ಅಂತೇಳಿ ಒಬ್ಬರು ನಾಟಕ ರಚನೆಗಾರ ಎಲ್ಲ ಇದ್ರು. ಕರೆಕ್ಟ್. ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನು ಮಾಡಿ ಮತ್ತು ಮಂಗಳೂರಿನ ಎಲ್ಲ ನಾಟಕ ಕಲಾವಿದರಲ್ಲಿಯೂ ನನಗೆ ಒಳ್ಳೆತನ ಉಂಟು. ಎಲ್ಲ ಕಲಾವಿದರು ನನ್ನನ್ನು ಗೌರವಿಸ್ತಾರೆ. ಹಾಗಾಗಿ ನನ್ನನ್ನೊಂದು ಪ್ರೀತಿಯಿಂದ 1-2 ಸಿನಿಗೆ ಕರೆಕ್ಟ್. ನಾವು ಸಿನಿಮಾ ಕಲಾವಿದ ಅಲ್ಲದಿದ್ರು ನಮ್ಮನ್ನು ಅಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಕರೆಕ್ಟ್. ಮೊದಲೇ ಅದರಲ್ಲಿ ಸಂಪಾದನೆ ಮಾಡಿದ್ದೇನೆ ಅಂತಲ್ಲ, ನನ್ನ ಮೇಲೆ ಅಭಿಮಾನ ಇಟ್ಟು ಪ್ರೀತಿಯಿಂದ ನನ್ನ ಕರೀತಾರೆ. ಕರೆಕ್ಟ್. ಹೋಗ್ತೇನೆ, ಕೊಟ್ಟದನ್ನು ತಗೊಂಡು ಬರ್ತೇನೆ ಅಷ್ಟೇ. ನನಗೆ ನನ್ನದು ಫಿಲ್ಮಿಗೆ ಹೋದಾಗ ಒಂದೇ ಒಂದು ಕಂಡೀಷನ್, ನನ್ನನ್ನು 4 ಗಂಟೆಗೆ ಬಿಡಬೇಕು ಅಂತ. ಕರೆಕ್ಟ್. ನಾನು 6 ಗಂಟೆಗೆ ಆಟಕ್ಕೆ ಬರಬೇಕಲ್ವಾ? ನನ್ನನ್ನು 4 ಗಂಟೆಗೆ ಬಿಡಬೇಕು. ಮತ್ತೆ ನಾಳೆ ಬೇಕಾದ್ರೆ ಮಾಡುವ, ಎಷ್ಟು ಬೇಗ ಬರುವ ಅದನ್ನು 4 ಗಂಟೆಗೆ ಬಿಡಬೇಕು. ಅದಕ್ಕೆ ಸರಿಯಾಗಿ ನನ್ನಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಪುನಃ ಫಿಲ್ಮ್ಗಳಲ್ಲಿ ಏನಾದರೂ ಅವಕಾಶ ಬರುವ ಸಾಧ್ಯತೆಗಳುಂಟಾ? ಅಂದರೆ ಯಕ್ಷಗಾನ ಅಲ್ಲದೆ ಚಲನಚಿತ್ರ ರಂಗದಲ್ಲೇ ತೊಡಗಿಸಿಕೊಳ್ಳುವ ಏನಾದರೂ ಇರಾದೆ ಉಂಟಾ ನಿಮಗೆ? ಅದಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಇದಕ್ಕೂ ಅದಕ್ಕೂ ತುಂಬ ಇದುಂಟು, ವ್ಯತ್ಯಾಸ ಉಂಟು. ಅದಕ್ಕೆ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ತಾಳ್ಮೆ ಭಾಳ ಉಂಟು. ನನಗೆ ಮಾತ್ರ ಆಗಿತ್ತು, ಕೆಲವರಿಗೆ ಆಗಲಿಕ್ಕಿಲ್ಲ. ಭಟ್ಟ ಹೋಗಬೇಕು ಅಂತ ಹೇಳಿದ್ರೆ ಅದಾಗ್ತಲ್ಲ. ಕರೆಕ್ಟ್. ಅದಕ್ಕೆ ಕಾಯಬೇಕು. ಬೆಳಿಗ್ಗೆ ಮೇಕಪ್ ಮಾಡಿ ಸಂಜೆ ಶೂಟಿಂಗ್ ಆಗಿ ಕಳಿಸುವಂಥದ್ದು
ಕೆಲವು ಸಂದರ್ಭ ಉಂಟು. ಅಲ್ಲಿಯ ವ್ಯವಸ್ಥೆಯೇ ಹಾಗೆ. ಹೌದು. ಹಾಗಿರುವಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಮೇಕಪ್ ಮಾಡಿ ಕೂತ್ಕೊಳಿಸ್ತಾರೆ, ಡ್ರೆಸ್ ಮಾಡಿಸಿ, ಆವಾಗ ಕರೀತಾರೆ ಅಂತ ಹೇಳಿ ಕಾಯಬೇಕು. ಇಂಥದ್ದೆಲ್ಲ ಅಂಥದ್ದು ನಮ್ಗೆ ಭಾಳ ಕಷ್ಟ. ಅದು ಅಭಿನಯ ಕಷ್ಟ ಅಲ್ಲ. ಅಭಿನಯದ ಇದೆ ಈ ಕಾಯುವಿಕೆ ಇದೆಲ್ಲ ಕಷ್ಟ. ಅಭಿನಯ ಸಲೀಸಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾಟಕ ರಂಗದಲ್ಲಿ ಯಕ್ಷಗಾನದಲ್ಲಿ ಇಷ್ಟು ವರ್ಷದ ಅನುಭವ ಇತ್ತು. ಅದಲ್ಲ, ಅದು ಪ್ರಶ್ನೆ ಅಲ್ಲ. ಇದು ಕಾಯುವುದೇ ಒಂದು ದೊಡ್ಡ ವಿಷಯ. ಹೌದು. ಯಕ್ಷಗಾನ ಕಲಾವಿದರಿಗೆ ಅದು ಇಲ್ಲ. ಕರೆಕ್ಟ್. ಸಂದರ್ಭದಕ್ಕೆ ಬಂದು ವೇಷ ಮಾಡಿ ಹೋಗುವಂತಹ ಕಲಾವಿದರಿರುವ ಈ ಸಂದರ್ಭದಲ್ಲಿ ಕಾಯುವ ಕಲಾವಿದರು ಯಾರಿದ್ದಾರೆ? ಯಾರೂ ಇಲ್ಲ. ಕರೆಕ್ಟ್. ಸರಿ, ಇಷ್ಟು ಹೊತ್ತು ತೆಂಗುತಿಟ್ಟು ಯಕ್ಷಗಾನ, ಅದರ ಏನು ಹಾಸ್ಯ ವಿಭಾಗ, ಅದರ ಬಗ್ಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ಕೃತಜ್ಞತೆಗಳು. ನಮಸ್ತೆ. ನಮಸ್ಕಾರ. ಮಾರಿಮಲ್ಲ ಸಮಸ್ಯೆ ಒಂದು ಸಮಸ್ಯೆ ಉಂಡು. ಪರಿಹಾರ ಅವಡು ನನ್ನ ಏನೇಳ್ದು ನಮ್ಮ ಊರಿಗೂ ಹನುಮಂತ ದೇವರ ಬರ್ತದೇರಿಗೆ ಹನುಮಂತ ದೇವರಡೆ ಒಂದು ಸಮಸ್ಯೆ ಬಂದೊಡ್ಗ. ಓ ಹನುಮಂತ ದೇವರೇ ಕೈ ಮುಗಿ ಉಂಡ ಏನು ಇಂಕ್ಲೆಗೊಂದು ಸಮಸ್ಯೆ ನಿಮಗೆ ಏನದು? ಬ್ಯಾಣ ಮಗಳು ಮಗಳು ಮಗಳಿಗೆ ಮದಿಮೆ ಆಗ್ತೀನಿ ಅಲ್ಲ ಕಂಡನಿ ಗಟ್ಟಾಗಿ ಹೋತೆ ಕೊಯ್ಲಿಲ್ಲ. ನೀನ್ ಸ್ವಲ್ಪ ದೂರ ನಿಲ್ಲದಿದ್ರೆ ಆಗೋದಿಲ್ಲ. ಗಟ್ಟಾಗಿ ಹೋತೆ ಆಜಿ ತಿಂಗಳ ಮೋಲಿದ್ದ ಬಂಜಿನಾಳು 3 ತಿಂಗಳು ತಾವು ಎಂಚಾಂಡು. ಅದೇನು ಬಂಜಿನಾಳು ಅಂತ? ಬಂಜಿನಾಳು ಬಸುರಿ ಅದಕ್ಕೆ ಅವು ಎಂಚಾಂಡು ಏರೆಡ್ತಾಂಡು. ನೀನಿದ್ಯಲ್ಲ ಯಾಣತ್ತು ಹೆಚ್ಚಿನ ಸಂಬೇಣ ಅಂದು ಆ ಎಳೆಯನನ್ನು ಕಂಡು ಯಾಕೆ ಆರೋಪ ಹೊರಿಸ್ತಾ ಇದ್ಯಾ? ಇತ್ತೆ ಎಳೆಯರೇ ಪೂರ ಮಾಡ್ಪುಣಿ ಜವನೇರಿ ಹಾಗಿದ್ರೆ ಇವನಿಗೆ ಮದುವೆ ಆಗಲಿಲ್ಲ. ಮದಿಮೆ ಆಗ್ತಿದ್ದಿ. ಈ ಸಮಸ್ಯೆ ಪರಿಹಾರ ಅವು ಈರೇಡ್ದ ಅವಡು ತೀರ್ಮಾನ ನನ್ನ ಬಳಿಗೆ ಬಂದವರು ಇವನ ಮಗಳು ಕಂಡನಿಗೆ ಗಟ್ಟಾಗ ಏನೋ ನಿನ್ನ ಅವಸ್ಥೆ ಇದು? ಇದೆಲ್ಲ ಅವನ ಮಾಯೆ. ಹಾಗಿದ್ದರೆ ಮೋಸಗೊಳಿಸುವುದಕ್ಕಾಗಿ ವ್ಯವಸ್ಥೆ ಮಾಡಿದ್ದಾನೆ. ಇವರೆಲ್ಲರೂ ವಂಚಕರೇ. ಇದು ಮೈರಾವಣನ ಮಾಯೆ. ಹೌದು.
ಬಂದ ತಕ್ಷಣವೇ ಹೊಲಿಗೆ ಸಾಮ್ರಾಜ್ಯ ಅಂತ ಹೇಳ್ಬೇಕು. ಬಲ್ಲಿರೇನಯ್ಯ ಅಂತ ನಾನು ಕೇಳಬೇಕು. ನನಗೊಂದು ಬಲ್ಲಿರೇನಯ್ಯ ಕೇಳುವ ಒಂದು ಅಧಿಕಾರವೇ ಇಲ್ವಾ? ಈಗಲಾದ್ರೂ ಕೇಳ್ತೇವೆ. ಬಲ್ಲಿರೇನಯ್ಯ ಇರುವಂತ ಸ್ಥಳ ಪಾತಾಳಕ್ಕೆ ಯಾರಂತ ಅರ್ಥಕೊಂಡಿರ್ತೀವಿ? ವಿದ್ಯುಜ್ಜುವ ಅಂತ ನನ್ನ ಹೆಸರು. ನಮ್ಮ ವಂಶವೇ ಬಹಳ ದೊಡ್ಡ ಆಲಕೇಯ ವಂಶ. ಆಲಕೇಯರ ಕೂಟದಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಎಲ್ಲರೂ ನನ್ನನ್ನೇ ತೋರಿಸುವುದು. ಅಷ್ಟೇ ಅಲ್ಲ, ರೂಪವಂತ, ವಿದ್ಯಾವಂತ, ಗುಣವಂತ. ನಾನು ಕಲ್ತದ್ದಕ್ಕೆ ಕಣ್ಣು ಕೈ ಕಾಲು ಯಾವುದು ಎಲ್ಲ ಕಲ್ತಿದ್ದೇನೆ. ಕಲ್ತು ನನಗೀಗ ಏನು ಆಗುತ್ತದೆ ಅಂತ ನನಗೇ ಗೊತ್ತಿಲ್ಲ. ಆ ರೀತಿಯ ಪರಿಸ್ಥಿತಿ ಆಗಿದೆ. ಆದ್ರೆ ಏನು ಮಾಡಬೇಕು? ನಾನು ಒಂದು ವೇಳೆ ಮನಸ್ಸು ಮಾಡಿ ಯುದ್ಧಕ್ಕೆ ನಿಂತೆ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ. ಆದ್ರೆ ಒಂದೇ ಒಂದು ಚಿಂತೆ, ಮಕ್ಕಳಾಗಲಿಲ್ವಲ್ಲ ಅಂತೇಳಿ. ಹೌದಪ್ಪ, ಮದುವೆ ಆಗಿದೆ. ಈಗ ಮಕ್ಕಳಾಗಬೇಕಾದ್ರೆ ಮದುವೆ ಆಗ್ಬೇಕಾ? ಹೌದಲ್ಲ. ಅಯ್ಯೋ, ಅದೇ ಹೆಚ್ಚು ಕಲ್ತ್ರೆ ಯಾವ್ದು ಆಗ್ಬೇಕು ಯಾವ್ದು ಆಗೋದು ಬೇಡ ಅಂತ ಹೇಳಿ ಗೊತ್ತಾಗೋದು. ಮದುವೆ ಆಗ್ಬೇಕಲ್ಲ? ಹೌದಯ್ಯ, ಮದುವೆ ಆಗ್ಬೇಕು ಅಂತ ನನಗೂ ಬಹಳ ಮೂಗಿನವರೆಗೆ ಆಸೆ ಉಂಟು. ಆದ್ರೆ ಏನು ಮಾಡೋದು? ನನಗೆ ಒಂದು ಹೆಣ್ಣು ಕೊಡುವವರೇ ಇಲ್ಲ ಅಂತ ಹೇಳಿ. ಯಾಕೆ ಕೇಳಿದ್ರೆ ನನ್ನ ಈ ಚಂದದ ರೂಪಕ್ಕೆ ಸರಿಯಾಗುವ ಹುಡುಗಿಯಲ್ಲಿ ಹೌದಯ್ಯ. ಮತ್ತೆ ನಮ್ಮಂತವರಿಗೆ ಹುಡುಗಿ ಸಿಗುವುದಿಲ್ಲ. ಯಾಕೆ ಹೇಳಿ? ಈ ಕೆಲವು ವರ್ಗಕ್ಕೆ ಹೆಣ್ಣು ಕೊಡುವುದಕ್ಕೆ ಹಿಂಜರಿತಾರೆ. ಯಾರಿಗೆ? ಒಂದು ಅಡುಗೆ ಭಟ್ರುಗಳಿಗೆ ಹುಡುಗಿ ಬೇಗ ಸಿಗುವುದಿಲ್ಲ. ಒಂದು ಪುರೋಹಿತರುಗಳಿಗೆ ಹುಡುಗಿ ಸಿಗುವುದಿಲ್ಲ. ಒಂದು ನನ್ನಂತ ಮಂತ್ರವಾದಿಗಳಿಗೆ ಹುಡುಗಿಗೂ ಸಿಗುವುದಿಲ್ಲ. ಸ್ವಲ್ಪ ಮಂತ್ರ ತಂತ್ರ ಕುತಂತ್ರ ಎಲ್ಲವನ್ನೂ ತಿಳಿದವ ನಾನು. ಮತ್ತೆ ಕಲಾವಿದರಿಗೆ ಹುಡುಗಿ ಕೊಡುವುದಕ್ಕೆ ಹಿಂಜರಿತಾರೆ. ಯಾಕೆ ಹೇಳಿ? ರಾತ್ರಿಗೇ ಅವರು ಎಲ್ಲೆಲ್ಲಿ ತಿರುಗಾಡ್ತಾರೆ. ಅದೇ ಆದ್ರೆ ಒಂದು ಹೇಳ್ತೇನೆ ಸ್ವಾಮಿ, ಕಾಲ. ಇಲ್ಲಿ ಕಾಲ ಉಂಟಲ್ವ, ಹುಟ್ಟುವುದಕ್ಕೆ ಒಂದು ಕಾಲ, ಸಾಯುವುದಕ್ಕೆ ಒಂದು ಕಾಲ, ಮದುವೆ ಆಗುವುದಕ್ಕೆ ಒಂದು ಕಾಲ, ಮನೆ ಕಟ್ಟುವುದಕ್ಕೆ ಕಾಲ, ಮಕ್ಕಳಾಗಬೇಕಾದ್ರೆ ಕಾಲ. ಕಾಲವನ್ನು ಏನು ಅವಶ್ಯಕತೆ ಏನು? ಮದುವೆ ಇನ್ನು ಹೋದಲ್ಲೆಲ್ಲ ಮದುವೆಯಾಗಿ ಆಯಿತು. ಇನ್ನು ಲಂಕಾರಾಷ್ಟ್ರದಲ್ಲಿ ಇರುವ ಹೆಣ್ಮಕ್ಳನ್ನು ಮದುವೆ ಆಗಿ ತೋರಿಸ್ಕೊಂಡಿದ್ದ ಯಾರು? ನಾನು ಮದುವೆ ಆಗಿ ಮದುವೆ ಸ್ವಾಮಿ, ಮದುವೆ ಅಲ್ಲಿಗೆ ಅಲ್ಲ, ನನ್ನ ತಂಗಿಗೆ ಮದುವೆ ಅಂತೇಳಿ ನನ್ನೊಬ್ಬರನ್ನು ಬಿಟ್ಟಿಗೆ ಉತ್ತರ ಸಂತೆಯಾಗಿದೆ. ನಿಮ್ಮ ತಂಗಿಗೆ ಹುಡುಗರಲ್ಲಿ ಅವ ಯಾರ ಪುಣ್ಯಾತ್ಮ? ಪಾತಾಳ ಲೋಕದ ಅಧಿಕಾರಿ ವಿದ್ಯುಜ್ಜುಹ ಎನ್ನುವ ಹಾಗೆ ನೋಡಿ. ಇವನೇ ಯಾರು ಹುಡುಗ ಸಿಗಲಿಲ್ವಾ? ಏನು ಮಾಡುದು ಸ್ವಾಮಿ, ನಮ್ಮ ತಂಗಿಯನ್ನು ನೋಡಿದ್ದೀರಲ್ಲ, ಇದಾದ್ರೂ ಒಪ್ಪಿತಲ್ಲ ಅಂತ ಪುಣ್ಯ. ಒಪ್ಪಿದ್ದ ಹೋಗಿ ಹೋಗಿ ಈ ಮಂಡೆ ಪೇಟೆ ಸಿಕ್ಕಿದ, ಬೇರೆ ಯಾರು ಮಾತಾಡುವಾಗ ಅರೆ ಚೂಡಲಾಗಿದೆ. ಅವ ಎಷ್ಟು ಕಲ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅಷ್ಟು ಕಲ್ತಿದ್ದಾನೆ. ಹಾಗಾದ್ರೆ ಹೆಚ್ಚು ಕಲ್ತವರೆಲ್ಲ ಅರೆ ಚೂಡಲಾಗುವುದು. ಅದನ್ನ ನಿಮ್ಮನ್ನು ನೋಡುವಾಗ ಗೊತ್ತಾಗುದು. ಏನು ನನ್ನ ಬಗ್ಗೆ ಹೇಳಿದ? ನಿಮ್ಮ ಯೋಗ್ಯತೆಯ ಬಗ್ಗೆ ಅವರಲ್ಲಿ ಹೇಳ್ತಾ ಇದ್ದೆ. ಹೌದಾ? ನಿಮ್ಮನ್ನು ಉಪಯೋಗ ಎಂಬುದಾಗಿ ಹೊಗಳಿತು.
ಇದು ಮುಖವ ಅಲ್ಲ ದೂರವಾಣಿ ಸಂಪರ್ಕ ಹೇಗೆ ಅದು ಮುಖವೇ ಹಾಗೆ ಹಾಗೆ ಹೇಗೂ ಆಗಲಿ ಆ ಉಳಿದ ಬಣ್ಣವನ್ನೆಲ್ಲ ಹಾಕೊಳ್ಬೇಕು. ಒಳ್ಳೆ ಕಟ್ಟಿ ಇರಿಸಿ ಬಿಡಿ ಆಮೇಲೆ ಏನಾಗ್ತದೆ ಅವ್ರು ನೋಡಿಕೊಳ್ಳಿ. ನಮಗೊಂದು ಹೋಗ್ಬೇಕಿತ್ತು ಅಷ್ಟೇ. ಹಾಳಾಗಕ್ಕೆ ಒಂದು ಕೊಡ್ಬೇಕಂತ ಸಿಕ್ಕಿತ್ತು. ಸರಿ ಆಯ್ತು. ಏನಾಗಬೇಕು? ಹುಡುಗಿಯನ್ನು ನೋಡ್ಬೇಕು ನನಗೆ. ಹುಡುಗಿಬೇಕಾ? ಹುಡುಗಿಬೇಕಾ? ಹುಡುಗಿ ಬರಲೇ ಹುಡುಗಿ ಹೊರಗೆ ನಿಲ್ಲಿ. ಹೋಗಿ ಹುಡುಗಿಯನ್ನು ಅಂತಾರೆ ಪಟ ಹಾಗೂ ಪುರೋಹಿತರೆ ನಮ್ಮ ಹುಡುಗಿಯನ್ನು ಮತ್ತೊಬ್ಬ ನೋಡಬಾರ್ದು. ನೋಡುವವ ಯಾರು? ಅವಳ ಗಂಡನಾಗುವವ ಮಾತ್ರ. ನಮ್ಮ ಹುಡುಗಿ ಇವನಿಗೆ ಮಾತ್ರ ಸೀಮಿತ. ಬೇರೆಯವರು ನೋಡಬಾರ್ದು. ಮದುಮಗಳನ್ನು ನೋಡದೆ ನಮಗೆ ಆರ್ಥಿಕ ಶಾಂತಿ ಸಿಗುವುದು. ಹೌದೌದು. ಅಲ್ಲ ಮದುಮಗಳು ಹುಡುಗಿ ಯಾಕೆ ಎಂತಹ ಸುಂದರಿಯನ್ನು ನನಗೆ ತೋರಿ. ಮುಂದೆ ಮುಂದೆ ಗೊತ್ತಾಗ್ತದೆ ಮಗು. ಅದ್ಯಾರು ಚಿಕ್ಕಪ್ಪೋಯ್ ಅಂದ್ರೆ ಚಿಕ್ಕಪ್ಪ ಎನ್ನುವುದನ್ನು ಬಹುವಚನ, ಅದು ತುಂಬಾ ಕಲ್ತವರೆಲ್ಲ ಹಾಗೆ. ಚಿಕ್ಕಪ್ಪೋಯ್ ಅನ್ನೋದು ಹೌದು. ಪ್ರೀತಿ ಅವೊಂದು ಹೂವಿನ ಹಾಲಾಗಿ ಹಾಗೆ ಹಾಗೆ ಆಯ್ತು. ಇನ್ನೊಂದು ಕೈ ಹಿಡಿಸಿ ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದು. ನಮ್ಮ ಹೊಣೆಗಾರಿಕೆ ಇವತ್ತಿಗೆ ಮುಗಿಯಿತು ಅಷ್ಟೇ. ಇನ್ನು ಏನ್ ಬೇಕಲ್ಲ ನನ್ನ ಕೈ ನನ್ನ ಜನ್ಮವೇ ಪಾವನವಾಯಿತು. ನನ್ನ ರಮಣಿ
ನಿಮ್ಮ ಹೊಗಳಿಕೆಯ ಮಾತನ್ನು ಕೇಳುವಾಗ ಭಯಂಕರ ಸಂತೋಷ ಆಗುತ್ತೆ. ಹೌದು. ಪಾತಾಳದ ಅಧಿಕಾರಿ ಹೆಚ್ಚೆಚ್ಚು ಅಂತ ಹೇಳಿದ್ರೆ ಎಲ್ಲರೂ ಹೆಸರು ಕೇಳಿದಾಗಲೇ ಗಡಗ ನಡಗಿದ್ದಾರೆ. ಯಾಕೆ? ನನ್ನ ಸೌಂದರ್ಯವನ್ನು, ಇಂತಹ ಸೌಂದರ್ಯ, ಇಂತಹ ಒಂದು ಲಕ್ಷಣ ಈ ಕೂಟದಲ್ಲಿ ಯಾರಿಗೂ ಇಲ್ಲ. ಬಾಲಕೆಯ ವಂಶದಲ್ಲಿ ಹುಟ್ಟಿದವನ ವೀರ, ಶೂರ, ಧೀರ, ಅದು ನಾನೇ. ನಾನೊಂದು ಕಲ್ತಿದ್ದೇನೆ ಸ್ವಾಮಿ. ಎಷ್ಟು ಕಲ್ತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ನಾನು ಕಲ್ತದ್ದಕ್ಕೆ ಕಣ್ಣು, ಕೈ, ಕಾಲು, ಮುಖ, ಮೂಗು ಯಾವುದು ಎಲ್ಲವೂ ಗೊತ್ತುಂಟು ನನಗೆ. ಅಷ್ಟಸಿದ್ಧಿ ನಮ್ಮವರಿಗೆ ಎಲ್ಲರಿಗೂ ಗೊತ್ತುಂಟು. ಆದರೆ ನಾನು ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಕಲ್ತಿದ್ದೇನೆ. ಮಾಯ, ಮಾರಣ, ಮಾಟ. ಈಗ ನಿಮ್ಮನ್ನು ಮಾಟ ಮಾಡಿ ತೆಗಿಬೇಕಾ? ಬೇಡ. ನೀವು ನಮಗೆಲ್ಲ ಬೇಕಾಗ್ತದೆ, ಅದಕ್ಕೆ ಬೇಕಾಗಿ. ಯಾಕೆ? ನನ್ನನ್ನು ಊರಿ ಲಕ್ಷಣಯುತ ಅಂತ ಹೇಳಿದ್ರಲ್ಲ. ಊರಿ ಅಲ್ಲ, ಊರಿ. ನಿಮಗೆಂದು ಊರಿದ್ದೇ ಊರಿ ಲಕ್ಷಣಯುತ ಅಂತ ನೀವು ಹೇಳಿದ್ರಿ. ಅದಕ್ಕೆ ಬೇಕಾಗಿ ನಿಮ್ಮನ್ನು ಏನೂ ಮಾಡುವುದಿಲ್ಲ, ನಿಮ್ಮನ್ನು ಯಾರನ್ನು ಏನೂ ಮಾಡುವುದಿಲ್ಲ. ಹಗಲನ್ನು ಕತ್ತಲೆ ಮಾಡ್ತೇನೆ, ಕತ್ತಲೆಯನ್ನು ಹಗಲು ಮಾಡ್ತೇನೆ. ನಾನು ಓದಿ 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 ನನಗೆ ಒಂದೊಂದು ಸಲ ತಲೆ ಕಿರು. ಅದು ಹೆಚ್ಚು ಕಲ್ತವರಿಗೆ ಹಾಗೆ ಅಂತೆ. ನಾನು ಹಾಗಲ್ಲ, ನಾನು ಕಲ್ತದ್ದನ್ನು ಮಾಡ್ತೇನೆ. ರಾತ್ರಿಯನ್ನು ಹಗಲು ಮಾಡಲಿಕ್ಕೆ ಬಹಳ ಸುಲಭ. ರಾತ್ರಿ ಮಾಡುವುದನ್ನು ಹಗಲು ಮಾಡಿದ್ರೆ ಹಗಲನ್ನು ರಾತ್ರಿ ಮಾಡುವುದು ಭಯಂಕರ ಸುಲಭ. ಅದೇ ಹಗಲು ಮಾಡುವುದನ್ನು ರಾತ್ರಿ ಮಾಡಿದ್ರೆ ಏನು? ರಾತ್ರಿ ಏನು ಮಾಡ್ತಾರೆ ಮನುಷ್ಯರೆಲ್ಲ? ನಿತ್ಯ ಮಾಡ್ತಾರೆ. ಅದನ್ನು ಹಗಲು ಮಾಡಬೇಕು. ಹಗಲು ಏನು ಮಾಡ್ತಾರೆ? ಕೆಲಸ ಮಾಡ್ತಾರೆ. ಅದನ್ನು ರಾತ್ರಿ ಮಾಡಬೇಕು. ಮತ್ತೆ ನೀವೆಲ್ಲ ನನ್ನ ಪವಾಡದಿಂದಲೇ ರಾತ್ರಿ ಎಲ್ಲ ಕುಡಿಯುವುದು. ಆಯ್ತಾ? ನನಗೆ ಒಂದೇ ಒಂದು ಮನಸ್ಸಿಗೆ ಬೇಸರ, ಮಕ್ಕಳಾಗಲಿಲ್ವಲ್ಲ, ಬಹಳ ಬೇಸರ. ಯಾಕಂತ ಹೇಳಿದ್ರೆ ಪ್ರಾಯದ ಮೇಲೆ ಮಕ್ಕಳು ಇರಬೇಕು. ಮಕ್ಕಳಾಗ್ಲಿಲ್ಲ, ಮಕ್ಕಳಾಗ್ಲಿ ಅಂತ ಬಹಳ ತಲೆ ಬೇಸಿ ಇಲ್ಲಿದ್ದೇನೆ. ಹೆಂಡತಿ, ಹೆಂಡತಿ ಒಂದು ಉಂಟಾ? ಈ ಮಕ್ಕಳಾಗ್ಬೇಕಾದ್ರೆ ಹೆಂಡತಿ ಬೇಕಲ್ಲ. ಹೆಂಡತಿ ಬೇಕು ಅಂತಂದ್ರೆ ಮದುವೆ ಆಗ್ಬೇಕು. ನಾನು ತುಂಬಾ ಕುಡ್ಕಾಡಿದೆ ಮಾಡಿ, ಯಾರು ನನಗೆ ಹುಡುಗಿಗೆ ಹೋಗುದಿಲ್ಲ. ಅದು ಈಗೀಗ ಲೋಕದ ಶಿಷ್ಟಾಚಾರವೇ ಹಾಗಾಗಿದೆ. ಕೆಲವು ಮಂತ್ರವಾದಿಗಳಿಗೆ ಹೆಣ್ಣು ಸಿಗುವುದಿಲ್ಲ, ಕೆಲವು ಅಡುಗೆ ಭಟ್ಟರಿಗೆ ಹೆಣ್ಣು ಸಿಗುವುದಿಲ್ಲ, ಕೆಲವು ಪುರೋಹಿತರಿಗೆ ಹೆಣ್ಣು ಕೊಡುವುದಿಲ್ಲ. ಯಾಕೆ? ಮತ್ತೊಂದು ಕಲಾವಿದರಿಗೆ ಹುಡುಗಿ ಕೊಡುವುದಿಲ್ಲ. ಅದೇ ಎಲ್ಲ ರಾತ್ರಿ ಇರುವುದಿಲ್ಲ ಅವರು. ಹಾಗಾಗಿ ಬಹಳ ತಲೆ ಬಿಸಿಯಾಗಿದೆ. ನೋಡುವ, ಒಂದಲ್ಲ ಒಂದು ದಿನ ನನಗೆ ಅಂತೇಳಿ ಒಂದು ಹುಡುಗಿ ತಯಾರಾಗಲಿಕ್ಕಿಲ್ವ? ನೋಡುವ, ಕಾಲ ಕೂಡಿ ಬಂದು ನಮಸ್ಕಾರ. ಆಶೀರ್ವಾದ ಮಾಡಿ. ಹೌದು, ಸಂತೋಷ. ನಿಮ್ಮ ಹೊಸ ಮುಖ, ದೇಹ ಅಡತೆ ಅಲ್ಲ, ಇಷ್ಟರ ತನಕ ನಾನು ನೋಡಿಲ್ಲ. ಹಾಗೆ ನೀವು ಅತಿಥಿಗಳಾಗಿ ಬಂದಿದ್ದೀರಿ. ಹೌದೌದು.
ನೀವು ಹೇಳಿಕೆ ತಿಂತೀರಾ? ನಾನು ತಿನ್ನುವಂಥದ್ದಿಲ್ಲ, ಎಳೆಯುವುದನ್ನು ಮಾತ್ರ ಎಳೆಯುವುದು. ಅಂದಾಗಿ ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು, ನನ್ನನ್ನೇ ನೋಡುವುದಕ್ಕೆ ಬೇಕಾಗಿ ಬಂದದ್ದ ಅಲ್ಲ, ಇಲ್ಲಿ ಬಂದವನು ನನ್ನನ್ನು ನೋಡಿದ್ದ, ಎಂತದ್ದು ಅಂತ ಗೊತ್ತಾಗಲಿಲ್ಲ. ಹೇಳ್ತೀರಾ ನಿಮ್ಮ ಪತಿ ತಂದ ಮಗನೇ ಇವತ್ತು ನೀವು ನನ್ನನ್ನು ನೋಡುವುದಷ್ಟೇ. ಹೌದು, ಅಷ್ಟು ಬೇಗ ನಾನು ನಿಮಗೆ ಮಗ ಆಗುವುದು ಹೇಗೆ? ಕಾರಣ ಹೇಳು, ನೀನು ಯಾರು? ನಾನು ಯಾರು ಅಂತ ಗೊತ್ತಿಲ್ವಾ? ಪಾತಾಳದ ಅಧಿಕಾರಿ ವಿದ್ಯುಚ್ಚುವ ವಂಶದಲ್ಲಿ ಯಾರು? ಕಾಲಕೇಯವರು. ಹೌದಾ? ಕಾಲಕೇಯ ವಂಶ ಅಂದ್ರೆ ರಕ್ಕಸ ವಂಶವೇ ಅಲ್ವಾ? ಹೌದು. ನಾನು ಯಾರು? ನೀವು ರಕ್ಕಸನೇ. ಮತ್ತೆಂಥದ್ದು? ಪೂರ್ತಿ ಅಲ್ಲ, ಪೂರ್ತಿ ಅರೆ ರಕ್ಕಸ ಇರಲಿ. ಈಗ ಪೂರ್ತಿ. ಈಗ ಪೂರ್ತಿ. ಒಂದು ಕಾಲದಲ್ಲಿ ನೀನು ಹೇಳಿದ್ದು ಹೌದೋ ಅಲ್ವೋ ನನಗೂ ಸ್ಪಷ್ಟ ಗೊತ್ತಿಲ್ಲ. ಆಮೇಲೆ ನಾನು ಪೂರ್ತಿ ಅಂದ್ರೆ ನಿನಗೆ ನನ್ನ ಕಿರು ಪರಿಚಯ ಮಾಡಿಕೊಡ್ತೇನೆ. ಕಿರುವೇ ಸಾಕು. ವಿದ್ಯುತ್ಕೇಶಿ ಎನ್ನುವನ ಮಗ ಸುಂದರ ಎನ್ನುವ ರಕ್ಕಸ. ಸುಂದರ ಹೆಂಡತಿ ತಾಟಕಿ. ತಾಟಕಿಯ ಇಬ್ಬರು ಮಕ್ಕಳು, ಒಬ್ಬ ಸುಬಾಹು ಮತ್ತೊಬ್ಬ ಮಾರೀಚ. ಮಾರೀಚನ ಮಕ್ಕಳೇ ನಾನು. ಓಹೋ, ಹಾಗಾದ್ರೆ ನಮ್ಗೆ ಹತ್ತಿರ. ಮತ್ತೆ ನಿಮ್ಮ ವಂಶ ನಮ್ಮ ವಂಶ ಎರಡೂ ಒಂದೇ ಆದದ್ದರಿಂದ ಆ ವಂಶದಲ್ಲಿ ನಿನಗಿಂತ ಮೊದಲು ನಾನು ಹುಟ್ಟಿದ ಕಾರಣ ನಿನಗೆ ಹಿರಿಯನಾದದ್ದರಿಂದ ನೀನು ನನಗೆ ಮಗನಿಗೆ ಸಮಾನ. ಸಮಾನ ಸಮಾನ ಅಡ್ಡಿಲ್ಲ. ಮತ್ತೆ ವಿಶೇಷ ಆಗ ಮಗನೇ, ಈಗ ಕಂದ ಎಂತದವ? ಇರ್ಲಿ ಹೇಳಿ ಕಂದ. ಪಾತಾಳ ಲೋಕದಲ್ಲಿ ಮೆರೆಯುತ್ತಿರುವಂತಹ ವಿದ್ಯುಜ್ಜು ಲೋಕೋತ್ತರವಾದ ಸಾಹಸವನ್ನು ಕೀರ್ತಿಯನ್ನು ಗಳಿಸಿಕೊಂಡಿರತಕ್ಕವ. ಇದು ನಾನು ಅಂತಲ್ಲ, ಮತ್ತೆ ಪ್ರತಿಯೊಬ್ಬರೂ ಹೇಳುವ ವಿಚಾರ. ಹಾಗಾದ್ರೆ ನಮ್ಮ ಸುದ್ದಿ ನಿಮ್ಮಲ್ಲಿದು ಬಂದಿದೆ. ಅಯ್ಯೋ, ಈಗ ಭೂಲೋಕದಲ್ಲಿ ಉಂಟು, ಇನ್ನು ಸತ್ಯದಲ್ಲಿ ದೇವಲೋಕಕ್ಕೂ ಹೋಗ್ತದೆ. ನೀನೇ ಹೋಗ್ತೀಯ ಅಲ್ಲ, ಹೆಸರು ಮಾತ್ರ ಹೋಗ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತಿನಲ್ಲಿ ಏನೋ ಒಂದು ನೀನೇ ಹೋಗ್ತೀಯಾ, ಹೆಸರು ಹೋಗುವುದಾ? ಹೆಸರು ಪ್ರಚಾರದಲ್ಲಿ ಹೋಗ್ತದೆ. ನಾಳಿನ ದಿವಸ ನೀನೇ ದೇವೇಂದ್ರನ ಪಟ್ಟವನ್ನು ಗಿಟ್ಟಿಸಿಕೊಳ್ಳಬಾರ್ದು. ಯಾಕೆ? ಅದು ಗಿಟ್ಟಿಸಿಕೊಂಡ್ರೆ ನೀನೇ ಸ್ವರ್ಗಕ್ಕೆ ಹೋಗುವುದು. ಹೌದೌದೌದು. ಅಂತಹ ಒಬ್ಬ ವೀರನನ್ನು, ಧೀರನನ್ನು, ಶೂರನನ್ನು ಒಮ್ಮೆ ನನ್ನ ಆಯುಷ್ಯದ ಕಾಲಾವಧಿಯಲ್ಲಿ ನೋಡಬೇಕು ಅಂತ ಅನ್ನಿಸಿ ನಾನು ಇಲ್ಲಿವರೆಗೆ ಬಂದು ಕಾಣ್ತೇನೆ. ಮಗು, ಸಂತೋಷ ಆಯಿತು. ಸಾಯುವುದಕ್ಕಿಂತ ಮೊದಲು ನನ್ನನ್ನು ಚಿಕ್ಕ
ಸಂಘಟಿಸುವುದು ಸಂಯೋಗ ಸುಯೋಗ ಸಂಘಟಿಸುವುದು ಮಿನ್ನೈದು ನಿನ್ನ ಸಂಗಮ ಈಗಲೇ ಬರ್ತೇನೆ ನಿಮ್ಮ ಒಟ್ಟಿಗೆ. ಮದುವೆಯಾಗುವೆನು ಅವಳ ಮುಖ ಮೈ ಬಣ್ಣದೊಳವ ಕಿರಿದನೆ ಆಮೇಲೆ ಮದುವೆಯಾಗುವೆನು ಹೊನ್ನು ಹೊನ್ನು ಮಣ್ಣು ಮಣ್ಣು ಇದ್ದರೆ ನಾನು ಮದುವೆಯಾಗುವೆನು ಆಯ್ ಆಯ್ ಆ ಓ ಚಿಕ್ಕಪ್ಪ, ಸಂತೋಷ ಆಯ್ತು. ಹೌದಲ್ಲ, ಹಿರಿಯವರು ಒಂದು ಮಾತು ಹೇಳಿದ್ದಾರೆ. ಈಗ ಹೆಣ್ಣು ಹೊಂಗು ಮಣ್ಣು. ಹೌದು, ಇದೆಲ್ಲ ಸಿಗಬೇಕು ಅಂತ ಇದ್ರೆ ನಿಮಗೆ ಬೇಕು. ಮೊದಲು ಹೆಣ್ಣು ಸಿಕ್ಕಬೇಕು, ಅಲ್ವಾ? ಆಮೇಲೆ ಹೊನ್ನು ಸಿಕ್ಕಬೇಕು, ಅದನ್ನ ಆಮೇಲೆ ಮತ್ತೆ ಮಣ್ಣೇ ಸಿಕ್ಕು. ಇದೆಲ್ಲ ಹೆಣ್ಣಿಸಾಗಿ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯವಂತರು ಬೇರೆ ಯಾರು ಯಾರು ಇಲ್ಲ. ನಾನೀಗ ಇಷ್ಟು ದೊಡ್ಡ ಸಂಬಂಧ ಕೂಡಿ ಬರ್ತದೆ ಅಂತ ನಾನು ಯೋಚನೆಯೇ ಮಾಡಿರಲಿಲ್ಲ. ಇದು ಹೇಳಿದ ಹಾಗೆ ನಾನು ಮಾತ್ರ ಹುಡುಕಿಕೊಂಡು ಬಂದದ್ದಲ್ಲ, ಮತ್ತೆ ರಾವಣನೇ ನಿನ್ನ ವಿಷಯವನ್ನು ತಿಳಿದು ಹೌದಾ? ನನ್ನ ಭಾವನಾಗುವುದಕ್ಕೆ ಯೋಗ್ಯತೆ ಇದ್ರೆ ಅವನಿಗೆ ಮಾತ್ರ. ಸರಿ, ಹಾಗಾದ್ರೆ ಒಂದು ಮಾತು ಹೇಳ್ತೇನೆ. ಹೆಣ್ಣು ಕೊಡ್ತೀರಿ, ಜೊತೆಯಲ್ಲಿ ಮಣ್ಣು ಕೊಡ್ತೀರಿ, ಹೊನ್ನು ಸಿಗುತ್ತದೆ. ಇದೆಲ್ಲ ಸಿಗುವುದಿದ್ರೆ ನಿಮ್ಮ ಹುಡುಗಿಯನ್ನು ಮದುವೆ ಒಂದು ಮದುವೆ ಆಗ್ತೇನೆ ಅಂತ ಈಗ ಮಾತು ಕೊಡುವುದಿಲ್ಲ. ಮತ್ತೆ ನಾನು ಅಲ್ಲಿಗೆ ಬರ್ತೇನೆ, ಹುಡುಗಿಯನ್ನು ನೋಡ್ತೇನೆ. ಅದು ಹೇಗೆ? ನನ್ನ ಕಣ್ಣಿನಲ್ಲೇ ನೋಡುವುದು. ಹೌದು, ನಿಮ್ಮ ಕಣ್ಣಲ್ಲೇ ನೋಡ್ಬೇಕು. ನೋಡಿ ಮೈ ಬಣ್ಣ ಹೇಗೆ, ನಡಿಗೆ ಹೇಗೆ, ಮಾತು ಹೇಗೆ, ಇದನ್ನೆಲ್ಲ ನೋಡಿ ಮದುವೆ. ಹೌದು, ನೀವು ಕೆಲಸ ಮಾಡಿ, ಮುಂದಿನಿಂದ ಹೋಗಿ ನೀವಲ್ಲಿಗೆ ಮುಟ್ಟುವಾಗ ನಾನು ಅಲ್ಲಿ ಇರ್ತೇನೆ. ನೀನು ಮಾತ್ರ ಒಂದು ಸಾಕು. ದಿಬ್ಬಣ ಸಮೇತ ಇಬ್ಬರ ಸಮೇತನಾಗಿ ಇನ್ನು ಹುಡುಗಿ ಆದೀತು ಅಂತ ಮತ್ತೆ ಬಂದು ದಿಬ್ಬಣ ಕರ್ಕೊಂಡು ಹೋಗುದಲ್ಲ. ಇಲ್ಲ, ಇದು ಅದಿಲ್ಲ. ನೀವು ಹೋಗಿ ಅಲ್ಲಿಗೆ ಮುಟ್ಟಿ ನಾನು ಅಲ್ಲಿ ಮುಟ್ತೇನೆ. ಬಡ ಮಾತ್ರ ಒಂದು ಉಂಟಲ್ಲ, ಅದು ಇತ್ತದವರೆಗೆ ಇಂಥದ್ದಾಗಲಿಲ್ಲ ಅಂತ ಆಗ್ಬೇಕು. ನೀವು ಯೋಚನೆ ಮಾಡಬೇಡಿ, ನನ್ನ ಮದುವೆ ಅಂತ ಹೇಳಿದ್ರೆ ಭಯಂಕರ ದಿಪ್ಪನ. ಆಯ್ತು, ಕರೆದ ಹೆಣ್ಣು ನೀನಾದೀತು ಅಂತ ಅವನು ಒಪ್ಪಿದ್ದಾನೆ. ಸ್ವಲ್ಪ ಒಂದು ಗೊತ್ತಾಗ್ತದಲ್ಲ ನಿನಗೆ. ಹೌದಪ್ಪ, ಆಯ್ತು. ರಾವಣನಿಗೆ ನಿನ್ನ ಮೇಲೆ ಅಭಿಮಾನ ಉಂಟು, ಆದ್ರೆ ಅಲ್ಲಿ ಇದ್ದವರೆಲ್ಲ ಇದ್ದಾರಲ್ಲ, ಅವರನ್ನೆಲ್ಲ ಸರಿ ಮಾಡ್ತೇನೆ. ಇದು ಇವನು ಶೂರ್ಪನಕ್ಕೆ ಎಂತ ಆಗುತ್ತದೆ. ಏನು ಮಾತಾಡಬೇಡಿ, ನೀವು ಏನು ಯೋಚನೆ ಮಾಡಬೇಡಿ. ನಾನನ್ನು ಬಂದು ಮುಟ್ಟಿದ ತಕ್ಷಣ ಎಲ್ಲರೂ ಹೀಗೆ ನೋಡ್ತಾ ಇರ್ಬೇಕು, ಅದು ಮಾಡ್ತೇವೆ. ಆಯ್ತು, ಹಿಂದಿನಿಂದ ಹೋಗಿ ನಾನು ಹಿಂದಿನಿಂದ. ಆಯ್ತು. ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ. ಮದುವೆ ಆಗಬೇಕು ಅಂತ ನೀವು ಹೇಳಿ, ಈಗ ನೋಡಿ ಹುಡುಗಿ ಸಿಕ್ಕಿತ್ತಲ್ವಾ? ನೀವು ಕೂಡ ಬನ್ನಿ, ಇಬ್ಬರಿಗರನ್ನು ಸೇರಿಸಿ ಮದುವೆ ಆಗಿ ಬರ್ತೇನೆ. ಕಾಯ್ತಾ
ಬೇಕು ಈ ಹೊತ್ತಿಗೆ. ನೀವು ಅಜ್ಜಿಯಾಗುವ ಮೊದಲು ನಾನು ತಾಯಿಯಾಗಬೇಕಲ್ವ ಎನ್ನುವ ತಾಯಿ ಆಗಬೇಕು ಅಂತಿದ್ರೆ ಅವಳಿಗೆ ಮದುವೆ ಆಗಬೇಕಲ್ಲ. ಮದುವೆ ಆಗಬೇಕು ಅಂತಾದ್ರೆ ಗಂಡು ಬೇಕಲ್ಲ. ಗಂಡು ಬೇಕಲ್ಲ. ನೀವೆಂತ ಹೇಳುದು? ಅದೆಲ್ಲ ಬೇಡ. ನಿಮಗೆ ತಿರುಗಾಟ ಇಷ್ಟ ಆಯ್ತು. ತಿರುಗಾಟದಲ್ಲಿ ಒಂದೊಂದು ನೋಡುವುದಿಲ್ಲ. ನಿಮಗೆಲ್ಲ ಕೊಡುವುದೇ ಇಲ್ಲ. ಮತ್ತೆ ಯಾರಿಗೆ ಕೊಡುವುದು ಅಂತ ಯೋಚನೆ ಅವರಿಗೆಲ್ಲ ಆಗ್ಲಿಕ್ಕೆ ಇಲ್ಲ. ಅವರು ಬ್ರಾಹ್ಮಣರು. ನಮ್ಮದು ರಾಕ್ಷಸರದೆಲ್ಲ ಒಂದೇ ಆಗ್ಲಿಕ್ಕೆ ಬೇಡ. ಯೋಚಿಸುವಾಗ ಗೊತ್ತಾಯ್ತು ನನಗೆ. ಒಬ್ಬ ಇದ್ದಾನೆ. ಹೌದು, ಅವನೇ ನಿರೀಕ್ಷೆಯಲ್ಲೇ ಇರುವುದು. ಯಾವುದನ್ನಾದರೂ ಕೂಡ ಸಮರ್ಥವಾಗಿ ನಿರ್ವಹಿಸಬಲ್ಲವನು, ಹೇಗಾದರೂ ಮಾಡಿ ಎಲ್ಲವನ್ನೂ ಗೆಲ್ಲಬಲ್ಲಂತಹ ಸಾಮರ್ಥ್ಯವುಳ್ಳವನಂತ ಮಾತಾಡೋದಲ್ಲಿದ್ದಾನಂತೆ. ವಿದ್ಯುನ್ಮಾಲಿಯಂತೆ ದೂತನ ಮೂಲಕ ಓಲೆಯೊಂದನ್ನು ಕಳಿಸ್ತೇನೆ, ನಿರೀಕ್ಷೆಯಲ್ಲಿದ್ದೇನೆ. ಅದರಲ್ಲಿ ನೀವೆಂತದ್ದು ಹೇಳಿದ್ದೆಂತದ್ದು ಹಾಗಾದ್ರೆ ನೀವು ಕೂಡ ಅಲ್ಲ ಶೂರರಿಂದೊಳಗೂಡಿ ತ್ರಾಸಕ್ಕೆ ಬೆಂಕಿ ಬಿದ್ದು ಇದರಲ್ಲಿ ನಾನು ಒಬ್ಬನೇ, ನೀವು
ಇಲ್ಲಿ ಎಲ್ಲರೂ ಇದ್ದವರು ಶೂರರೇ. ಒಂದಾನೊಂದು ಕಾಲದಲ್ಲಿ ನಾನು ಇಲ್ಲಿ ಇರಲಿಲ್ಲ. ನಮ್ಮ ಮೂಲ ಸ್ಥಾನ ಯಾವುದು ಗೊತ್ತುಂಟೆ? ಶೋಣಿತಾಪುರ. ಅಲ್ಲಿಂದ ಏನಾಯ್ತು ಗೊತ್ತುಂಟ? ಸ್ವಾಧೀನ ಮಾಡಿಕೊಳ್ಬೇಕು ಅಂತ. ಆದ್ರೆ ಏನು ಮಾಡುದು? ನಾನು ಎಷ್ಟು ಕಲ್ತದ್ರಿತ್ತು ಅಲ್ಲಿ ಕಲ್ತದ್ದು ಸ್ವಲ್ಪ ಕಡಿಮೆ. ಬಾರಿಸಿದ ಅಲ್ಲಿಂದ ಓಡಿದೆ. ಓಡಿ ನಮ್ಗೆ ಶೋಣಿತಾಪುರಕ್ಕೆ ಹೋಗ್ಲಿಕ್ಕೆ ಗೊತ್ತುಂಟ? ಹಾಗೆ ನೇರ ಪಾತಾಳಕ್ಕೆ ಬಂದೆ. ಇದೆಲ್ಲ ಹಾವುಗಳೆಲ್ಲ ಮುಸುಕುತ್ತಾ ಇದ್ದವು. ಬಾಣದಲ್ಲಿ ಹಿಡಿದುತ್ತೆ, ಎಲ್ಲ ಹಾವುಗಳು ಹೋಯಿತು. ಇಲ್ಲಿ ಯಾರು ಇಲ್ಲ. ಇಲ್ಲಿ ಮಧುವನ ಅಂತ ಹೆಸರು ಕೂಡ ಇಟ್ಟಿದ್ದೇವೆ. ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಾ ಇದ್ದ ರಾಕ್ಷಸರನ್ನು ಒಟ್ಟು ಮಾಡಿ ಇಲ್ಲಿ ನಾನು ಅಧಿಕಾರಿಯಾಗಿದ್ದೇನೆ. ವೀರ ಶೂರ ಗಮನಗೌರಿ. ಆದರೆ ಒಂದೇ ಒಂದು ದೋಷ, ನನಗೆ ಮಕ್ಕಳಾಗಲಿಲ್ಲ ಅಂತ ಬಹಳ ಮದುವೆ ಆಗಲಿಲ್ಲ. ಮಕ್ಕಳಾಗಬೇಕಂದ್ರೆ ಮದುವೆ ಆಗಬೇಕಲ್ಲ. ಮತ್ತೆ ನಮ್ಮ ಪುರೋಹಿತರು ಹೇಳಿದ್ರು, ನೀನ್ ಮದುವೆ ಆಗದೆ ಮಕ್ಕಳಾಗುದಿಲ್ಲ ಅಂತ. ಮತ್ತೆ ಗೊತ್ತಾಯ್ತು ಯಾರಿರ್ತಾರಪ್ಪ ಹೆಣ್ಣು ಕೊಡುವವರು ಅಂತ ಯೋಚನೆ ಮಾಡ್ತಾ ಇರುವಾಗ ಬಂತ ಕೊಡಿ ನಮ್ಮ ಮೂಲ ಸ್ಥಾನದಿಂದ ಶೋಣಿತಾಪುರ ಗೀತಿ ಅಮ್ಮನವರು ಒಂದು ನಾನು ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡುವುದಕ್ಕೂ, ಪುರೋಹಿತರು ಮದುವೆ ಆಗಬೇಕು ಅಂತ ಹೇಳುವುದಕ್ಕೂ, ನನ್ನ ಮಗಳನ್ನೇ ನೀನು ಮದುವೆ ಆಗಬೇಕು ಎಂಬುದನ್ನು ದಿತ್ಯಮ್ಮ ಓದಿ ಕೊಟ್ಟು ಕಲಿಸುವುದಕ್ಕೂ ಒಳ್ಳೆ ಯೋಗ ಅಲ್ಲ. ನಮಗಿನ್ನು ಮೂಲ ಸ್ಥಾನದಲ್ಲಿ ಒಂದು ಹುಡುಗಿ ಆಗುವ ಯೋಚನೆ ಉಂಟು. ಅದಕ್ಕೆ ಬೇಕಾಗಿ ನಾನು ಒಬ್ಬರಲ್ಲ, ನೀವು ಹೇಳಿದಾಗೆ ಕೂಡಲಿಂದೊಳಗೂಡಿ ಅಲ್ಲ ಶೂರಲಿಂದೊಳಗೂಡಿ ಇಬ್ಬರು ಸಹಿತವಾಗಿ ಮಾಡಿದ್ದೇನಂತೆ. ಎಂತ ದೇವಸ್ಥಾನ ನಾನೇನಿದ್ದು ದೇವರ ಮದುವೆ ನಿಬ್ಬಣ ಮದುವೆ ನಿಬ್ಬಣ ಅದಕ್ಕಾಗಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ನಮ್ಮವರಿಗೆ ಕೇಳಿ ವಿಷಯವನ್ನು ಕತೆ ಬಹಳ ಒಳ್ಳೆಯದೇ ಇದೆ. ನಮ್ಮವರಲ್ಲಿ ಕೇಳಬೇಕಲ್ವಾ? ಹೌದು. ಸ್ವಲ್ಪ
ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಆಗ್ಲಿ. ರಾಕ್ಷಸ ವೀರರು ಎಲ್ಲರೂ ಬನ್ನಿ ಎಂಬುದಾಗಿ ಹೇಳಿದ್ರಿ, ಬರಬಹುದಿತ್ತು. ಆದ್ರೆ ನಿಮ್ಮ ಹತ್ತಿರ ಬರುವಂತ ಧೈರ್ಯ ಯಾರಿಗೂ ಸಾಲದು. ನಾನೇ ಹೋಗಿ ಏನೆಂದು ಕೇಳಿ ಬರ್ತೇನೆ ಎಂಬುದಾಗಿ ಅವರನ್ನೆಲ್ಲ ಅಲ್ಲಿಯೇ ನಿಲ್ಲಿಸಿ ಏನು ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ. ಒಡೆಯ ಅಪ್ಪಣೆ ಮಾಡಬೇಕು. ಇಲ್ಲಿ ಬಾ. ವರ್ತಮಾನ ಗೊತ್ತಾಗಲಿಲ್ವಾ? ಗೊತ್ತಾಯ್ತು. ದೇವೇಂದ್ರ ಬಂದಿದ್ದಾನೆ. ಇಲ್ಲಿ ಬಾ. ದೇವೇಂದ್ರ ಮಾತ್ರವಲ್ಲ, ಮತ್ತೆ ದೇವತೆಗಳು ಜೊತೆ ಸೇರಿದ್ದಾರೆ. ಯಾಕೆ ಬಂದ್ರು? ಬರುವುದಕ್ಕೆ ಕಾರಣವಿದೆ. ಏನು? ಕಳೆದು ಹೋದಂತಹ ಸುವಸ್ತುಗಳನ್ನು ಪಡೆಯುವುದಕ್ಕೆ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಬೇಕು ಅಂತಾದ್ರೆ ದೇವತೆಗಳು ರಾಕ್ಷಸರು ಒಟ್ಟಿಗೆ ಆಗಬೇಕು. ಹಾಗಾಗಿ ನನ್ನಲ್ಲಿ ಹೇಳುವುದಕ್ಕೆ ಬಂದಿದ್ದಾರೆ. ಇದು ದೇವರ ಮಾತಂತೆ. ಶ್ರೀಹರಿಯ ಮಾತನ್ನು ಯಾವತ್ತೂ ಮೀರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕೇಳುವುದು, ಸಮುದ್ರ ಮಥನ ಮಾಡುವ ಬಗ್ಗೆ ಏನು ಅಭಿಪ್ರಾಯ ನಿಮ್ಮ? ಹಿರಿಯವರು ನಾವಾಗೆ ದೊರಕಿದ ಸುವಸ್ತುಗಳನ್ನೆಲ್ಲ ಹೊರಗಿಸಿದ ಮೊದಲು ಬದುಕರಿಸುವುದು ನಿಲ್ಲುವುದು ಕಿರಿಯ ಸರ್ವಕ್ಕೆಂದ ಹೇಳ್ತಾ ಇದ್ದೀರಿ ನಾರಾಯಣ ದೇವರ ಮತದಂತೆ ನಾವು ನಡೆಯಬೇಕು, ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಅಭಿಪ್ರಾಯ ಏನೆಂಬುದಾಗಿ ಹೌದು. ಸರಿ ಬಾರದು. ಯಾಕೆ? ನಮಗೆ ಯಾಕೆ ಗೊತ್ತಾ? ನಾವು ಎಷ್ಟು ಮಂದಿ? ನಾವು 66 ಕೋಟಿ ಇದ್ದೇವೆ. ಅವರೆಷ್ಟು? 33. ಹಾಗಾಗಿ ನಾವು ಎಲ್ಲಿಯಾದ್ರೂ ಸಮುದ್ರ ಮಥನಕ್ಕೆ ಸರಿಯಾಗಿ ಸಹಕಾರ ಕೊಟ್ಟೆ ಅಂತಾದ್ರೆ ನಮಗೆ ಏನು ಸಿಕ್ಲಿಕ್ಕಿಲ್ಲ. ಈಗ ಅದು ವಿಷಯ ಅಲ್ಲ. ಯಾಕೆ? ಆದ್ರೂ ದೇವತೆಗಳು ಕುಹಕಿಗಳು. ಹೌದು. ಅವರ ಮಾತನ್ನು, ಅವರ ನಡವಳಿಕೆಯನ್ನು ಯಾವತ್ತು ನಂಬಬಾರದು. ಹಾಗಾಗಿ ಅನುಮಾನ ಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆದ್ರೂ ಮತ್ತು ಒಪ್ಪಿಕೊಳ್ಳಬಹುದು. ಹೇಗೆ? ಅಲ್ಲಿ ಕಳೆದು ಹೋದಂತಹ ಸುವಸ್ತುಗಳಲ್ಲಿ ಮೇಲೆ ಬಂದಾಗ ನಮಗೆ ಯಾವುದೆಲ್ಲ ಬೇಕೋ ಅದನ್ನು ನಮಗೆ ಪಡೆಯುವುದಕ್ಕೆ ಅಧಿಕಾರ ಕೊಡ್ತಾರಂತಾದ್ರೆ ಆದೀತು. ಇಲ್ಲದ್ರೆ ನಾವಿಲ್ಲ. ನಾನು ಕರೆದದ್ದು ಹೋಗುವುದಕ್ಕಲ್ಲ, ವಿಷಯ ಕೇಳುವುದಕ್ಕೆ. ಈಗ ನಿಮಗೆ ಈ ರೀತಿ ಆದ್ರೆ ಒಪ್ಪಿಗೆ, ಸಮುದ್ರ ಮಥನಕ್ಕೆ ಸಿದ್ಧರಾಗಿದ್ದೀರಿ, ಎಲ್ಲರೂ ಸಿದ್ಧರಾಗಿದ್ದಾರೆ ಅಂತ ಅವರವರು ಕೈ ಎತ್ತಿ ನಿಂತಿದ್ದಾರೆ. ನಾನು ಒಬ್ಬ ಹೇಳಿದ್ರೆ ಅವರು ಎಲ್ಲರೂ ಹೇಳಿದ ಹಾಗೆ ಆಗಲಿ, ಸಂತೋಷ. ನೀವೆಷ್ಟು ಹೇಳಿದ್ರು ನನಗೆ ಆಗುವುದಿಲ್ಲ, ಮನಸ್ಸಿಗೆ ಹಿತವಾಗುವುದಿಲ್ಲ. ಮತ್ತೊಬ್ಬ ಹೇಳುವುದಕ್ಕೆ ಒಬ್ಬ ಇದ್ದಾನೆ. ಇಲ್ಲಿ ಯಾರಿದ್ದಾರೆ? ನನ್ನ ಆಪ್ತನಾಗಿರುವವ. ಅವ ಇಲ್ಲದಿದ್ರೆ ಏನೂ ಇಲ್ಲ. ಗೊತ್ತಾಯ್ತಲ್ಲ? ಯಾರು? ಈಗ ಗೊತ್ತಾಯ್ತು. ಯಾವಾಗ್ಲೂ ನಿಮ್ಮ ಬೆನ್ನ ಹಿಂದೆ ಇರುವವ. ಹೌದು, ಮುಖಾಸುರ. ಅವನನ್ನು ಕರಿ, ವಿಷಯ ಹೇಳೋಣ. ಕರಿ ಕರಿ. ನಾನು ಕರೀಲಿ. ಈಗ ಬರ್ತಾನೆ. ಕೆಪ್ಪಲನ್ನೆಲ್ಲ ಹಾಗೆ ಅಲ್ಲ ಎಂತಂದ ಮತ್ತೆ ನಿಧಾನಕ್ಕೆ ಕರೀತಾ ಇದ್ದಿ. ಅವರಿಗೆ ಕೇಳ್ಬೇಕಲ್ಲ. ಹೇಳ್ಬೇಕಾ? ದೂರದಲ್ಲಿದ್ರೆ ಮುಖ ಅದು ಕೂಡ ಕೇಳಲಿಕ್ಕೆ. ನೀನು ಮಲಗಿದವರನ್ನು ಎಚ್ಚರಿಸುವುದೇ? ಏನು ಸರಿಯಾಗಿ ದೀರ್ಘ ಧ್ವನಿಯಲ್ಲಿ. ನಿನ್ನನ್ನು ನೋಡಿ ಹೆದರಿ ಓಡಿ ಹೋಗುತ್ತಾ ಇದ್ದಾರೆ. ಅಂತ ಕರಿಬೇಡ. ಅಣ್ಣ ಉಂಟಲ್ಲ, ಮುಖಾಸುರ. ಮೈಯಣ್ಣ ನಿನ್ನ ಅಜ್ಜ. ಏನ ಮೈಯಣ್ಣ? ಬಲಿಯಣ್ಣ. ಒಳ್ಳೆಯದು. ಯಾರು? ಅದು ನೀನೇ ಅಲ್ವಾ ಕೆಲಸ ಮಾಡ್ತಾ ಇದ್ದದ್ದು, ಕೆರೆಯುವುದು. ಅವ ಹೇಳುವುದನ್ನು ಕೇಳೋ, ಕೆರೆಯುವುದು ಯಾಕೆ ಅಂತ ಕೇಳ್ತಾನೆ. ಕೆರೆಯುವುದು
ಕರೆದದ್ದು ಯಾಕೆ? ಕಳೆದದ್ದು ಯಾಕೆ? ಯಾವತ್ತೂ ನೀನು ಬೆನ್ನ ಹಿಂದೆ ಅಲ್ಲ ನೀನು ಇಲ್ಲಲ್ಲಿ ಹೋಗ್ತಾ ಇರ್ತಿ. ಇವತ್ತು ಯಾಕೋ ಇಲ್ಲ ನೀನು? ಯಾಕೆ ತಡ ಮಾಡಿದ್ದಿ? ದೊಡ್ಡ ಕೆಲಸದಲ್ಲಿದ್ದೆ. ಓಹೋ, ಹಾಗೆ ಭೋಜನ ಪ್ರಿಯ ನೀನು, ಭೋಜನ ಮಾಡ್ತಾ ಇದ್ದಿ. ಈಗ ಅದರ ಬಗ್ಗೆ ಹೇಳುದಲ್ಲ, ನಿನ್ನನ್ನು ಕರೆಸುವುದಕ್ಕೆ ಕಾರಣವಿದೆ. ದೇವತೆಗಳು ಬಂದಿದ್ದಾರೆ. ಏನು ರಥೋತ್ಸವ ಅವನು ಎತ್ತುಕೊಳ್ಳುವುದಕ್ಕೆ? ಎತ್ತುವುದೆಂತ ಎತ್ತುವುದೆಂತದಕ್ಕೆ? ಇಲ್ಲಿ ಬಾ. ಎಲ್ಲಿ ನಾನೇ ದೇವರ ಹ. ಅವನ ಮುಸುಡಿಯವನಿಂದ ಯಾಕೆ? ಅವನ ಮಾನವನು ಬಹಳ ದೊಡ್ಡ ಜನ ಅವ. ಯಾರು? ನರೇಂದ್ರ ಹೇ, ದೊಡ್ಡ ಜನರ ಹಾಗೆ ಬರ್ಲಿಲ್ವೋ? ಗಡಗಡ ನಡುಗುತ್ತಾ ಬಂದಿದ್ದಾರೆ. ಮೊದಲು ಚಳಿ, ನಿನ್ನ ಅಜ್ಜನಿಗೆ ಎಂತನ ಚಳಿ, ಇಷ್ಟು ಸೆಕೆ ಆಗುತ್ತಾ ಇದೆ ಚಳಿ ಅಂತ. ಏನು ಅವ ನಡುಗುವುದು ಮೊದಲ ಹಾಗೆ ಅಹಂಕಾರಿಯಾಗಿ ಅಲ್ಲ, ನಮ್ಮನ್ನು ನೋಡಿ ಹೆದರಿಕೆಯಿಂದ. ಅದರಲ್ಲಿ ನೀನಿದ್ದಕ್ಕೆ ಗೊತ್ತಿದೆ ಅಲ್ಲ ಅವನಿಗೆ, ಮೊದಲೇ ಗೊತ್ತಿದೆ, ಹಾಗಾಗಿ ಹೆದರಿದ್ದಾನೆ. ಗಡಗಡ ನಡುಗುತ್ತಾ ಬಂದವ ಏನು ಹೇಳಿದೆ ಗೊತ್ತಾ? ಬಲಿರಾಯ, ನಿನ್ನಲ್ಲೊಂದು ಮಾತಿದೆ, ಈಗ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ದಾನೆ. ಹಾಗಲ್ವ? ಹಾಗಲ್ಲ, ಉಪಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಈ ದೇವಲೋಕ ನಮ್ಮದಾಗಿದೆ. ದೇವಲೋಕದಲ್ಲಿ ಏನಿದೆ? ಏನಿಲ್ಲ, ಎಲ್ಲ ನೀರು ಪಾಲಾಗಿದೆ. ನೀರು ಕಣ್ಣು ಕಾಣುವುದಿಲ್ವಾ? ಹೌದು, ನಮ್ಮ ಸ್ವಾಧೀನದಲ್ಲಿರುವಂತಹ ದೇವಲೋಕ ಅದು ಸಂತೋಷವಾಗಿ ಸುಖವಾಗಿ ಎಲ್ಲಾ ವಸ್ತುಗಳು ಅಲ್ಲಲ್ಲಿ ಇರಬೇಕು. ಅಂದ್ರೆ ಅಲ್ಲಿ ಶೋಭಾಯಮಾನವಾಗಿದ್ರೆ ಅದನ್ನು ನೋಡುವುದಕ್ಕೆ ಚಂದ. ಅದು ಅವನ ಅಭಿಪ್ರಾಯ. ಕೈ ಸೋತರು ದೇವರಲ್ಲಿ ಹೋಗಿ ಮೊರೆ ಇಟ್ಟು ಒಂದು ದಾರಿಯನ್ನು ಕಂಡುಕೊಂಡು ಬಂದಿದ್ದಾರೆ. ಏನು ಗೊತ್ತಾ? ಕಳೆದು ಹೋದಂತಹ ಸುವಸ್ತುಗಳನ್ನು ಪಡಿಬೇಕಂತೆ. ಪಡಿಬೇಕಾದ್ರೆ ಸಮುದ್ರವನ್ನು ಮತಿಸಬೇಕಂತೆ. ಸಮುದ್ರ ಮಥನ, ಸಮುದ್ರ ಮಸಾಲ ಮಾಡ್ಬೇಕು. ಮಸಣ ಅಂದ್ರೆ ಎಂತದ್ದು? ಮಥನ ಹೇಗೆ? ಹೇಗೆ? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ, ನಿನ್ನ ಅಜ್ಜಿ ಆ ಮೊಸರು ಹೇಗೆ ತಂಕು ಬುಳುಕು ತಂಕು ಬುಳುಕು ತಂಕು ಬುಳುಕು ಹಾಗೆ ಆಮೇಲೆ ಏನು ಸಿಗ್ತದೆ ಅಲ್ವಾ? ಈಗ ಇಲ್ಲಿಯೂ ಹಾಗೆ ಕಳೆದು ಹೋದಂತಹ ಸುವಸ್ತುಗಳನ್ನು ಪಡೆಯಬೇಕು ಅಂತಾದ್ರೆ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಿದಾಗ ಎಲ್ಲಾ ವಸ್ತುಗಳು ಬರ್ತವೆ, ಕೊನೆಗೆ ಅಮೃತ ಬರ್ತದೆ. ಮೂತ್ರ ಕಪಾಳಕ್ಕೆ ಬಾರಿಸ್ತಾರೆ. ಏನಾದ್ರು ಅಪಶಬ್ದವೇ ಹೇಳ್ತಾ ಇದೆಯಲ್ಲ, ಅಮೃತ. ನೀನು ಹೇಳಲೇಬೇಡ, ಗೊತ್ತಾಯ್ತಲ್ಲ? ಅದನ್ನು ಕುಡಿದರೆ ಏನಾಗುತ್ತದೆ ಗೊತ್ತಾ? ಸಾಯುವುದಿಲ್ವಂತ. ಸಾಯುವುದಿಲ್ವಂತ, ಜರಾವರಣ ರಹಿತರಾಗಿರ್ತೇವೆ. ಅದು ಮಾತ್ರವಲ್ಲ, ಅದನ್ನು ಕುಡಿದರೆ ಮುದುಕರಾಗುವುದಿಲ್ವಂತೆ. ಇರ್ತೇನೆ ಅದನ್ನು ನನ್ನನ್ನು ಅದು ಕೊಡುದು. ನಾನು ಯೌವನದಲ್ಲಿದ್ದರೆ ನನ್ನನ್ನು ಒಳ್ಳೊಳ್ಳೆ ಹೆಣ್ಣು ಮಕ್ಕಳು ನೋಡ್ತಾರೆ. ಒಳ್ಳೆ ಒಳ್ಳೆ ಹೆಣ್ಣು ಮಕ್ಕಳು ನೋಡ್ತಾರೆ. ಈ ಮುಖವನ್ನು ನೋಡುವುದು, ನಿನ್ನ ಮಾತನಾಡುವುದನ್ನು ಕೇಳುವಾಗ ಅವರು ಓಡಿ ಹೋಗ್ತಾರೆ. ಅದು ಗೊತ್ತಿಲ್ವಾ? ಮಾತಾಡ್ಲಿಕ್ಕೆ ಇಲ್ಲ ಇಲ್ವಾ? ಬಾಯಿ ಮುಚ್ಚಿಕೊಂಡಿರ್ಬೋದು. ಆಗಲಿ, ಈಗ ಸಮುದ್ರ ಮಥನ ಮಾಡುವುದಕ್ಕೆ ನಮ್ಮವರಲ್ಲಿ ಅಭಿಪ್ರಾಯವನ್ನು ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವರು ಹೇಳಿದ್ರು ಸಮಭಾಗವಾಗಬೇಕು, ಕೆಲವರು ಹೇಳಿದ್ರು ಸರಿಬಾರದೆ ಮಗೆ, ಕೆಲವರು ಹೇಳಿದ್ರು ಸಿಕ್ಕಿದ್ದರಲ್ಲಿ ಎಲ್ಲ ಪಾಲು ನಮಗೆ ಅಂತ. ಈಗ ನಿನ್ನಲ್ಲಿ ಕೇಳುವುದು, ನಾವು ಸಮುದ್ರ ಮಥನ ಮಾಡಿದಾಗ ಸಿಕ್ಕಿದಂತಹ ವಸ್ತುಗಳಲ್ಲಿ ಹೇಗೆ ನಮ್ಮ ತೀರ್ಮಾನ? ಕೆಲಸ ಮಾಡುವ. ಯಾವ ಕೆಲಸ? ಸಿಕ್ಕಿದ ವಸ್ತು ಮೂಗು ಭಾಳ ಆಗ್ಬೇಕು. ಮೂಗು ಭಾಳ ಆಗ್ಬೇಕು. ನಿನ್ನ ತಮ್ಮನ ವಿಷಯ ನೋಡು, 3 ಪಾಲಿದೆ. ಏನು ಮೂಗು ಪಾಲಂದ್ರೆ? ವಸ್ತು ಸಿಗ್ತದೆ. ಮೂಗು ಬಾಳು, ಮೂಗು 3 ಪಾಲು. 1 2 3. 1 2 ಮೂಗುಡು. 1 2 3 3 ಪಾಲು. ಹೇಗೆ? ಯಾಕೆ? ನಾವು 64 ಕೋಟಿ ಕಪಾಳಕ್ಕೆ ಬಾರಿಸ್ತೇವೆ. ಕೋಟಿ ನೀನು ಸಲಹೆ ಕೊಟ್ಟದ್ದು ಹೆಚ್ಚು. ನಾವು ಕೋಟಿ. ಕೋಟಿ. ಅವನು 33 ಕೋಟಿ. ಅದ ಹೌದು.
ಅದು ಹೌದು. ಅದೌದು. ಆವಾಗ ನಮಗೆ ನಾವು ಅವರಿಗಿಂತ ಇಮ್ಮಡಿಯಾಗಿದ್ದೇವೆ. ಸಿಕ್ಕಿದಂತಹ ವಸ್ತುಗಳಲ್ಲಿ 2 ಪಾಲು ನಮಗೆ, 1 ಪಾಲು ಅವರಿಗೆ. ಇದಕ್ಕೆ ಒಪ್ಪಿಗಾದ್ರೆ ನಾವು ಹಾಗಾದ್ರೆ ಕೇಳೋಣ ದೇವೇಂದ್ರ. ಹಾಕು ಕೆಳಗೆ, ಕೆಳಗೆ, ಕೆಳಗೆ. ಯಾಕೋ ಹೆದರ್ಕೊಳ್ಬೇಡ, ಜೋರ್ ಮಾಡಬಾರ್ದು. ದೀನ ನೋಡು ಅಣ್ಣ ಉಂಟಲ್ಲ, ಹೇಗೆ ಸೌಖ್ಯವ? ಅಲ್ಲ, ನಿಮಗೇನಾದ್ರೂ ವಾಯು ಪ್ರಕೋಪ ಉಂಟಾ ಅಂತ? ಅದು ಈಗ ಇಲ್ಲ ಮತ್ತೆ ಅಲ್ವಾ? ಸಮುದ್ರ ಮಥನ ಕೊಂಡು ಹೋಗು. ಸಮುದ್ರವನ್ನು ಮಥಿಸುವುದು. ಹೌದು, ಸುವಸ್ತುಗಳು. ಮೊದಲೇ ನಿಮ್ಮ ಮೂಗು ಪಾಲಾಗಿ ಹೋಗಿದೆ, ಇನ್ನು ಪುನಃ ಯಾಕೆ? ಮತ್ತೆ ಯಾಕೋ ನಿನಗೆ ಅಧಿಕ ಪ್ರಸಂಗ? ಒಂದು ಹೇಳುವುದನ್ನು ಸರಿಯಾಗಿ ಹೇಳಬೇಕು. ಮೂಗು ಪಾಲು ನನ್ನಲ್ಲಿ ಹೇಳಿದ್ದಿ, ಇವರಲ್ಲಿ ಹೇಳ್ತಾ ಇದ್ದೇವೆ. 3 ಪಾಲು ಆಗಬೇಕು. 1 2 3 ನಮಗೆ 3 ಬಂದಿಗ. ನಮಗೆ ಅವರು ಎಷ್ಟಿದ್ದಾರೆ? ಅದು ಲೆಕ್ಕಾಚಾರ ಬರಲಿ. 33 ಕೋಟಿ. ಕೋಟಿ ಯಾರ? 33 ಕೋಟಿ. ಕೋಟಿ ಕೋಟಿ. ನಾವೆಷ್ಟಿದ್ದೇವೆ? ನನ್ನನ್ನು ಸಹಿ ಮಾಡಬೇಡ. ನಿಮ್ಮನ್ನು ತಿದ್ದಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನಾವು 64 ಕೋಟಿ. ಅದು ಹೌದು, ಅದು ಹೌದು. ನಾಲಿಗೆ ಸಿಗಿದ್ದೇನೆ ಅಲ್ಲಿ ಸಿಗಲಿಕ್ಕೆ ಅಂತ ಉಂಟು, ಸಿಗಿದ ಕಾರಣವೇ ಹಾಗೆ ಆಡುವುದು. ಈಗ ಒಪ್ಪಿಗೆ ಇದಕ್ಕೆ ಸರಿಯಪ್ಪ. ಆ 33 66 ಎನ್ನುವಂತಹ ವ್ಯತ್ಯಾಸ ಯಾಕೆ? ಏನಿದ್ದರೂ ಸಿಕ್ಕಿದಂತಹ ಸಕಲ ಸುವಸ್ತುಗಳು ಎಲ್ಲ ನಮಗೆ ಆಗ್ಲಿ. ದೇವರ ಬಳಿಗೆ ಹೋಗೋಣ. ಸರಿ ಸರಿ. ಇಲ್ಲಿ ಮಾತ ಬೀಳಲು ದಿವ್ಯ ಮಾತಗಳಿಗೊಪ್ಪಿ ಅದು ನೂತನದಿ ಗೊಳಿಸಿ ಹರಿಯಳಗೀಗೆ ಎಷ್ಟ? ಎಂತದ್ದು 4 5 9 ಆಗುತ್ತದೆ. ನಾರಾಯಣ ದೇವರು. ನಾರಾಯಣ ದೇವರು. ಏ ಮೂಕ, ಸರಿ ಹೇಳ. ಅಣ್ಣ 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 ದೇವರೇ, ಬಲಿಚಕ್ರೇಶ್ವರ. ಏನು ದೇವರೇ? ನಾನು ಹೇಳಿದೆ ಅಂತ ಹೇಳು. ದೇವೇಂದ್ರನಲ್ಲಿ ನಾನೇ ಹೇಳಿದ್ದೆ. ಆ ಮಾತನ್ನೇ ಕೇಳಿ ಇಲ್ಲಿವರೆಗೆ ಬಂದಿದ್ದೇವೆ. ನೀವು ಇನ್ನೂ ವಿಳಂಬ ಮಾಡುವುದಲ್ಲ. ವಿಳಂಬ ಆದ್ರೆ ನಮಗೆ ಕಷ್ಟ. ಪರ್ವತ ಜೊತೆಯಲ್ಲಿ ಹಾವು. ಮೊದಲು ಪರ್ವತ ಬರಲಿ. ಹೌದಾ? ಹೋಗುವುದಕ್ಕೆ ಕಷ್ಟ ಆಗುತ್ತೆ. ಹೋಗಿ ಹೋಗಿ ಹೋಗಿ. ಗರುಡನ ಬೆನ್ನ ಮೇಲೆ ಇರಿಸಿ ಬರಲಿ ಬರಲಿ. ಏನಾಗ್ತಾ ಉಂಟು? ಇದನ್ನು ತಂದಿರಿಸಿದ್ದೇವೆ, ಇನ್ನು ವಾಸುಕಿ ತರಬೇಕಲ್ಲ. ಬನ್ನಿ.
ಸಮುದ್ರದಲ್ಲಿ ಇಳಿಸಿ, ಪರ್ವತ ಮುಳುಗುತ್ತಾ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ನೀವು ಕರ್ತವ್ಯದಲ್ಲಿ ಹಿಂದುಳಿದಿದ್ದೀರಿ. ಎಲ್ಲಿ ಎಷ್ಟು ಮಾಡಿದ್ದೇವೆ, ಇನ್ನು ಹಿಂದುಳಿದಂತ ಸಾಲದು. ವಿಘ್ನ ನಿವಾರಕನಾದಂತಹ ಗಣೇಶನ ಪ್ರಾರ್ಥನೆಯನ್ನು ಮಾಡಿ ಆ ಬಳಿಕ ಸಮುದ್ರಕ್ಕಿಳಿಸಿ. ಹೇಗೆ ಸ್ವಾಮಿ ನೀವು ಹೇಳಿಕೊಡಿ. ಯಾರೀಗ ಮಾಡೋದು ಯಾರು? ನಮ್ಮೆಲ್ಲರ ಪರವಾಗಿ ಹಿರಿಯರೆಂದರೆ ಇರುವುದು ಮೂಕನಲ್ಲವೇ? ಮೂಗಣ್ಣ ಹಾಗಾದ್ರೆ ಪ್ರಾರಂಭಿಸೋಣವೇ? ಎಲ್ಲ ಕೈ ಮುಗಿಯುವ. ಗಜಾನನಂ ಭೂತ ಗಣಾದಿ ಸೇವಿತಂ ನೀನು ಇದ್ದಲ್ಲಿ ಅಂಬುಭೂತವು ತಗಣೆಯು ಜೊತೆಯಾಗಿ ಮತ್ತೆ ಯಾವಾಗಲೂ ಅಂಬು ಭೂತ ಆಗಿ ಬಂದದ್ದು. ನೀನು ಹೇಗೆ ಹೇಳಿದ್ರು ಸರಿ. ದೇವರಿದ್ದೇವೆ ಹೇಳುವುದು ದೊಡ್ಡ ವಿಷಯ ಅಲ್ಲ. ಇದು ನಿನ್ನ ಭಾವ. ನಿನ್ನ ಭಾವ ಯಾರವ? ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅದುವೇ ಕಷ್ಟ. ಹೀಗೆ ಮಾಡಿದ್ರೆ ಬಡಿ ಬೇಗ ಬರ್ತೀನಿ ಅಂತ ಹೇಳಿದ್ಯಾ? ನಿನ್ನ ಮನೆಗೆ ನೀನು ನೆಮ್ಮದಿಯಿಂದ ಹೋಗುವುದಿಲ್ಲ. ನಮಾಮಿ ವಿಘ್ನೇಶ್ವರ ಪಾದ ಸಾಕು. ಇನ್ನು ಪ್ರಯತ್ನಿಸಿ ಅಡಿಭಾಗದಲ್ಲಿ ನಾನೇ ಕೂರ್ಮನಾಗಿ ಬೆನ್ನು ಕೊಡ್ತೇನೆ. ಮಾನವಿದರು ಹಿರಿಯರು ನೀವು ನಮಗೆ ಬಾಳವಾ? ಅಣ್ಣನ ಮತ್ತೊಬ್ಬನ ಈಗ ದೇವರೇ ಪರಿಹಾರ ನೀವೇ ಹೇಳಿ. ಅಲ್ಲಿವರೆಗೆ ಮುಂದುವರಿಲಿಲ್ಲ ಬಲಿಚಕ್ರೇಶ್ವರ. ಅವರಿಗೆ ಹುಟ್ಟು ಅಂತ ನಿನಗೆ ಹುಟ್ಟ. ಅದಕ್ಕಾಗಿ ನಿಮ್ಮಲ್ಲಿ ಹೇಳುವುದಕ್ಕೆ ಬಂದದ್ದು. ಪರ್ವತದ ಅಡಿಭಾಗದಲ್ಲಿ ಕೂರ್ಮನಾಗಿ ನಾನು ಬೆನ್ನು ಕೊಟ್ಟದ್ದಷ್ಟೇ. ಇನ್ನು ಸುತ್ತುವುದಕ್ಕೆ ಹೇಳುವುದಕ್ಕೆ ಮೊದಲೇ ಆ ದೇವತೆಗಳಿಗೊಂದು ಅವಸರ. ನನಗೆ ಗೊತ್ತಾಗ ನಮ್ಗೆ ಎಲ್ಲಿ ಬಾ ದೇವೇಂದ್ರ. ನೀನು ಯಾವ ಭಾಗ ಹಿಡಿದೆ? ತಲೆಗೆ ಕೈ ಹಾಕಿತ್ತು. ತಲೆ ಹಿಡುಕ ನೀನು? ಹೌದೇನು? ತಲೆ ಹಿಡಿಲಿಕ್ಕೆ ನೀನು? ತಲೆ ಹಿಡುಕ ನಾನಲ್ಲ. ತಲೆ ಹಿಡಿಲಿಕ್ಕೆ ಅಂತ ಜನ ಇಲ್ವಾ? ಹೌದು. ಈ ತಲೆ ಹಿಡಿಯುವವರು ಸುಮ್ಮನೆ ಕೂತ್ಕೊಳ್ತಾರೆ, ಮತ್ತೆ ಯಾರಿಗೂ ಗೊತ್ತಾಗುದಿಲ್ಲ ಅದು. ಮಾತಿನಲ್ಲಿ ಅಥವಾ ಬುದ್ಧಿಯಲ್ಲಿ? ಹಾಗಲ್ವಾ? ಹಿರಿಯ ಭಾಗಿಗಳಾದಂತಹ ನೀವಿರುತ್ತಾ ಜೀವಂತ ಇರುವಾಗಲೇ ಅವ ಸತ್ತ ಹಾಗೆ ಮಾಡಿದ ಅಲ್ಲ. ಜೀವಂತ ಅದೆಂತ ಕೇಳು. ಹಾಗಲ್ಲ, ನೀವು ಇರುತ್ತಾ ನಿಮ್ಮನ್ನು ಗೌರವಿಸದೆ ಅವ ಅಪಮಾನಿಸ್ತಾನೆ ಅಂತಾದ್ರೆ ಅವನ ಪಾಲಿಗೆ ನೀವು ಸತ್ತ ಹಾಗಲ್ವಾ? ಮತ್ತೆ ನಿಮ್ಮನ್ನು ಜೀವಂತ ಕೊಂದದ್ದಲ್ವಾ? ಈಗ ನೀವು ಸಾಯ್ಬೇಕಷ್ಟೇ ಅಲ್ಲ? ಸಾಯ್ಬೇಕಷ್ಟೇ. ನೀವೇ ಮಾತಾಡಿ, ನಮಗೆ ಅದರಲ್ಲಿ ತೊಂದರೆ ಇಲ್ಲೋ ಎಂತದ್ದು ಇಲ್ಲ. ಸಾಯುವುದು ಅದು ಆ ಕೊಕ್ಕೆ ಮಾತಾಡ್ಲಿಕ್ಕೆ ನಾನಲ್ಲ, ಅದು ಬೇರೆ ಜನ ಇದ್ದಾರೆ. ಸಣ್ಣ ಕೊಕ್ಕೆ, ಇದು ದೊಡ್ಡ. ನೋಡು, ಆ ಕೊಕ್ಕೆಯ ವಿಷಯ ಬೇಡ, ತಲೆ ಭಾಗ ನಮಗೆ. ಹಿರಿಯ ಭಾಗಿಗಳಾದಂತಹ ನೀವೇ ವಿಷ ವಿಷ ವಿಷವಂತ ವಿಷ. ಸಮುದ್ರ
ಮಾಡುವಂತಹ ಕಾಲದಲ್ಲಿ ಸಮುದ್ರದಿಂದ ಹುಟ್ಟಿದಂತಹ ಹಾಲಾಹಲ ನೋಡು. ಜೊತೆಗೆ ಈ ವಾಸುಕಿಯ ಮುಖದಿಂದ ಹೊರಡುವಂತಹ ವಿಷಜ್ವಾಲೆ ಎರಡು ತಡೆಯುವುದಕ್ಕಾಗುವುದಿಲ್ಲ. ಸಮುದ್ರವನ್ನು ಮತಿಸುವ ಹೊತ್ತಿನಲ್ಲಿ ಬೇಡದ್ದು ಬಂದಿದೆ. ಹೌದು, ಅದರಲ್ಲಿ ಎಷ್ಟೆಲ್ಲ ಬೇಕಾದ್ದಾಗ್ತದೋ ಗೊತ್ತಿಲ್ಲ. ಹಾಗಾದ್ರೆ ವಿಷದ ಉರಿಯಿಂದ ನೀವೆಲ್ಲ ತಪ್ಪಿಸಬೇಕು ಅಂತಾದ್ರೆ ವಿಷಮಾಕ್ಷನಾದ ಪ್ರಪಂಚವನ್ನು ಸಮದರ್ಶಿತ್ವದಿಂದ ಕಾಯಬಲ್ಲ ಪರಶಿವನ ಮೊರೆ ಹೋಗಿ ಅವ ಕಾದರೂ ಕಾದನು. ನಿಮ್ಮ ಭಾವನನ್ನು ಕಲಿಯಬೇಕು. ಕೋರಿರುತ್ತಿರುವುದಂತ ಕಾಲಾಟಕನು ಕರಾಳನಾಗಿ ವಿಷ ನೆಲವರೆದರಿದು ಮೂರು ಕಂಗಳು ಹಾಳಪ್ಪುದು ಕಣಕಳ ತೊಳೆದಿರುತ್ತ ನಿಮ್ಮನ್ನು ಓಡಿಸುವುದಕ್ಕಲ್ಲ ದೇವರೇ, ನಿಮ್ಮನ್ನು ಭಕ್ತಿಗೆ ಮೆಚ್ಚಿದ್ದೇನೆ. ಸಮುದ್ರ ಮಥನ ಕಾಲದಲ್ಲಿ ಬಂದಿರುವಂತಹ ಹಾಲಾಹಲದಿಂದ ಎಲ್ಲೆಡೆ ಕೋಲಾಹಲವನ್ನು ಕಾಣುತ್ತಾ ಇದ್ದೇನೆ. ಹೆದರುವಂತಹ ಅವಶ್ಯಕತೆ ಇಲ್ಲ. ಬಂದಿರುವಂತಹ ಹಾಲಾಹಲವನ್ನು ಕುಡಿತ ಮಗ ವಿಷವಾದ ಮೊಗೆದು ಕುಡಿದನೇನೆಂಬ ಹತ್ತಿತವ ಯಾರು ಹೆದರಬೇಡಿ. ಬಂದಿರುವಂತಹ ಹಾಲಾಹಲವನ್ನು ಮೊಗೆದು ನಾನೇ ಕುಡಿಯುತ್ತೇನೆ. ಸಮುದ್ರಗಾಗಿ ನರಗಳಿಗೆ ಕೆಳ ಸರಿಯದಂದಾಗಿ ಗಿರಿಗೆ ಹೆಂಗಸು ಒಂದು ದೇವರು. ಒಂದು ದೇವರು ಅಂದ್ರೆ ಅದು ಬರೇ ಹೆಂಗಸೇನು, ಅದು ಈಶ್ವರ ದೇವರ ಹೆಂಡತಿ ಅಲ್ವಾ? ಹೆಂಡತಿ ಪಾರ್ವತಿ ದೇವಿ. ಬಿಡಮ್ಮ, ಅವಳನ್ನು ನೋಡುವಾಗಲೂ ನಿನಗೆ ಗೊತ್ತಾಗುವುದಿಲ್ಲ. ಹೆಂಡತಿ ಯಾಕೆ ಕುತ್ತಿಗೆ ಹಿಡಿದದ್ದು ಯಾಕೆ? ನನಗೆ ಗೊತ್ತಾಗ ಹೇಗೆ? ನಿನ್ನೆ ಒಂದು ಸೀಗೆ ತರಲು ಹೇಳಿದ್ದಾರೆ, ಇದು ತಂದು ಬಿಡ್ಲಿಲ್ಲ. ಅದಕ್ಕೆ ಬಿಸಿಯಾಗಿ ಕುತ್ತಿಗೆ ಹಿಡಿದ. ದೇವರು ಸೀರೆ ತಂದು ಕೊಡುವುದಕ್ಕೆ ಇರುವವರ? ಈಗ ಸೀರೆ ತಂದು ಕೊಡದೇ ಇದ್ರೆ ಗಂಡಂದಿರ ಕುತ್ತಿಗೆ ಹಿಡಿಯುವುದು ಎಲ್ಲವರ ಮನೆಯಲ್ಲೂ. ನಿನ್ನ ಅದು ಅನುಭವಕ್ಕೆ ಶರಣು. ಇವನ ಮನೆಯಲ್ಲಿ ಇವನ ಅಪ್ಪ ಸೀರೆ ತಂದು ಕೊಡದ್ದಕ್ಕೆ ಅಮ್ಮ ಕುತ್ತಿಗೆ ಹಿಡಿದದ್ದನ್ನು ನೋಡಿ ನೋಡಿದ್ದೇನೆ, ಅತ್ತೆ ನನಗೆ ಒಂದು ಇರ್ಬೋದು. ಅದು ನಮ್ಗೆ ದೇವ್ರೆ ಅಂದ್ರೆ ಸಂಗತಿ ಇಷ್ಟೇ. ಅವ ಕುಡಿದಿರುವಂತ ಆಹಾರ ಹೊರಗೆ ಬಂತು ಅಂತ ಇದ್ರೆ ನೀವು ಸಾಯ್ತೀರಿ. ನಾವು ಸಕಲ ಜೀವಿಗಳು ಒಳಗ ಹೋಯ್ತು ಅಂತಾದ್ರೆ ಈ ಹೊಟ್ಟೆಯಲ್ಲಿ ಎಷ್ಟು ಉಂಟು ಗೊತ್ತುಂಟಾ? ಯಾರಿಗೂ ಗೊತ್ತು? ಬ್ರಹ್ಮಾಂಡ ಉಂಟು. ಅದು ನಿಮಗೆ ಗೊತ್ತಲ್ವಾ ದೇವ್ರೆ? ಅದೆಲ್ಲ ನಾಶ ಆದೀತು. ಹಾಗಾಗಿ ಒಳ ಸೇರದಂತೆ ಪಾರ್ವತಿ ಗಂಟಲಲ್ಲೂ ಹೊರಗೆ ಬಾರದಂತೆ ನಾನು ಬಾಯಿಯಲ್ಲಿಯೂ ಹಿಡಿದದ್ದರಿಂದ ಪರಿಣಾಮ ಏನಾಗಿದೆ? ಏನಾಗಿದೆ ದೇವ್ರೆ? ನೋಡಿ ಅವರ ಕಂಠ ಕಪ್ಪಾಗಿದೆ, ನೀಲಾಗಿದೆ. ಅವನಿಗೆ ಇನ್ನು ಮುಂದೆ ಪ್ರಪಂಚದಲ್ಲಿ ಹೊಸತಾದಂತಹ ಒಂದು ಬಿರುದು ಏನು ದೇವ್ರೆ? ನೀಲಕಂಠ. ನೀವು ಒಂದೊಂದು ಸುಳ್ಳು ಹೇಳ್ತೀರಿ. ಎಂತದು? ಮತ್ತೇನ್ ಮಾಡುದು? ಆಗ ಪಾರ್ವತಿಯ ಗಂಡ ಅಂತ ಹೇಳಿದ್ರೆ ಈಗ ನೀಳು ಗಂಡ ಅಂತ ಹೇಳ್ತೇನೆ. ಎಂತದ್ದು ದೇವ? ನೀಲು ಗಂಡ ಅಲ್ವೋ? ಮತ್ತೆ ನೀಲ ಕಂಠ. ಕಂಠ ಅಂದ್ರೆ ಕೊರಳು. ಮತ್ತೆ ಗರಳ ಗೊರಳ. ಇನ್ನೊಂದು ಹೊಸ ಹೆಸರು, ಅದು ನಂಜು. ಅದನ್ನು ಅವ ಉಂಡ. ಹಾಗಾಗಿ ಅವನಿಗೆ ನಂಜುಂಡ. ಗಂಜುಂಡ. ಇನ್ನು ಸ್ವಲ್ಪ ಹೊತ್ತಿಗೆ ಅದು ಸಿಗ್ತದೆ. ಅದಕ್ಕೆ ಉತ್ತರ ಸ್ವಲ್ಪ ಹೊತ್ತಿನ ಮೇಲೆ ಓ ಅಲ್ಲಿ ಹೋಗಿ ನೋಡು, ಉಂಟ ಅಂತ ಕಾಣ್ತದೆ ನಿನಗೆ. ಅಬದ್ಧ ಪಡಿಸ್ತಾನೆ ಇವ. ದೇವರಿಗೆ ಹೆಸರಾಯ್ತು. ಈಗ ನಮಗೆ ಕಾರ್ಯ ಮುಂದುವರಿಯಬೇಕಾಗಿದೆ. ಇವರಿಗೆ ಕುಳಿತುಕೊಳ್ಳುವುದಕ್ಕೆ ಆಸನ ಕೊಡು. ಎರಡು ದೇವರುಗಳಿಗೆ ನಿನ್ನ ಪ್ರಶ್ನಲ್ಲಿದ್ದದ್ದು ಅದಕ್ಕೆ ಯಾಕೋ ಮೂಕ ಮೂಕ ನಿನಗೇನು ಪಕ್ಷಪಾತವು? ನೀನು ಹೀಗೊಂದು ನಾನು ಎಷ್ಟು ಹೊತ್ತಾಯ್ತು ನಿಮ್ಮ ಜೊತೆಯಲ್ಲಿ ಒದ್ದಾಡುವುದು. ಈಗ ಬಂದ ಈಶ್ವರ ದೇವರಿಗೆ ಕೂತುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಿ, ನಾನು ನಿತ್ಯ ಇರ್ಬೇಕಾ?
ಅದಕ್ಕೆ ಕಾರಣ ಉಂಟು. ಎಂತದ್ದು? ಅವನು ಕುಡಿದು ನಾನು ಹಾ, ಕುಡಿದವರಿಗೆ ಮೊದಲ ಪ್ರಾಶಸ್ತ್ಯ, ಇಲ್ಲದ್ರೆ ಗಲಾಟೆ ಮಾಡ್ತಾರೆ. ನೋಡು, ಇನ್ನು ಲೋಕದಲ್ಲಿ ನಿನ್ನಿಂದ ಒಂದು ಬೋಧನೆ ಆಗ್ತದೆ. ಎಲ್ಲಿಯಾದ್ರೂ ಕೂತ್ಕೊಳ್ಳಿಕ್ಕೆ ಜಾಗ ಬೇಕು ಅಂತ ಇದ್ರೆ ಸ್ವಲ್ಪ ಕುಡ್ಕೊಂಡೇ ಬರ್ತಾರೆ ಅವರು. ಬೇಗ ಸಿಗ್ತಾನೆ. ಮೂಕಾಸುರ ನೀತಿ. ಹೌದು. ದೇವರಿಗೆ ಒಂದು ಪೀಠ ಕೊಡ. ಅಲ್ಲಿ 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 ಕೊಡು ಕೊಡು. ಕುತ್ಕೊಳ್ಳೋದಲ್ವಾ? ಹಾಳು ಮಾಡಿದೆ. ನೀನು ಅಂತಹದರಲ್ಲಿ ಕೂತೇ ನಿನ್ನ ಸೊಂಟ ಮುರಿದದ್ದು ಪುಣ್ಯಾತ್ಮ. ದೇವರಲ್ಲಿ ಹೇಳು, ಇಲ್ಲಿಯೇ ಕೂತ್ಕೊಳ್ಬೇಕು. ಬಂದ್ರೆ ಮತ್ತೆ ಇಲ್ಲಿ ಕೂತ್ಕೊಳ್ಳಿ. ಒಂದ್ ವೇಳೆ ಇನ್ನೊಂದು ಸಲ ಬಂದ್ರೆ ಕುಣಿಲಿಕ್ಕೆ ಜನ ಬೇಕಲ್ವಾ ನಮ್ಗೆ? ವಿಷ ಕುಡಿಲಿಕ್ಕೆ ಮಾತ್ರ, ಉಳಿದದ್ದು ನೀನೇ ಕುಡಿತಿ. ಹಾಗಾದ್ರೆ ಸುರಭಿ 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 ಬಂದದ್ದು ಸುರಭಿ. ಹೌದು, ಅದು ಯಾರಿಗೆ ಗೊತ್ತುಂಟ? ರಾಮಣ್ರಿಗೆ. ಹೋಗ್ಲಿ ಹೋಗ್ಲಿ. ಕಲ್ಪವೃಕ್ಷ ಅವರಿಗೆ ನನಗೆ ಬೇಡವೇ ಬೇಡ. ಭೇದ ನನಗೆ ಬೇಡವೇ ಬೇಡ. ಯಾಕೆ? ನನಗೆ ಬೇಡವೇ ಬೇಡ. ಯಾಕೆ? ಅದು ಈ ಕಲ್ಪವೃಕ್ಷ ನಿನಗೆ ಬೇಡ ಯಾಕೆ? ಒಬ್ಬ ಕಂಪೌಷಧಾಡಿಯಲ್ಲಿ ಹೋಗಿ ಹೀಗೆ ನೋಡಿ, ಆಹಾ ಎಂತಹ ಪ್ರಶಾಂತವಾದ ವಾತಾವರಣ, ಇಲ್ಲೊಂದು ಮಂಚ ಇದ್ದಿದ್ದೆ ಒಳ್ಳೇದಿತ್ತು ಅಂತ ಯೋಚನೆ ಮಾಡಿದ. ಪ್ರಶಾಂತವಾದ ವಾತಾವರಣದಲ್ಲಿ ನನಗೊಂದು ಮಂಚ ಇದ್ದರೆ ಒಳ್ಳೇದಿತ್ತು ಅಂತ ಯೋಚಿಸಿದ. ಬಿತ್ತು ಮಂಚ ಅದು ಜೈ ಅಂತ ಬರ್ತದ ತಪ್ಪ ಬೀಳುದು. ಬರುವ. ಆಮೇಲೆ ಒಂದು ಹಾಸಿಗೆನ ಒಳ್ಳೇದಿತ್ತು ಅಂತ ಮಲಗಲಿಕ್ಕೆ. ಪುಸ್ಕ. ಅದು ಜೈ ಅಂತ, ಇದು ಪುಸ್ಕ ಅಂತ ಬಂದದ್ದು. ಅಂದ್ರೆ ಇದು ಅತ್ತಿಯದ್ದಲ್ವಾ? ಹೌದು ಹೌದು ಹೌದು. ಎಲ್ಲವನ್ನು ಹಿಡಿತು. ಹೊತ್ತಿಗೆ ತಲೆ ಹಾಗೆ ಮಲಗಿ ಈಗೊಂದು ನನಗೆ ಕಾಣುತ್ತುವುದಕ್ಕೆ ಜನ ಇದ್ರೆ ಬಹಳ ಒಳ್ಳೇದಿತ್ತು. ಟೈಯವಂತು. ಅದು ಟೈಯವಂತು. ಯಾರು ಹೊತ್ತಲಿಕ್ಕೆ? ಹೆಣ್ಣು 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 ಅಲ್ವಾ, ಹೆಣ್ಣು. ಹೆಣ್ಣು ಚೈ ಅಂತಲ್ವ? ಒತ್ತಾ 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 ಅದೆಂತದ್ದು? ಗಾಳಿ ಹಾಕೋದ ಒತ್ತುವುದ? ನಾನು ಒತ್ತುದು. ಒತ್ತಿ ಒತ್ತಿ ಹೀಗೆ ಮೇಲೆ ನೋಡಿದೆ. ಆಮೇಲೆ ಅದು ಈಗೊಂದು ನನ್ನ ತಲೆಗೆ ಬಿದ್ದರೆ ನಾನು ಸಾಯ್ತೇನೆ ಏನು. ದಯ್ಯ ಬಿದ್ದು ಪುರ್ಕ ಸತ್ತ. ಹಾಗಾಗಿ ನನಗೆ ಬೇಡ, ನನಗೆ ಬೇಡ. ಎಲ್ಲಿಯಾದರೂ ನೀನು ವಿಷ ಮೇಲಿಸಿದ್ರೆ ಬಿದ್ದು ಸತ್ರೆ ಕಲ್ಪವೃಕ್ಷ ಉಳಿದವರ ತಲೆಯಲ್ಲಾದ್ರೂ ಕೂದಲಾದ್ರೂ ಉಂಟು. ಕಲ್ಪವೃಕ್ಷ ಯಾಕೆ ದೇವಲೋಕಕ್ಕೆ ಹೋಗ್ಬೇಕು? ಈಗ ನಿಮ್ಮ ದೇವಭೂಮಿ ಇರುವುದು, ಅಲ್ಲಿಗೆ ಹೋಗಿ. ಚಂದ್ರ ಚಳಿ 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 ಎಂತದ್ದು? ಆಗಲ್ವೋ? ಶೀತಾಂಶವಾದ ಚಂದ್ರ ಬಂದ ಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ತಂಪಿನ ಅನುಭವ ಆಗುತ್ತಾ ಇದೆ. ಅದು ಯಾರಿಗೆ? ಯಾರಿಗೆ ದೇವ್ರೆ? ವಿಷವನ್ನು ಕುಡಿದು ಕಾವು ಏರಿಸಿಕೊಂಡ ಕಾವೇಶ್ವರ ಇದ್ದಾನಲ್ಲ, ಅವನ ನೆತ್ತಿಗೆ ಏರಿಸಿ. ನೀರು ಹಾಕಿದ್ರೆ ನಿನಗೆ ಎಂತದ್ದು ಹಾಕುವುದು? ನನಗೆ ಹಾಕಲಿಕ್ಕೆ ತಲೆಗೆ ನೀರು ಹಾಕುವುದಕ್ಕಿಲ್ಲ, ಹಾಕುವಾಗಲೇ ನೀರು ಹಾಕುತ್ತಾನೆ. ದೇವ್ರೆ, ದೇವರಿಗೆ ಹೆಸರು ಬಂತು. ಅವರಿಗೆ ಚಂದ್ರಚೂಡ ಅಂತ ಹೆಸರು. ಚೂಡ, ನಮ್ಮ ದೇವರನ್ನು ಚೂಡ ಅಂತ. ಅವ ಚಂದ್ರನನ್ನು ಧರಿಸಿದ್ದರಿಂದ ಚಂದ್ರಶೇಖರ. ಚಂದ್ರಶೇಖರ, ಚಂದ್ರಚೂಡ. ಚಂದ್ರಚೂಡ ಸರಿ ಆಯ್ತಲ್ಲ? ಚಂದ್ರಮೂಲ್ಯ. ಚಂದ್ರ ಮೂಲ್ಯ. ಅದು ಯಾಕೋ? ಚಂದ್ರಮೌಳಿ. ಪ್ರಾರಂಭಿಸೋಣ. ಇದು ಮಾತ್ರ ನಮ್ಮವರಿಗೆ ಕೊಡಬೇಕು. ನೀವೆಲ್ಲ ಬಹಳಷ್ಟು ಪ್ರಯಾಸ ಪಟ್ಟು ದುಡಿದಿದ್ದೀರಿ. ಸ್ವಲ್ಪ ಸ್ವಲ್ಪ ಅದನ್ನು ತೋರಿಸುವುದಂತದ್ದು ಕರ್ಮ ನಿನ್ನದ್ದು. ಸ್ವಲ್ಪ ಇಷ್ಟಿಷ್ಟು ಅಷ್ಟೆಷ್ಟು ಅಂತಲ್ಲ, ಇದ್ದದ್ದು ಮುಗಿಯುವಲ್ಲಿವರೆಗೆ ಅಥವಾ ನಿಮಗೆ ಕುಡಿದದ್ದು ಸಾಕು ಉಂಟಾಗುವಲ್ಲಿವರೆಗೆ ಕುಡಿಯಿರಿ. ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಏನು ವಿಶ್ರಾಂತಿ ಬಹಳ ಬಹಳ ಒಳ್ಳೆಯದಾಗಿದೆ. ತುಂಬಾ ಹೊತ್ತಾಯ್ತು ವಿಶ್ರಾಂತಿ ಪಡೆದು. ತಲೆಗೆ ಏರಿದ್ದು ಇಳೀತು ಇಳೀತು. ಅವ ಈಗ ಇಳಿಯತ್ತೆ, ಮತ್ತೆ ಅವಾಗ ಇಳಿಯುವುದು.
ಐರಾವತ ಐರಾವತ ಅದು ದೇವಲೋಕಕ್ಕೆ. ಪಾರಿಜಾತ 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 ಅದು ದೇವಲೋಕಕ್ಕೆ. ಹಾ ಮಂದಾರ ಎಂತ ಬಂದಾರವ? ಮಂದಾರ ಮಂದಾರ ಅದು ದೇವಲೋಕ. ಹೋಗಿ. ಚೂಡಾಮಣಿ ಚೂಡಾಮಣಿ ಅದು ನಿಮ್ಮ ಆಡಳಿತಕ್ಕೆ. ಅಪ್ಸರೆ ಹೌದಾ? ಅವರನ್ನು ದೇವಲೋಕಕ್ಕೆ ಕಳುಹಿಸುವುದರ ಜೊತೆಗೆ ನೀವು ಸ್ವಲ್ಪ ವಿಶ್ರಾಂತಿ ಅನುಭವಿಸಬೇಕು ಅಂತ ನಿಮ್ಮ ಮುಖ ನೋಡುವಾಗ ಗೊತ್ತಾಗ್ತದೆ. ಯಾಕೆ ಅಂದ್ರೆ ನೀವು ಸ್ವಲ್ಪ ಸಮುದ್ರ ಮತನ ಮಾಡ್ತೀರಾ? ಒಂದು ಸೂಕ್ಷ್ಮ ಹೇಳ್ತೇನೆ ನಾನು. ಏನು ದೇವ್ರೆ? ಇದಕ್ಕಿಂತ ಸ್ವಲ್ಪ ಮೊದಲು ನಿನ್ನ ಕೇಳುವ ಕಿವಿ ಯಾವುದು? ಇದಕ್ಕಿಂತ ಸ್ವಲ್ಪ ಮೊದಲು ಒಬ್ಬನೇ ಬಂದು ಮತಿಸಿದ್ದಾನೆ. ಹಾ, ಹಾಗೆ ನನಗೂ ಒಂದು ನಮಗೆ ಎಚ್ಚರ ಇರಲಿಲ್ಲ. ಎಚ್ಚರ ಆಗುವಾಗ ನಿಮ್ಮ ಎಚ್ಚರ ಸ್ಥಿತಿಯಲ್ಲಿ ನಾನು ಒಬ್ಬನೇ ಮತಿಸ್ತೇನೆ. ನೋಡುವ ದೇವರೇ ನೋಡುವ. ಬೆರಗುಗೊಂಡಿರಲೆಲ್ಲ ಜರಗಿದ್ದ ಹರಿಮೇಲ ಕಳಸಲು ಧರುಣಿ ನಮಗೆ 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 ಮುಂದರಿಯೇ ಏನು ಒಬ್ಬೇನು? ಸಾಗರ ಇರಿಸಿ ನಿಮ್ಮ ಯಾಕೆ ಸಂವಾದ ಈಗೆಲ್ಲ ತುಡುಕಲು ಬರುವ ಪವಾದ ಸಾಕು ಸಾಕು ತಡೀರಿ, ಅವಸರ ಮಾಡಬೇಡಿ. ಶಿರದ್ರೂಪಿ ಅಂತ ಹೆಣ್ಣನ್ನು ಕಂಡಾಗ ನನಗೇನುವ ಹಾಗೆ ಹಾತೊರೀತಾ ಇದ್ದೀನಿ. ಅವಸರ ಮಾಡಬಾರದು. ಒಂದು ಒಳ್ಳೆ ಉಪಾಯವನ್ನು ಮಾಡಿದ್ದೇನೆ, ಬೇರೇನೂ ಅಲ್ಲ. ಸ್ವಯಂವರ ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಸ್ವಯಂವರ ಸ್ವಯಂವರ ಅವಳಿಗೆ ಮನ ಬಂದವರನ್ನು ಅವಳೇ ಬರಿಸುವುದು, ಹೌದಲ್ವಾ ಮಗಳೇ? ಶರದಿ ಮೊದಲ ಕಾಲದಲ್ಲಿ ಉಳಿಸಿ ಬಂದವಳು ನೀನು, ಶರದಿ ಸಂಜಾತೆ ನೀನು. ಹಾಗಾಗಿ ಲಕ್ಷ್ಮಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇನೆ. ನಡೀತಾ ಇರುವಂತಹ ಈ ಸ್ವಯಂವರಕ್ಕೆ ಲಕ್ಷ್ಮೀ ಸ್ವಯಂವರ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇನೆ. ನಿನಗೆ ಮನ ಬಂದವರನ್ನು ವರಿಸುವಂತಹ ಶಕ್ತಿಯನ್ನು, ಸ್ವಾತಂತ್ರ್ಯ, ಪೂರ್ಣ ಅನುಗ್ರಹ ಮಾಡಿದ್ದೇನೆ. ಶುಭಮಾಲೆಯನ್ನು ಕೊಡ್ಬೇಕು. ನಿಮ್ಮ ಕೈಯಾರೆ ನೀವು ಅಣ್ಣನ ಸ್ಥಾನದಲ್ಲಿರುವುದನ್ನು ಸುಮಮಾಲೆಯನ್ನು ಕೊಟ್ಟಿದ್ದೇನೆ. ಪೂರ್ಣ ಸ್ವಾತಂತ್ರ್ಯ ನಿನ್ನ ಪಾಲಿಗೆ. ನನ್ನ ಸ್ವಾತಂತ್ರ್ಯ ದೇವರೇ ಎನ್ನ ಕೂಡಲಿ ಎನ್ನ ನೋಡಲಿ ವರಿಸಿ ಎಲ್ಲ ಕೂಡಲಿ ಎನ್ನ ನೋಡಲಿ ವರಿಸಿ ಎಲ್ಲ ಕೂಡಲಿ ಕೂಡಲಿ ನೋಡಲಿ ಕೂಡಲಿ ಎನ್ನ ಕೂಡಲಿ ವರಿಸಿ ಎನ್ನ ಕೂಡಲಿ ಕನ್ನ ಚಿರೋರನ್ನೇ ಮಾಲೆಯ ತನ್ನು ನುತಿಸಿ ಕೂಡಲಿ ನೋಡಲಿ ಕೂಡಲಿಗೆ ಧರಣಿ ಸುರಗಿ ಪಚ್ಚ ಪರಮಾನವಾಗ ಪರಮಾನ ಧರಣಿ ಸುರರಿಗೆ ಭೋಜನವ ಕೈವೆನು ಭೋಜನವ ತುಷ್ಟಿಗೊಳಿಸುವೆ ಭೋಗ ಎನ್ನ ನೋಡಲಿ ವರಿಸಿ ಎನ್ನ ತೋಡಲಿ ಎಲ್ಲ ನೋಡಲಿ ಕೂಡಲಿ ನೋಡಲಿ ಕೂಡಲಿ
ಅಣ್ಣ ಈಗ ಇವಳು ನನ್ನನ್ನೇ ನೋಡಬೇಕು. ಅದೆಂತದ? ನನ್ನನ್ನೇ ನೋಡಬೇಕು, ನನ್ನನ್ನೇ ಕೂಡಬೇಕು, ನನ್ನನ್ನೇ ಒರಿಸಬೇಕು. ಅದಕ್ಕೆ ಬೇಕಾಗಿ ನಾನೊಂದು ಉಪಾಯ ಮಾಡ್ತೇನೆ. ಹರಕೆ ಹೇಳಿಕೊಳ್ತೇನೆ. ಹೌದು, ಕಾಳಿಕಾಂಬ ದೇವರಲ್ವಾ? ಎಂತದ? ಕಾಳಿಕಾಂಬಕ್ಕೆ ಎಂತ? ಕಾಳಿಕಾಂಬ ದೇವಿ. ದೇವಿ? ಹೌದು. ಮತ್ತೆ ಕಾಳಿಕಾಂಬ ಅಂದ್ರೆ ಎಂತ? ಕಾಳಿಕಾಂಬ ದೇವಿಗೆ ಹರಕೆ. ಇವಳು ನನ್ನನ್ನೇ ನೋಡಬೇಕು, ನನ್ನನ್ನೇ ಒಲಿಸಬೇಕು, ನನ್ನನ್ನೇ ಕೂಡಬೇಕು ಅಂತ. ಅಲ್ಲ, ಚಿನ್ನದ ಹಾರವನ್ನು ತೊಳಿಸ್ತೇನೆ. ಚಿನ್ನದ? ಹೌದು. ಏನಿಲ್ಲದೆ ನಿನ್ನಲ್ಲಿ ಉಂಟಾ? ನನ್ನಲ್ಲಿ ಇಲ್ಲದಿದ್ರೆ ಏನಾಯ್ತು? ನೆರೆಕರೆಯವರ ಮನೆಯಲ್ಲಿ ಇಲ್ವ? ಯಾರು ಚಿನ್ನದ ಸರ ಹಾಕಿಕೊಂಡು ಬರಬೇಡಿ, ಸರಕಲ್ಲ ಇದ್ದಾನೆ. ಸರಕಲ್ಲ. ಹಾಗಾದ್ರೆ ಬೇಡ. ನಾನು ಗೋದಾನ ಗೋಗಳನ್ನು ಅದರ ತಲೆ ಕಡಿದು ರಕ್ತ. ಗೋದಾನ ಅಲ್ಲ, ದಾನ ಅಲ್ಲ, ಕೊಡುದು ಅಂತ. ಕಾಳಿಕಾಂಬ ಅಲ್ವಾ? ಅಷ್ಟೇ ಅಲ್ಲ, ಕೋಣಗಳನ್ನು, ಆಡುಗಳನ್ನು ಮಾತ್ರವಲ್ಲ, ಬ್ರಾಹ್ಮಣರಿಗೆ ಎಂತದ್ದು? ಬ್ರಾಹ್ಮಣರಿಗೆ ತಲೆ ಕಡಿದು ಬ್ರಾಹ್ಮಣರಿಗಲ್ಲ, ಪೂರಿ ಭೋಜನ. ಆಗದವರಿಗೆ ಚಪಾತಿ, ಪೂರಿ ಭೋಜನ ಮಾತ್ರವಲ್ಲ, ಗೋದಾನ, ಭೂದಾನ ಇದೆಲ್ಲವನ್ನು ಕೊಡ್ತೇನೆ. ಇವಳೇ ನನ್ನನ್ನು ವರಿಸಬೇಕು. ಗೋದಾನ? ಹೌದು. ನಿನ್ನಲ್ಲಿ ಉಂಟಾ? ದನ ಉಂಟಾ? ಇಲ್ಲ. ದನ ಕದೀತಾನೆ ಮಂಗ ಇವ, ಬಿಡಬೇಡಿ. ಹಟ್ಟಿಂದ ಎಲ್ಲ ಹಟ್ಟಿಗೆ ಬೀಗ ಹಾಕಿ, ಆಯ್ತಾ? ಅದಿಲ್ಲ ಇದ್ರೆ ಏನಾಯ್ತಾ? ಬೀಜೋ ಭೂಮಿ ಉಂಟು ನನ್ನಲ್ಲಿ, ಭೂಮಿ ಬೇಕಾದಷ್ಟು ಭೂಮಿ. ನನ್ನ ಅಪ್ಪ ಮಾಡಿದ್ದದುಂಟು. ನಿನ್ನ ಅಪ್ಪ ನಿನ್ನ ತಮ್ಮನ ಹೆಸರಿಗೆ ಬಂದಿದ್ದ. ನಿನಗೆ ಏನಿಲ್ಲ ಅಲ್ಲಿ. ಹಾಗಾದ್ರೆ ನನಗೆ ಬೇಡ. ನೀನು ನೋಡು, ನೀವೆಂತ ಮಾಡ್ತೀನಿ? ಏನು ಈಕೆ ಎನ್ನ ಕೂಡಲಿ ಎನ್ನನು ನೀನು ಅಕ್ಕ ಸಾಲಿಗಾರ? ಚಿನ್ನ ಮತ್ತೇನು? ನಿನ್ನ ಹುಡುಗನಲ್ಲಿ ಎನ್ನ ಕೂಟ ಅಭ್ಯಾಸ ಬಲ ಬಿಡುವುದಿಲ್ಲ. ಎನ್ನ ಕೂಡಲಿ ತರುಣಿಗೆ ಅರಸಿಯಾಗಿ ಎಲ್ಲ ಕೂಡಲಿ ಆ ಎಲ್ಲ ನೋಡಲಿ. ಅರಸಿಯಾಗೆ ಕರಿಮುಖಂಗೆ ಸರ್ವಪಕ್ಷ ಗಣಪನಿಗಲ್ಲ, ಗಣಪತಿಗೆ. ಕರಿಮುಖಂಗೆ ಭಕ್ಷ ಸರ್ವಪಕ್ಷವಿರಿಸಿ ನಿತ್ಯ ಪೂಜಿಸುವೆ ನಾನು. ಎನ್ನ ನೋಡಲಿ ಎನ್ನ ಕೂಡಲಿ ಅವನ ನೋಡಲಿ ಎನ್ನ ಕೂಡಲಿ. ಅವರನ್ನು ಕೂಡಬೇಕಂದ್ರೆ ಯಾರು ಹೇಳ್ತಾ ಇದ್ರು? ಹೀಗೆ ಕಿವಿ ಕೇಳಲು ಕೆಪ್ಪ. ಅವನ ನೋಡಲಿ ಎನ್ನ ಕೂಡಲಿ. ನಿಮ್ಮನ್ನೇ ಕಣ್ಣಕ್ಕೆ ಕೂಡುದ? ನನ್ನನ್ನು ಕೂಡಲಿ. ಎನ್ನ ನೋಡಲಿ ಆಗ ಎಲ್ಲ ಕೂಡಲಿ. ಎನ್ನ ನೋಡಲಿ ಈಕೆ ಎಲ್ಲ ಕೂಡಲಿ. ಎಲ್ಲ ನೋಡಲಿ
ಹಾಕು ಕೆಳಗೆ ಹಾಕು. ಏನು ರಥ? ಎಂತದಾಗ್ತದ? ನಿಮ್ಮ ಹಪ್ಪಳಕ್ಕೆ ಸಾಕು ಆಯ್ತಾ? ಎಂತದ್ದು? ಹಾಡು ಸಾಕು ಅಂತ. ಸಾಕ? ಹಾಡು ಸಾಕು ಅಂತ. ಸಾಕ? ಎಂತದ? ನೀವೆಲ್ಲ ಹಾಗೆ ಕೇಳಿ. ಹೌದು. ನಾನು ಯಾರಿಗೆ? ಯಾರಿಗೆ? ಬ್ರಾಹ್ಮಣಿಗೆ ಅಲ್ಲ, ಮತ್ತೆ ಕಾಳಿಕಾಂಬ ದೇವಿಗೂ ಅಲ್ಲ, ಮತ್ತೆ ಕಡ್ಪತ್ತಿ ದೇವರಿಗೆ. ಯಾರಿಗೆ? ಕಡ್ಪತ್ತಿ ಕಗೆ ಮುಖ, ಗಣಪತಿಯ ಕಗೆ ಮುಖ, ಘಾನೆ ಮುಖ. ಗಣಪತಿಗೆ? ನಿನ್ನ ಅಪ್ಪನಿಗೆ? ಸಾಕ ನಿನಗೆ? ನೀನು ಯಾರ್ಯಾರನ್ನೇ ಬಲಿ ಕೊಡುವ? ಗಣಪತಿ ನನ್ನ ಅಪ್ಪ ಇರ್ಬೋದು, ನಿನ್ನ ಅಪ್ಪ ಅಲ್ಲ ಅಲ್ಲ. ಬೇಡ. ಇಂಥದ್ದು ಗಣಪತಿ ದೇವರಿಗೆ ದೇವರಿಗೆ ಅಪ್ಪ ಕಜ್ಜಾಯ ಮಾಡು. ಅಪ್ಪ ಅಪ್ಪ ಅದು ನಾನೇ ಮಾಡಿಬೇಡು. ಕರ್ದಿಯ ನೀನು? ಅಪ್ಪ ಅಪ್ಪ ಅಪ್ಪ. ಓ ಅಪ್ಪ ಮಾಡುವುದು ಹೇಗೆ ಕೇಳು? ಅಪ್ಪ ಮಾಡುವುದು ಹೇಗೆ? ಅಪ್ಪ 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 ಅಲ್ಲ, ಅಮ್ಮನ ಗಂಡ ಅಪ್ಪ ಅಲ್ಲ, ಅಪ್ಪ ಅಪ್ಪ. ಈಗ ಅಪ್ಪ ಅಂತ ಹೇಳ್ತೀಯಲ್ಲ, ಅಪ್ಪ ಮಾಡುವುದು ಹೇಗೆ? ಏನು ಅದು? ಏನು ಅದೆಂತದ? ನೀನೆಂತ ಮಡಕೆ ಮಾಡುವುದೇನು? ಮಡಕ ಮಾಡ್ಲಿಕ್ಕೆ ಇವ ಅಂತಾರೆ. ಎಂತದ ಇದು? ಎಂತದ? ಅಲ್ಲಿ ಇಲ್ಲಿ ಹಾಕಿದ್ರೆ ಚಟ್ಟ ಆಗ್ತದೆ. ಮತ್ತೆ ಆಮೇಲೆ ಪಂಚಕಜ್ಜಾಯ. ಪಂಚಕಜ್ಜಾಯ. ಅವಲಕ್ಕಿ ಕಜ್ಜಾಯ. ಅದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ವಾ? ಅದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ವ? ಬೇಡ. ಯಾಕೆ? ಇಲ್ಲಿ ಉಂಟಲ್ಲ ಹಾ ಹಾ ಒಂದು ಅವಲಕ್ಕಿ ಅವಲಕ್ಕಿ ಮತ್ತೆ ಒಂದು ತೆಂಗಿನಕಾಯಿ ಹಾ. ಬೇಕು. ಯಾಕೆ ತೆಂಗಿನಕಾಯಿ? ಎಲ್ಲಿಂದ? ಏ ತೆಂಗಿನಕಾಯಿ ಬೇಕು. ಎಲ್ಲಿಂದ ತರ್ತೀಯ? ನಿನ್ನ ಮನೆಯಲ್ಲಿ ಇಲ್ಲ. ಬೇಡ, ಆ? ನೇರ ಮೈಯಣ್ಣನಲ್ಲಿಗೆ ಹೋಗ್ತೇನೆ. ಮೈಯಣ್ಣನ? ಯಾವ ಮೈಯಣ್ಣ? ಮೈಯಣ್ಣ ಬಲಿಯಣ್ಣ? ಮಲೆಯಣ್ಣ ಹಾ. ಅಲ್ಲಿಗೆ ಹೋಗಿ ಒಂದು ತೆಂಗಿನಕಾಯಿ ಕೇಳ್ತೇನೆ. ಹಾ. ಹಾ, ಕೊಡ್ತಾರೆ. ಹೀಗೆ ಕೇಳಿದ್ರು ಕೊಡುದು. ಮತ್ತೆ ಸಾಲವ? ಸಾಲ ಕೇಳುದು. ಹಾ. ಹೀಗೆ ಕೊಡುದು. ಹಾ. ಒಂದು ತೆಂಗಿನಕಾಯಿ ಹಾ. ಅದನ್ನು ತಂದು ಹಾ. ಗಣಪತಿ ದೇವರಿದ್ದಾರಲ್ಲ ಹೌದು. ಅವರ ಸೊಂಡಿಲ್ಲ ಹತ್ರ ಹೀಗೆ ಮೂಸುದು. ಮೂಸುದು? ಹಾ ಹಾ. ಮೂಸುದು ಯಾರು? ನೀನಾ? ಅಲ್ಲ, ಗಣಪತಿ ದೇವರು. ಗಣಪತಿ ದೇವರು. ನೋಡಿ ಅದನ್ನು ತೆಗೆದು ಹೊಡೆಯುವುದು. ಹೊಡಿಯುದು? ಹೊಡೆದು ಹಾ. ಆಮೇಲೆ ತೆಂಗಿನಕಾಯನ್ನು ಕುರಿಯುವುದು. ಕುರಿಯುವುದ? ತುರಿಯುವುದು. ತುರಿಯುವುದು? ತುರಿದು ಹಾ. ಆಮೇಲೆ ಅವಲಕ್ಕಿ. ಹಾ. ಅವಲಕ್ಕಿ ಹಾಕು. ಹಾಕ್ವಿ. ಅವಲಕ್ಕಿ ಎಲ್ಲಿಂದ? ಅಲ್ಲಿಂದ ಆಟ ಆಡಿಸೋರು ಕೊಡ್ತಾರೆ. ಹೌದಾ? ಕೇಳುವ ಸ್ವಲ್ಪ ಹೆಚ್ಚು ಕೇಳು. ಹೆಚ್ಚಿಗೆ ಹೇಳು. ಹಾ. ಒಂದು ಬೆಲ್ಲವು ಅದನ್ನ ಜೊತೆ ಬರ್ತದಾ? ಹಾ. ಬೆಲ್ಲವನ್ನು ಒಡಿಯ ಮಾಡಿ ಹಾಕುದು, ಹಾ. ಅವಲಕ್ಕಿ ಹಾಕುದು, ಹಾ. ತೆಂಗಿನಕಾಯಿಯನ್ನು ಅದೆಂತದ? ತುರಿಸುವುದೆಂತದ? ತುರಿಸುವುದಂತದ? ಏನು? ತುರಿಸುವುದೆಂತದ್ದು? ಈಗ ಅದನ್ನು ಹದ ಮಾಡುವಾಗ ತುರಿಸಲಿಕ್ಕೆ ಉಂಟಾ? ಅವಲಕ್ಕಿ ಮಿಶ್ರ ಮಾಡುವಾಗ ಹಾ. ತುರಿಸಲಿಕ್ಕೆ ಆಗ್ತದೆ. ಹಾ. ತುರಿಸಲಿಕ್ಕೆ ನನಗೆ ಎರಡೇ ಕೈ. ಎರಡೇ ಕೈ ಇರುದು? ಹೌದು. 4 ಉಂಟಾ? ಇಲ್ಲ. ನಾನು ಹೀಗೆ ಇದು ಮಾಡುವಾಗ ಹಾ. ತುರಿಸಿದ್ರೆ ನೀನು ಅಲ್ಲಿಗೆ ತುರಿಸಲಿಕ್ಕೆ ಮಗ ಹಾಗೆ ಅದನ್ನು ಹೀಗೆ ಮಾಡುದು, ತೆಗೆಯುದು. ಹಾ. ಯಾಕಂದ್ರೆ ಹಾ. ಅವಲಕ್ಕಿ ತಿನ್ನುವುದಿಲ್ಲ ದೇವರು. ಯಾಕೆ? ತಿನ್ನುವುದಿದ್ರೆ ಯಾರು ಅವಲಕ್ಕಿ ಕೊಡ್ತಿರ್ಲಿಲ್ಲ. ಅದನ್ನು ಮತ್ತೆಂತ ಮಾಡುವುದು? ಕಟ್ಟು ಮಾಡುದು, ಹಾ. ಹಂಚುವುದು. ಹಾ. ಒಂದು ಕಟ್ಟಿಗೆ 10 ರೂಪಾಯಿ. 10. ಪಂಚಕಜ್ಜಾಯ. ಹಾಗಾಗಿ ಆಯ್ತು, ಇದು ಆಯ್ತು. ಆದ್ದರಿಂದ ನೀವು ಹೊಣಗಿ ನನ್ನನ್ನೇ ವಹಿಸಲಿ, ನನ್ನನ್ನೇ ನೋಡಲಿ ಸ್ವಾಮಿ. ಕೈಗಳು ಸಭೆಯ ಸುರ ರಸುರ ಪತಿಯಾಣ ಸಭೆ ಜ್ಞಾನ ಆಯ್ 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 ಬಂದು ಕಂಡಳು ಸಭೆಯ ಸುರರ ಸುರ ಪತಿಜಾಯ ಬಂದು ಕಂಡಳು ಸಭೆಯ ಮುಲ್ದರಾಜಿ ಬಯಲು ತರ ನರವಿಲ್ದ ಭವ ದೇವೀಂದ್ರ ಸುಮನಸ ಸಕಲ ಮುನೀಂದ್ರ ದಿತಿಜರು ಹೊಂದಿ ಪರಮಾನಂದ ಕುಂತಿರೆ ಬಂದು ಕಂಡಳು ಸಭೆಗೆ
ಲಕ್ಷ್ಮಿ ಎಂಬುದಾಗಿ ನನಗೆ ಹೆಸರನ್ನೇರಿಸಿದರು. ಅಷ್ಟೇ ಅಲ್ಲ, ಸ್ವಯಂವರಕ್ಕಾಗಿ ನನ್ನ ಕೈಯಲ್ಲಿ ಮಾಲಿಕೆಯನ್ನು ಕೊಟ್ಟು ಕಳುಹಿಸಿಕೊಟ್ಟವನೇ ಪರಮೇಶ್ವರ. ನನ್ನ ಸೋದರ ಭಾವನಾಗಿ ಕಾಣ್ತಾ ಇದ್ದಾನೆ ಈಗ ಇವನು. ಹಾಗಿದ್ರೆ ಸೋದರತೆಯ ಭಾವ ನನ್ನಲ್ಲಿ ಹುಟ್ಟಿಕೊಂಡಿತ್ತಂತಾದ್ರೆ ಅವನನ್ನು ಮದುವೆ ಆಗುವ ಹಾಗಿಲ್ಲ. ಬ್ರಹ್ಮ ಅವನು ನನ್ನ ಮಗನ ಸ್ಥಾನದಲ್ಲಿದ್ದಾನೆ, ಅವನನ್ನು ಮದುವೆ ಆಗುವ ಹಾಗಿಲ್ಲ. ಮತ್ತಿನ್ಯಾರಿದ್ದಾರೆ ಅಂತ ಹೀಗೆ ನೋಡಿದ್ರೆ ದೇವತೆಗಳೆಲ್ಲ ಕೈ ಮುಗಿಯುತ್ತಾ ಇದ್ದಾರೆ. ಅವರು ನನ್ನ ಭಕ್ತರು. ಹಾಗಿದ್ರೆ ಅವರನ್ನು ಕೈ ಹಿಡಿಯುವುದಕ್ಕುಂಟೆ? ಅದೂ ಇಲ್ಲ. ಇನ್ನು ಯಾರನ್ನು ಕೈ ಹಿಡಿಯಲಿ ಎಂಬುದಾಗಿ ಹೀಗೆ ಇತ್ತ ಕಡೆ ನೋಡಿದ್ರೆ ಎಲ್ಲ ಅಸುರರು ಸೇರಿಕೊಂಡಿದ್ದಾರೆ. ಅಸುರರ ಒಂದೊಂದು ಭಾವವನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಎಲ್ಲ ನೋಡಿ ಅಲಂಕಾರ ಮಾಡಿಕೊಳ್ಳುವುದು, ಅವರ ಅಂದ ಚಂದವನ್ನು ನನಗೆ ತೋರಿಸಿಕೊಡ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಕುತ್ತಿಗೆ ಮುಂದೆ ತರ್ತಾ ಇದ್ದಾರೆ ಮದುವೆ ಆಗುವುದಕ್ಕಾಗಿ. ಹಾಗಿದ್ರೆ ಈ ಮಾಲಿಕೆಯನ್ನು ಅವರ ಕುತ್ತಿಗೆಗೆ ಹೀಗೆ ಹಾಕಲೇ, ಹೀಗೆ ಯೋಚನೆಯನ್ನು ಮಾಡಿದ್ರೆ ಅಯ್ಯೋ ಅವರ ಕಣ್ಣು ನೋಡಿ ಒಂದು 10 ಸುತ್ತು ತಿರುಗುತ್ತಾ ಉಂಟು. ಒಂದೊಂದರ ಮುಸುಡು ನೋಡಿದ್ರೆ ಸಾಕಾಗುವುದಿಲ್ಲ. ಅಯ್ಯೋ ಆದ್ರೆ ಆ ಮುಖದಲ್ಲಿ ಕಣ್ಣಲ್ಲಿ ಮೂಗೆಲ್ಲಿ ಒಂದು ಅರ್ಥ ಆಗುವುದಿಲ್ಲ. ಹಾಗಿದ್ರೆ ಅವರ ಕಣ್ಣು ಚಂಚಲ, ಅತ್ತ ಇತ್ತ ನೋಡ್ತಾ ಇದ್ದಾರೆ. ಚಂಚಲತೆಯಿಂದ ಕೂಡಿದಂತ ಈ ರಾಕ್ಷಸರನ್ನು ನಾನು ಮದುವೆ ಆದ್ರೆ ನನಗೆಲ್ಲಿಯ ಸ್ಥಾನ ಸಿಕ್ಕೀತು? ಇಲ್ಲ, ಇವರಿಂದ ನನ್ನನ್ನು ನೋಡಿಕೊಳ್ಳುವುದಕ್ಕಿಲ್ಲ. ಹಾಗಿದ್ರೆ ಮತ್ತೇನು ಮಾಡ್ಲಿ? ಯಾರಿದ್ದಾರೆ ಅಂತ ಹೀಗೆ ನೋಡಿದ್ರೆ ಸುತ್ತ ನಿರೀಕ್ಷಿಸುತ್ತ ಎಲ್ಲರೂ ಉತ್ತಮ ನೆನೆಸುವವನ್ಯಾರಿನುತ್ತಾಗ ಇವನಾರು ಚಿತ್ತ ಜಪಿತಾಗ ಚಿತ್ತ ಜಪಿತ ನಿತ್ಯಡೆಗ ಭಕ್ತಿಯೊಳು. ಈ ಸಭೆಯಲ್ಲಿ ಇನ್ಯಾರಿದ್ದಾರೆ ಅಂತ ಹೀಗೆ ನೋಡುತ್ತಾ ಇದ್ರೆ ಸಭೆಗೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂಬುದಾಗಿ ತಿಳಿದು ಮುಂದೆ ಬಹುದೂರದಲ್ಲಿ ಕೂತುಕೊಂಡವನು ಚಿತ್ತಜರ್ಪಿತ, ನಿಜವಾಗಿ ಪುರುಷರಲ್ಲಿ ಪುರುಷೋತ್ತಮನೀತ. ಹಾಗಿದ್ರೆ ನಾನು ಮದುವೆಯಾಗುವುದಿದ್ರೆ ಇವರನ್ನೇ ಕೈ ಹಿಡಿಬೇಕೆಂಬ ಭಾವನೆ ನನ್ನಲ್ಲಿ ಹುಟ್ಟಿಕೊಳ್ಳುತ್ತಾ ಇದೆ. ಕೈಯಲ್ಲಿರುವಂತಹ ಮಾಲಿಕೆಯನ್ನು ಭಕ್ತಿಯೊಳು ಮಣಿಯುತ ಎಂದಳು ಸರದಿದ ಮಗಕರ ಪಿಡಿದು ಗರತಿ ಮನ್ನದಿರವ ಪಾಲಿಪೆ ಎನೋ ಸರದಿಯ ಮಗನ ನಿರತವತವ ವಕ್ಷತಳದಿ ನಿಲ್ಲಿಸಿದಳು ಚರಣ ಸೇವೆಯಾಗೆದಳು ಎದ್ದೇಳುತ್ತ ಸರಸಿ ಜಪಕ ಕರ್ರ ಪಿಡಿದು ಗರತಿ ಮನ ನಿರವ ಪಾಲಿಸೋಗಿದೀನು. ಜಯ ಜಯ ದೇವರ ದೇವನೇ ವಂದಿಸಿಕೊಳ್ತಾ ಇದ್ದೇನೆ. ಕರದಲ್ಲಿರುವಂತಹ ಮಾಲಿಕೆಯನ್ನು ನನ್ನ ಕೊರಳಿಗೆ ತೊಡಿಸಿ ನನ್ನನ್ನೇ ಪತಿ ಅಂತ ಪತಿಕರಿಸಿದೆಯಲ್ಲ. ನಿಜ. ಸತಿಯಾದ ನಿನಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ಕೊಡ್ತೇನೆ. ಯಾವುದು ಪ್ರಭು? ನನ್ನಲ್ಲಿ ನೀನು ಏನನ್ನು ನಿರೀಕ್ಷಿಸುತ್ತಿ ಹೇಳು. ದೇವ, ಇಲ್ಲಿ ನೋಡುತ್ತಾ ಇದ್ರೆ ಯಾರು ಇಲ್ಲ ನನಗೆ, ಬಂಧುಗಳೇ ಇಲ್ಲ, ಹಿಂದಿಲ್ಲ ಮುಂದಿಲ್ಲ ನನಗೆ. ನೋಡುತ್ತಾ ಇದ್ರೆ ಅಲೆ ಏಳುತ್ತಿದೆ ಸಮುದ್ರದಲ್ಲಿ. ಹಾಗಿದ್ರೆ ಈ ಅಲೆಯಲ್ಲಿ ಹುಟ್ಟಿಕೊಂಡವಳು ನಾನು, ಅಲೆಯ ಮಗಳು. ಆದ್ದರಿಂದ ನನ್ನನ್ನು ನೀವು ಕೈ ಹಿಡಿಯುತ್ತೀರಿ ಅಂತಾದ್ರೆ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದೇನನ್ನು ಒಂದು ಸ್ಥಾನವನ್ನು ಕೇಳಬೇಕು ಅಂತಿದ್ದೇನೆ. ನಿಮ್ಮ ಈ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಡ್ತೀರಾ? ಒಬ್ಬ ವಿದ್ಯಾಪಟ್ಟವನ್ನು ಕಟ್ಟಿದ, ಮತ್ತೊಬ್ಬ ಶರೀರದಲ್ಲಿ ಅರ್ಧ ಭಾಗವನ್ನೇ ಕೊಟ್ಟ. ನೀನೀಗ ಕೇಳುವುದು ನಿಮ್ಮ ಹೃದಯದಲ್ಲೊಂದು ಸ್ಥಾನ. ಹೆಂಡತಿಯನ್ನು ಎದೆಯಲ್ಲೇ ಇಟ್ಟುಕೊಳ್ಳುವುದು ಯಾರು? ನಾರಾಯಣ. ಅಷ್ಟೇ ಅಲ್ಲ, ಮತ್ತೆ ಹೆಣ್ಣಿಗೆ ವಿಶೇಷವಾದಂತಹ ಒಂದು ಸ್ವಾತಂತ್ರ್ಯತೆ ಇದೆ. ಗಂಡನಲ್ಲಿ ತಾನು ತನ್ನ ಇಂಗಿತವನ್ನು ಹೇಳಿಕೊಳ್ಳುವುದಕ್ಕೆ ಅವಳಿಗೆ ಎಲ್ಲಿ ಜಾಗ? ಗಂಡನ ಮುಖಕ್ಕೆ ಮುಖ ಇಟ್ಟು ಮಾತಾಡುವುದಲ್ಲ, ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವುದಲ್ಲ, ಗಂಡನ ಕಿವಿಗೆ ತುಟಿ ಒತ್ತಿ ಮಾತಾಡುವುದಲ್ಲ, ಗಂಡನ ಎದೆಗೆ ತುಟಿ ಇಟ್ಟು ಮಾತಾಡುವುದವಳು. ಅಂದ್ರೆ ಹೆಂಡತಿಯ ಜಾಗ ಗಂಡನ ಅಂತರಂಗ.
ಹಾಗಾಗಿ ನಿನಗೆ ಆ ಜಾಗವನ್ನು ತೆರವು ಮಾಡಿಕೊಟ್ಟಿದ್ದೇನೆ. ನಿಮ್ಮ ಹೃದಯೇಶ್ವರಿಯಾಗಿಯೇ ಉಳಿಯಬೇಕು ಅಂತ ನನಗಾಸೆ. ಸಂಪತ್ತಿನ ಅಧಿಷ್ಠಾತ್ರವಾದಂತಹ ನೀನು ನನ್ನ ಹೃದಯದಲ್ಲಿ ಇರ್ತೀಯ. ಹೌದು. ಅಂದ್ರೆ ನೀನು ಶ್ರೀ, ಈ ಅಂತರಂಗ ಎನ್ನುವುದು ನಿನಗೆ ನಿವಾಸ. ಹಾಗಿದ್ರೆ ಶ್ರೀನಿವಾಸ. ಯಾರ ಅಂತರಂಗ ಶ್ರೀನಿವಾಸವಾಗುತ್ತದೋ ಅವರಿಗೆಲ್ಲರನ್ನೂ ಒಳ್ಳೆ ಭಾವದಲ್ಲಿ ಕಾಣುವ ಹಾಗೆ ದೃಷ್ಟಿ ಇರ್ತದೆ. ನನ್ನ ಎದೆಯಿಂದ ಇಳಿದು ಹೋಗುವುದಕ್ಕೆ ಮಾತ್ರ ಪ್ರಯತ್ನಿಸಬೇಡ. ಖಂಡಿತ ಇಲ್ಲ. ಲಕ್ಷ್ಮೀ ಸ್ವಯಂವರ ಒದಗಿ ಬಂತು. ಹೋಗಿದ್ದಾರೆ ದೇವಲೋಕಕ್ಕೆ ನವರು. ಅವರೋ ಇಲ್ಲ, ಯುದ್ಧದ ವರ್ತಮಾನವೂ ಇಲ್ಲ. ಏನಾಯ್ತೋ ಏನೋ ಯಾರಿಗೆ ಗೊತ್ತು. ಯಾರದು? ಅವರನ್ನು ಕೊಲ್ಲುವುದಕ್ಕಿಂತ ನನ್ನನ್ನು ಕೊಲ್ಲಬಹುದಿತ್ತಲ್ಲ, ನನ್ನನ್ನು ಕೊಲ್ಲಬಹುದಕ್ಕಿಂತ ಯಾರ್ಯಾರನ್ನೆಲ್ಲ ಕೊಲ್ಲಬಹುದಿತ್ತಲ್ಲ. ಅವನವರು ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ, ಉತ್ತರ ಕೊಡಲಿ, ಉತ್ತರ ಕೊಡಲಿ. ಅಯ್ಯಯ್ಯೋ, ಏನೋ ಇದು ಅಯ್ಯಯ್ಯೋ? ಯಾಕೆ ಹೇಳ್ತಾ ಇದೀಯ? ಯಾರು ನೀನು? ನಾನು ನಿಮ್ಮ ಗಂಡ. ಮತ್ತೆ ನಿಮ್ಮ ಗಂಡ, ನಿಮ್ಮ ಗಂಡ ಮತ್ತು ನಾನು ಸ್ವರ್ಗಕ್ಕೆ ಹೋದವರಲ್ಲ. ನನ್ನವರ ಜೊತೆಯಲ್ಲಿ ದೇವಲೋಕಕ್ಕೆ ಹೋದವನು ನೀನು? ಹೌದು. ಹೌದೇನೋ? ಯುದ್ಧದ ವಿಚಾರ ಏನಾಯ್ತು? ಅಯ್ಯೋ, ಏನು ಅಂತ ಹೇಳಲಪ್ಪ. ಲಾಲಿಸಬೇಕು ತಾಯೇ, ನನಗೆ ಸರಿಯಾಗಿ ಕಿವಿ ಕೇಳಿಸ್ತದೆ. ಸ್ವಲ್ಪ ಸಣ್ಣಕ್ಕೆ ಹೇಳು. ಏನು ಮಾಲಿನಿ, ಏನು ಅಂತ ಹೇಳಲಮ್ಮ. ನಾವು ಅಲ್ಲಿ ಮಾಡಿದ ವಿಷಯವನ್ನು. ಏನಾಯ್ತು ಯುದ್ಧದ ಬಗ್ಗೆ? ನಾವು ಹೋದದ್ದೇ ತಡ. ಅಲ್ಲಿ ಇರುವ ದೇವರ ಕಳ್ಳರು. ಯಾವ ಕಳ್ಳರು? ದೇವರ ಕಳ್ಳರು. ಎಲ್ಲಿ? ಅಲ್ಲಿ. ಹಾಗಲ್ವೋ? ದೇವರ ಕಳ್ಳೆಲ್ಲರೂ ಕಳ್ಳರೆಲ್ಲರೂ ಒಬ್ಬೊಬ್ಬರಾಗಿ ಬಂದದ್ದು. ಅಗ್ನಿ, ಅಗ್ನಿ, ವಾಯು, ವಾಯು, ವರುಣ, ಕುಂಬಾರ. ಯಾವ ಕುಂಬಾರ? ಕುಂಬಾರ. ಅವ ಅಲ್ಲಿಗೆ ಯಾಕೆ ಬಂದದ್ದು? ಕುಂಬಾರ, ಕುಬೇರ, ಕುಬೇರ, ಗಣಪತಿ ಅವರೆಲ್ಲ ಯುದ್ಧ ಮಾಡಿ ಸೋತು ಓಡಿದ್ರಮ್ಮ. ಹೌದೇ? ಎಲ್ಲರೂ ಓಡಿದ್ದು ನೋಡಿ ಕಡೆಗೆ ಬಂದವನೇ ಸೂರಪ್ಪ. ಇಂದ್ರ ಬಂದನೆ? ಹೌದಪ್ಪ. ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಉಜಿರೆ ಆಯುಧವನ್ನು ಏರಿಕೊಂಡು ಬಂದನಮ್ಮ. ಆದವನೇ ಏನ್ ಹೇಳಿದೆ? ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು. ಐರಾವತ ಅಂದ್ರೆ ಎಂತದ್ದು? ಐರಾವತ ಅಂದ್ರೆ ಎಂತದ್ದು? ಐರಾವತ ಅಂದ್ರೆ ಅವ ಏರುವಂತಹ ವಾಹನ, ಅದು ಆನೆ. ಅದನ್ನು ಕೈಯಲ್ಲಿ ಹಿಡಿಯುವುದಕ್ಕಾಗ್ತದ? ಹಾಗಾದ್ರೆ ಆನೆಯಲ್ಲಿ ಕುಳಿತು ಹಾಗೆ ಹೇಳು. ಉಜಿರಾಯದವನಿ ಹಾಗಲ್ವೋ? ಕೈಯಲ್ಲಿ. ಅಷ್ಟು ಒಳ್ಳೆ ಹೆಸರನ್ನೆಲ್ಲ ಹಾಳು ಮಾಡಿಬಿಡ್ತೀಯಲ್ಲ. ಮತ್ತೆ ಹೇಗೆ?
ವಜ್ರಾಯುಧ ಹಿಡಿದುಕೊಂಡು ಬಂದ, ಯುದ್ಧ ಮಾಡಿದ, ಪೆಟ್ಟದಿಂದ ಓಡಿದಮ್ಮ ದೇವೇಂದ್ರ, ಓಡಿದಮ್ಮ ದೇವೇಂದ್ರ, ದೇವಲೋಕವನ್ನು ಬಿಟ್ಟು ಓಡಿದನಮ್ಮ, ಓಡಿದನಮ್ಮ. ಹೌದೇನು? ಇಂದ್ರ ದೇವಲೋಕ ಬಿಟ್ಟು ಓಡಿದ, ಇದು ಸಂತೋಷದ ವಿಚಾರ ಅಲ್ವೇ? ಅದಕ್ಕೆ ನೀನು ಯಾಕೆ ಆಡ್ತಾ ಇದ್ದೀಯಾ? ಮತ್ತೆ ಇದನ್ನು ನಗುತ್ತಾ ಹೇಳಬೇಕು. ಈಗ ನಕ್ಕಿ ಹೇಳ್ಬೇಕಾ? ಯಾವ್ದನ್ನ ನಕ್ಕುದು? ನಕ್ಕಿ ನಕ್ಕಿ ಹಾಗಲ್ಲ, ನಗುತ್ತಾ ಹೇಳ್ಬೇಕು. ನಗುತ್ತಾ ಸಂತೋಷದ ವಾರ್ತೆ ಅದು ಅಮ್ಮ. ಆಮೇಲಿನ ಕತೆ ಕೇಳ್ಬೇಕು. ಏನಾಯ್ತು? ದೇವೇಂದ್ರ ಓಡಿದ್ನ, ಸಂಭ್ರಮ ತಾನೆ ನಮಗೆ. ನಿಮ್ಮ ಗಂಡ ಸಿಂಹಾಸನದಲ್ಲಿ ಕೂತರು, ಸಿಂಹಾಸನ ಏರಿದ್ರು. ಕೂತ ತಕ್ಷಣವೇ ಆಪು ಸೀರೆಯರೆಲ್ಲ ಬಂದತ್ತಲ್ಲ ಅಮ್ಮ. ಯಾವ ಸೀರೆ? ಆಪು ಸೀರೆ. ಅಯ್ಯೋ ಹಾಗಲ್ವೋ, ಅಲ್ಲಿರುವವರು ಅಪ್ಸರೆಯರು, ನಾಟ್ಯಾಂಗನೆಯರು. ನಾಟ್ಯಾಂಗನೆ ಎಂತ ನರ್ತೆ ಗೊತ್ತುಂಟ? ಎಂತದ್ದು? ನರ್ತೆ, ನರ್ತನ. ನರ್ತನ, ಹೌದು, ಬಹಳ ನರ್ತನ. ಹೇಗಿತ್ತು? ತಕ್ಕಿಟ ತಕ್ಕ ತಿಮ್ಮಿ ತಕ್ಕ ತಲ್ಲಾಡು ತಕ್ಕ ತಿಕ್ಕಿಟ ತಕ್ಕ ತಿಮ್ಮಿ ತಕ್ಕ ತನ್ನ ತೈ ತತ್ತಿ ತಲಾಡು ತಕ್ಕ ತಿತ್ತಾಡು ತಕ್ಕ ತಕ್ಕ ತಿನ್ನ ತೈ ತಕ್ಕಿಡ ತಿಂದ ತೈ ತಕ್ಕಿಡ ತಿಂದ ತೈ ತಕ್ಕುಳಿ ತಿಂದ ತೈ. ಕಡೆಗದನ್ನು ತಿನ್ನದ್ದ? ಬಹಳ ಚಂದಮ್ಮ. ಇಷ್ಟು ಬೇಗನೆ ಬಾಯಿ ತಾಳೆಲ್ಲ ಅಭ್ಯಾಸ ಮಾಡಿಕೊಂಡಿದ್ಯಾ ನೀನು? ನನ್ಗೆ ನೋಡಿದ ಕೂಡಲೇ ಬರ್ತದಲ್ಲ. ಹೌದಾ? ಹೌದಮ್ಮ. ಹೀಗೆ ನಾನು ಕೂಡ ನೋಡ್ತಾ ಇದ್ದೆ, ಸಂತೋಷದಲ್ಲಿದ್ದೆವು. ಆಮೇಲೆ ಅಮ್ಮ ಒಬ್ಬ ಬಂದದ್ದಲ್ಲಿಗೆ. ಯಾರು? ಹಾರಾಡಿ ಹಾರಾಡಿ ಹಾರಾಡಿಕೊಂಡು. ಯಾರವ? ಎಸ್ಕೆ 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 ಪಿಂಗಾಣಿ. ಅವನ ಹೆಸರು ಇದು? ಎಸ್ಕೆ ಪಿಂಗಾಣಿ ಅಂತ ಹಾಗೊಂದು ಹೆಸರುಂಟೇನೋ? ಉಂಟು. ಹಾರಾಡಿ ಬಹುಶಃ ಹಾರಾಡಿಕೊಂಡು ಬರಬೇಕಿದ್ರೆ ರೆಕ್ಕೆ ಇರುವವರು, ಅದಕ್ಕೆ ಯಕ್ಷರು. ಅವು ಬಂದದ್ದು ನಿಂತದ್ದು. ಇಳಿ ಅಂತ ಹೇಳಿ. ಯಾರನ್ನು? ನಿಮ್ಮ ಗಂಡನನ್ನು. ಯಾಕಂತೆ? ಇಳಿಲಿಲ್ಲ. ಇಳಿಬಹುದಾ? ಇಳಿಲಿಲ್ಲ. ಏನು ನಾನು ಬಂದದ್ದು ನಿನಗೆ ಗೊತ್ತಾಗುದಿಲ್ವಾ? ಇಳಿ, ಕೆಳಗೆ ಇಳಿ. ಯಾರನ್ನು? ಕೆಳಗೆ ಇಳಿ. ಮತ್ತೆ ಮಾತಾಡು. ಕೆಳಗೆ ಇಳಿ, ಕೆಳಗೆ ಇಳಿ. ಮೂವತ್ತೆರಡು ಮಾಡಿ ಏನು ಕಾಪಿ ಮಗನೆ? ನಿಮ್ಮಲ್ಲೆಲ್ಲ, ಮತ್ತೆ ನಿಮ್ಮ ಗಂಡನಲ್ಲಿ. ಓ, ಇದು ಅಲ್ಲಿ ಯಕ್ಷ ಹೇಳಿದ್ದ? ಹೌದಮ್ಮ. ಇಳಿದ್ರ ನನ್ನ? ನಿಮ್ಮ ಗಂಡನಿಗೆ ಒಂದು ಸಿಟ್ಟು ಬಂತು, ಮತ್ತೆ ಬಾರದೆ ಉಳಿದಿತ್ತ? ಎದ್ದು ನಿಂತು. ಮತ್ತೆ ಎದ್ದು ನಿಂತದ್ದೇ ತಡ, ಅವ ಅಲ್ಲಿದ್ದವ ಗಿರ್ರ ತಿರ್ಗಾಡಿ ಬಂದ. ನಿಮ್ಮ ಗಂಡನ ಮುಸೂಟಿಗೆ ಪಟಾಲ ರೆಕ್ಕೆಯಿಂದ. ಯಕ್ಷ? ಹೌದು. ಒಂದು ಪೆಟ್ಟು ಕೊಟ್ಟ. ಒಂದು ಪೆಟ್ಟಮ್ಮ. ನನ್ನ ಗಂಡ ಬಿಟ್ಟಾರ? ಬಿಡ್ಲಿಲ್ಲ. ಒಂದಕ್ಕೆ 11 ಸೇರಿಸಿ ಕೊಟ್ಟಾರು. ನಿಂತಿದ್ರ, ಅಲ್ಲಿಯೇ ಕೂತ್ರು. ಅದ್ಯಾಕೆ ಕೂತದ್ದು? ಯುದ್ಧಕ್ಕೆ ಅಂತ ಆಲೋಚನೆ ಮಾಡಿದೆ. ಹಾಗೆ ಯುದ್ಧ ಮಾಡೋ ಕ್ರಮ ಉಂಟ? ಇರ್ಬಹುದು, ಹೊಸ ಕ್ರಮದ್ದು ಯುದ್ಧ ಇರ್ಬಹುದು ಅಂತ ಆಲೋಚನೆ ಮಾಡಿ. ಏನು ಮಾಡ್ಲಿಲ್ಲ. ಮತ್ತೆ ಅಲ್ಲಿಯೇ ಮಲಗಿದ್ರು. ಮಲಗಿದ್ದು ಯಾಕೆ? ಮಲಗಿ ಏನೋ ಯುದ್ಧ ಮಾಡ್ತಾರೆ ಅಂತ ಆಲೋಚನೆ ಮಾಡಿದ್ರು. ಇರಲೂಬಹುದಪ್ಪ. ಇಲ್ಲ. ಮತ್ತೆ ಮಾಡ್ಲೇ ಇಲ್ಲ. ತುಂಬಾ ಹೊತ್ತಾಯ್ತು, ಹೇಳೋದು ಕಾಣುವುದಿಲ್ಲ. ಹತ್ತಿರ ಹೋಗಿ ನೋಡ್ಬೇಕಿತ್ತು ನೀನು. ಹತ್ತಿರ ಹೋಗಿ ನೋಡ್ತೇನಮ್ಮ. ಏನಾಗಿದೆ? ಎಂತದ್ದು ನೋಡುದು? ಎಂತದ್ದು ನೋಡ್ಲಿಕ್ಕೆ ಸಾಧ್ಯ ಉಂಟಾ? ಯಾವುದನ್ನು? ಇಷ್ಟುಂಟ ನಾಲಾಗೆ ಹೊರಗೆ ಹಾಕಿ ನಿಮ್ಮ ಗಂಡ ಸತ್ಯ. ಅಯ್ಯೋ ಅಯ್ಯೋ. Galaguan,
ಬವಣೆ ಬರ್ಬೇಕಾಯ್ತು. ಅಯ್ಯೋ ದೇವ್ರೆ, ಏನ್ ಮಾಡ್ಲಿಕ್ಕೆ ಅಟ್ಟ ರಾಕ್ಷಸನನ್ನ ಬೆನ್ನಟ್ಟಿ ಬರ್ತಾ ಇದ್ದಾನೆ. ಹೌದು, ಮಹಾ ಮಾಯಾವಿ ಆತ. ಅಷ್ಟೆಲ್ಲ ಮಹಾಪರಾಕ್ರಮ ಇರೋದಕ್ಕೆ ಮಾನವೇ ಇಲ್ಲ. ಅವನ ಕೈ ತಪ್ಪಿಸಬೇಕು ಅಂತಾದ್ರೆ ಕೈ ತಪ್ಪಿಸಿಕೊಳ್ಳುವ ಮೊದಲು ಅವನ ಕಣ್ಣು ತಪ್ಪಿಸಬೇಕು ನಾನು. ಹಾಗಾಗಿ ನೀರೆಯಾದ ನಾನು ನೀರೇ ಆಗಿರುವುದು ಒಳ್ಳೆಯದು. ಹಾಗಾಗಿ ಗಂಗಾ ಯಮುನ ಇವುಗಳ ಮಧ್ಯದಲ್ಲಿ ಗುಪ್ತಗಾಮಿನಿಯಾಗಿ ಹರಿದು ಬಿಡ್ತಾನಂತೆ. ನನ್ನ ಕಣ್ಣಿಂದ ಮರೆಯಾಗಿ ಹೋದಳಲ್ಲ, ಈಗ ಬರೇ ನೀರು ಮಾತ್ರ ಕಾಣುವುದು, ಎಂತದ್ದೂ ಇಲ್ಲ. ಅದನ್ನೇ ಹೇಗೆ ಕೊಂಡೋಗುದು? ಸಾಯಿಲಿ ಅಂತಲಾಗಿ ತಿರುಗುತ್ತಾ ಬಂದಿದ್ದೇನೆ. ಯಾರೋ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಯಾರವ? ಮಹಾರಾಜರ ಪಾದಾರ ಬಿಂದನೆಗೆ ಪ್ರಣಾಮಗಳು. ಹೇಳೋ, ಅದೆಂತದ್ದು? ಓ, ಅದೆಂತದ್ದು? ಕೈಚೀಲ. ಆ ಕೈಚೀಲವನ್ನು ನಿನ್ನ ಕಂಕುಳಡಿಯಲ್ಲೇ ಇಟ್ಟುಕೊಳ್ಳುವುದಾ? ಇಲ್ಲದ್ರೆ ತೆಗಿತಾರೆ ಯಾರಾದ್ರೂ. ಪಟವಡಿ ವ್ಯವಸ್ಥೆ ಎಲ್ಲ ಇದರಲ್ಲೇ ಇರೋದು. ಒಂದರ್ಥದಲ್ಲಿ ಅರ್ಧ ಜೀವ ಅದರೊಳಗೆ ಉಂಟಾ? ಉಂಟು. ನಾನು ಮಲಗುವಾಗಲೂ ಕೈಜೀವು ಇದೆ ನನಗೆ. ಕೆಲವರಿಗೆಲ್ಲ ಸಂಶಯ, ಅವರದ್ದೇ ಗುಣ ಬೇರೆಯವರು ಮಾಡಿದ್ರೆ ಅಂತ. ಅದು ಬೇರೆ ಅವರಿಗೆ, ನನಗೆ ಆ ಸಂಶಯ ಇಲ್ಲ. ಇರ್ಲಿ, ಯಾರೇನು? ನಾವು ಒಂದು ಕಲಾ ಪ್ರಕಾರದ ತಂಡದ ಮುಖ್ಯಸ್ಥ. ನಾನು ಮೇಳದ ಯಜಮಾನ. ಯಕ್ಷಗಾನ ಆಟ? ಹೌದು. ಆಟ? ಹೌದು. ನಿನಗೂ ಮೇಳ ಉಂಟೇನೋ? ನೀನು ಒಬ್ಬನೇ ಮಾಡಿದ್ದ ಮೇಳ ಅಲ್ಲ, 2-3 ಜನ ಒಟ್ಟಿಗೆ ಮಾಡಿದ್ದೀರಾ? ಒಂದು ಸಲ 2-3 ಜನ ಮಾಡಿ ಅದರಲ್ಲಿ ಕೂಡ ಸುಟ್ಟು ಹೋಯ್ತು. ಆಮೇಲೆ ಈಗ ಚಿಕ್ಕ ಮೇಳವನ್ನು ಮಾಡಿಕೊಂಡು ನಾನೇ ತಿರುಗುವುದು. ಚಿಕ್ಕ ಮೇಳದಲ್ಲಿ ಎಷ್ಟು ಜನ ಕಲಾವಿದರು? ಎಷ್ಟು ಜನ ಕಲಾವಿದರು? ಬೇಕಾದ್ರೆ 12 ಇರ್ತಾರೆ, ಒಂದು 6 ಮಂದಿಯನ್ನು ಸೇರಿಸಿಕೊಂಡು ಹಾಗೆ ಮಾಡುದು. ಈಗ ನಿನ್ನ ಚಿಕ್ಕ ಮೇಳದಲ್ಲಿ 12, 6, 3 ಸಂದರ್ಭಾನುಸಾರವಾಗಿ ಪ್ರಸಂಗ ನೋಡಿಕೊಂಡು. ಹೌದು. ಪ್ರಸಂಗದಲ್ಲಿ ಕೆಲಸ ಇಲ್ಲದೆ ಇದ್ರೆ ಆ ಕಲಾವಿದರಿಗೆ ಅವತ್ತು ಬಿಡುವು ಕೊಡುದು ನಾವು. ವಿರಾಮ. ಹೌದು. ಅವು ಮೊದಲೇ ನೋಡಿರ್ತಾನೆ, ಪಟ್ಟಿಯನ್ನು ನೋಡಿ ನನಗೆ ಇಂಥ ದಿವಸ ಬಿಡುಬೇಕು ಅಂತ ಹೇಳ್ತಾರೆ. ಈಗ ನಿನ್ನ ಮಂಡಳಿಯ ಹೆಸರೇಗೆ? ದಿವಾಳಿನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ. ಇವ ಹೆಸರಿಟ್ಟದ್ದು ಯಾಕೆ ಗೊತ್ತಾಯ್ತಾ ನಿಮಗೆ? ಇನ್ನಿವ ದಿವಾಳಿ ಆದ್ರೆ ಹೊತ್ತಾಗಿ ಬೇರೆಯವರು ಕೇಳಲಿಕ್ಕಿಲ್ಲಲ್ಲ, ಮೊದಲೇ ದಿವಾಳಿ. ಹಳೆಯ ಸಾಲವನ್ನು ಅಲ್ಲ, ನಾವು 3 ಜನ ಪಾಲ್ದಾರರಲ್ಲಿ ನಾನು ದಿವಾಳಿಯಾಗಿ ಹೋದದ್ದು. ಈ ಕೆಲವರೆಲ್ಲ ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದುಂಟು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಯಾಕೆ? ಅದು ಯಮನಿಗೆ ಕೈ ಮುಗಿಯುವುದು, ನಾವು ಅವ ಹತ್ತಿರ ಬಾರದೇ ಇರಲಿ ಅಂತ. ಹಾಗೆ ಹೆಸರೇ ದಿವಾಳಿ ಅಂತ. ಮತ್ತೆ ದಿವಾಳಿ ಹೊಸ್ತಾಗ್ಲಿಕ್ಕಿಲ್ಲ. ಇರ್ಲಿ, ಈಗ ನೀವು ಬೇರೆ ಬೇರೆ ಕಡೆ ತಿರುಗಾಟ ಬರ್ತೀರಾ? ಎಲ್ಲಾ ಕಡೆಯಲ್ಲಿ ಆಟವ ನಿಮ್ದು? ಪ್ರಸಂಗ ಏನು? ಪ್ರಸಂಗ ಯಾವುದು ಬೇಕು ಅದನ್ನ ಆಡ್ತೇವೆ. ಹೆಚ್ಚಾಗಿ ಶಿವಪುರಾಣವೇ ನಮ್ದು. ಶಿವಪುರಾಣ? ಹೌದು. ಈಶ್ವರ ದೇವರ ಕತೆ? ಹೌದು. ಅದರಲ್ಲಿ ಯಾವ್ದು ಆಡ್ತೀರಿ? ಯಾವುದು ಬೇಕಾದ್ರೆ ಆಡ್ತೇವೆ, ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ನಮಗೆ ಶಿವಪುರಾಣ ಇಷ್ಟ ಇಲ್ಲ ಅಂತಲ್ಲ, ಆದ್ರೆ ನಾವು ಈಗ ನಿಮ್ಮಿಂದ ನಿರೀಕ್ಷೆ ಮಾಡುವ ಪ್ರಸಂಗ ಯಾವುದು ಗೊತ್ತಾ? ನಮ್ಮ ಜಾತಿ ಮಕ್ಕಳಲ್ಲಿ ಹಿರಿತನದಲ್ಲಿ ಹಿರಿಯ ತಲೆಯಲ್ಲಿ ಯಾರಾದರೂ ಅಗ್ರಗಣ್ಯರು ಒಂದು ಸ್ಥಾಪಿತವಾದಂತಹ ಕೆಲಸವನ್ನು ಮಾಡಿದವರ ಚರಿತ್ರೆ ಏನಾದರೂ ನಿಮ್ಮಲ್ಲಿ ಉಂಟಾ? ನಮ್ಮಲ್ಲಿ ಅದೇ ಉಂಟು. ಹೆಚ್ಚಾಗಿ ಅದು ಬಹಳ ಪ್ರಚಲಿತದಲ್ಲಿ ಉಂಟು. ಯಾವುದದು? ಹಿರಣ್ಯಕಶ್ಯಪು. ಹಿರಣ್ಯಕಶ್ಯಪ ಚರಿತ್ರೆ? ಹೌದು. ಕಶ್ಯಪ ಚರಿತ್ರೆ? ಹೌದು. ಕೊಡಿ ಕೈ. ನೀನು ಕೈ ಕೊಡುವಲ್ಲ? ನಿಮಗೆ ಸಂತೋಷ ಆಯ್ತಲ್ಲ? ಇರ್ಲೇ, ಈಗ ಹಿರಣ್ಯಕಶ್ಯಪ ಚರಿತ್ರೆ ಮಾಡ್ತಿ? ಹೌದು. ಯಾರು ನಿಮ್ಮ ಭಾಗವತರು? ಯಾರು ಭಾಗವತರು? ಕರಾವಳಿ ಗಾನಕ್ಕೆ ಹೋಗಿಲ್ಲ ಅಂತ. ಕರಾವಳಿ ಗಾನಕ್ಕೋಗಿಲ್ಲ? ಹಾಗಾದ್ರೆ ಹೆಸರನ್ನು ನಾನು ಕೇಳಿಲ್ಲ. ಗಾನಕ್ಕೋಗಿಲೆ ಅಂತ ಕೆಲವು ಮಂದಿ ಇದ್ದಾರೆ, ಕರಾವಳಿಯಲ್ಲಿ ಯಾವ ಗಾನಕ್ಕೋಗಿಲೆ ಅಂತ ಗೊತ್ತಾಗ್ಲಿಲ್ಲ. ಅದು ಕರಾವಳಿಗೆ ಹೋದಾಗ ಮಾತ್ರ, ಬೇರೆ ಘಟ್ಟಕ್ಕೆ ಹೋದ್ರೆ ಹಿಮಕ್ಕೆ ಹೋಗಿಲ್ಲ. ಹೆಸರು ಜಯರಾಮಾಚಾರ್ಯ. ಜಯರಾಮಾಚಾರ್ಯ? ಅವರ ಅಪ್ಪ ಗಣಪತಿ ಇದ್ದ, ಅವರು ಸಣ್ಣ ಭಾಗವತಿ ಎಲ್ಲ ಮಾಡ್ತಿದ್ರು. ಗಣಪತಿ ಆಚಾರ್ಯ ಅವರಿಗೆ ಇದ್ದಾರೋ ಸತ್ತಿದ್ದಾರೆ? ಅವರು ಸತ್ತಿದ್ದಾರೆ. ಆ ನಂತರ ಅವರ ಜಾಗ ನೀವೇ ತುಂಬಿಸುವುದು. ಅವರ ಜಾಗದಲ್ಲಿ ಇವರು ತುಂಬಿಸುವುದಾ? ಅಲ್ಲ, ಅವರ ಜಾಗವನ್ನು ಇವರು ತುಂಬಿಸುವುದು. ಅವರ ಜಾಗ ಸರಿ,
ಗಣಪತಿ ಬಹಳ ಪ್ರಚಲಿತ ಉಂಟು ಇವರು. ಜನಮತರು ನಿಮ್ಮಲ್ಲಿ ಭಾಗವತಿ ಸಾಧಾರಣ 50 ವರ್ಷಗಳ ನಿರಂತರ ಸಾಧನೆ ಅವರು. 50 ವರ್ಷ ತಿರುಗಾಟ ಆಯ್ತಾ? ಹೌದು, ನಿರಂತರ ಸಾಧನೆ ಅವರು. ನಮ್ಮಲ್ಲಿ ಕಂಬಕ್ಕೂ ಸಾಧಾರಣ 48 ಆಯ್ತು. 48 ಆಯ್ತು. 2 ವರ್ಷ ಬಾಕಿ ಇದೆ ಮುರಿದು ಬೀಳ್ಲಿಕ್ಕೆ. ಅದಕ್ಕೆ ಸನ್ಮಾನ ಮಾಡಬೇಕು ಅಂತ ಇದ್ದೇವೆ ನಾವು. 2 ವರ್ಷದಲ್ಲಿ 2 ವರ್ಷದಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತ ಇದ್ದೇವೆ. ಆ ಕಂಬ 50 ವರ್ಷ ಕಟ್ಟಿದೆಯಲ್ಲ ಆ ಕಂಬಕ್ಕ. ಹೌದೌದು. ಹಾಗೆ ಅದಕ್ಕಾದ್ರೂ ಒಂದು ಸನ್ಮಾನ ಉಂಟಲ್ಲ. ಅದಿರ್ಲಿ. ನಿಮ್ಮಲ್ಲಿ ಕಲಾವಿದರು ಈಗ ಹಿರಣ್ಯಕಶ್ಯಪರ ಪಾತ್ರ ಮಾಡುವ ಯಾರು? ಹೌದು, ಬೇರೆ ಯಾರಲ್ಲ, ನನ್ನ ಮಗನೇ. ನಿನ್ನ ಮಗ? ಅವನಿಗೆ ಎಷ್ಟು ವರ್ಷ ಆಯ್ತು? ಅವನಿಗೆ ಸಾಧಾರಣ 9 ವರ್ಷ. 9 ವರ್ಷದ ಹುಡುಗನಲ್ಲಿ ಹಿರಣ್ಯಕಶ್ಯಪನಂತಹ ಪಾತ್ರವನ್ನು ಮಾಡಿಸುವುದು. ಹೌದು, ಎಂತದದು? ಮಕ್ಕಳು ಮುಂದೆ ತರಬೇತಿ ಹೊಂದಬೇಕಲ್ಲ, ಅದಕ್ಕೆ ಬೇಕಾಗಿ ತಯಾರಿ ನಾವು ಸಣ್ಣ ಪ್ರಾಯದಲ್ಲೇ ಮಾಡಿಸುವುದು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಹೌದು. ಹಾಗಾಗಿ ನಿನ್ನ ಮಗನಿಗೆ ಹೌದು ಕೆಲವು ಸಲ ಹಾಗೆ ಇರ್ತಾನೆ. ಸಂಸಾರದಲ್ಲಿ ಸಂತಾನ ಬಂದಾಗ ಆ ಸಂತಾನಕ್ಕೆ ಸಂಸಾರದ ಯಜಮಾನ ಸ್ಪಂದಿಸದೇ ಇದ್ರೆ ನಾಳೆ ಮಕ್ಕಳೇ ತಿರುಗಿ ಬೀಳುವ ಪ್ರಸಂಗ ಇರ್ತದೆ. ಆದ್ದರಿಂದ ಈ ಪ್ರಸಂಗದಲ್ಲಿ ತಿರುಗಿ ಬೀಳಬಾರ್ದಂತೆ ಮೊದಲು ಗಟ್ಟಿ ಅವನಿಗೆ ವೇಷವನ್ನು ಕೊಡು. ನಿನ್ನ ಮಗನಿಗೆ ದೊಡ್ಡ ಪಾತ್ರ. ಹೌದು. ಅದಿರ್ಲಿ. ಕೈವಾದುವಿನ ಪಾತ್ರ ಯಾರು ಮಾಡ್ತಾರೆ? ನನ್ನ ಹೆಂಡತಿ. ನಮ್ಮ ಇಡೀ ಕುಟುಂಬವೇ ಯಕ್ಷಗಾನಕ್ಕೆ ಬೇಕಾಗಿ ಗಂಧದ ಕೊರಳಿನಂತೆ ನಾವು ಸವಹಿಸು. ಹೌದು. ನಿನ್ನ ಹೆಂಡತಿಯನ್ನು ಕಲೆಗೆ ಅರ್ಪಿಸಿದ್ದಿ ಅಂತಾದ್ರೆ ನಿನ್ನ ಮನೋಧರ್ಮ ಏನು ಅಂತ ನಮ್ಗೆ ಅರ್ಥ ಆಗ್ತದೆ. ಬೇರೆ ಹುಡುಗರು ಬಿಟ್ಟು ಹೋಗುದಿಲ್ಲ ಮೇಳವನ್ನು. ಸರಿ, ಗೊತ್ತಾಯ್ತು. ಸಂಬಳವೂ ಬಹುಶಃ ಕೇಳಲಿಕ್ಕಿಲ್ಲ. ಇಲ್ಲ, ಹೆಚ್ಚು ಊಟದ ಕಷ್ಟದಲ್ಲಿ ಸಂಬಳ ಅಡುಗೆ ಮಾಡಲಿಕ್ಕೆ ಬೇರೆ ಜನ ಇಲ್ಲ. ನನ್ನ ಹೆಂಡತಿಗೆ ಇರ್ಲಿ. ಸಂಬಳ ಕೇಳಿದ್ರು ಅವಳು ಕೊಡ್ತಾಳೆ ಅಂತ ಹೇಳಿದ್ರೆ ಆಯ್ತು. ಅಲ್ಲಿಗೆ ನೋಡಿದ ತಕ್ಷಣ ಎಲ್ಲ ಚೊಯ್ಯ. ಅದಿರ್ಲಿ. ಪ್ರಹ್ಲಾದನ ಪಾತ್ರ ಯಾರು ಮಾಡ್ತಾರೋ? ಪ್ರಹ್ಲಾದ ಪಾತ್ರದಲ್ಲಿ ಒಬ್ಬ ಇದ್ದಾನೆ. ಯಾರವ? ಪ್ರಜ್ವಲ ಅಂತೇಳಿ. ಪ್ರಜ್ವಲ? ಹೌದೌದು. ಅವ ಮೊನ್ನೆ ಯಾವುದೋ ಬೇರೆ ಮೇಳದಲ್ಲಿ ಇದ್ದ ಅಂತ ಸುದ್ದಿ. ಇಲ್ಲ, ಅದು ಅವನು ಬಸವಚಪ್ರ ಬಿದ್ದಿದೆ ಅಂತ ಹೇಳಿ ಹೋದ. ಹೌದಾ? ಆಗ 3 ದಿವಸ ಬರಲಿಲ್ಲ. ಇಲ್ಲಿ ಪ್ರದರ್ಶನದಲ್ಲಿ ಅವಕಾಶ ಇಲ್ಲದ್ರೆ ಹೋಗ್ತಾನೆ. ಸರಿ ಬಿಡು. ಅವನಿಗೆ ಎಷ್ಟು ವರ್ಷ ಆಯ್ತಾ? ಅವನಿಗೆ ಸಾಧಾರಣ 32 ವರ್ಷ. ಯಾರು ಹೇಳ್ತಿದ್ರು 23, 24 ಹುಡುಗ? 32 ವರ್ಷ. ಹೌದು. ಅದಿರ್ಲಿ. ಅಷ್ಟು ದೊಡ್ಡ ಪ್ರಾಯದವ ಪ್ರಹ್ಲಾದ ಅಲ್ವಾ? ಇಲ್ಲದೆ ಪ್ರಹ್ಲಾದ ಕೊಡಿದ್ರೆ ಮತ್ತೆ ಮೇಳ ಬಿಟ್ಟು ಹೋಗ್ತಾನೆ ಅವ. ನನಗೆ ಅವಕಾಶ ಇಲ್ಲ ಅಂತ ಹೇಳಿ. ಓ, ಹಾಗುಂಟು. ಹೌದು. ಅವ ಈ ಪ್ರಸಂಗ ಅಲ್ಲದಿದ್ರೆ ಬೇರೆ ಪ್ರಸಂಗದಲ್ಲಿ ಏನು ವೇಷ ಮಾಡ್ತಾರೆ? ಬಣ್ಣದ ವೇಷ. ಒಳ್ಳೆ ವೇಷ. ಬಣ್ಣದ ವೇಷ, ಒಳ್ಳೆ ವೇಷ. ಹೌದು. ಈಗ ಉದ್ದಕ್ಕೆ. ಹೌದು, ಉದ್ದಕ್ಕೆ. ಇದಂತೂ ಅದು ಕೊಡದಿದ್ರೆ ಅವನು ನಿಲ್ಲುವುದಿಲ್ಲ. ಅದಿರ್ಲಿ. ಎಲ್ಲ ಆಯ್ತಲ್ಲ? ಹಾಗಿದ್ರೆ ಯಕ್ಷಗಾನದ ವೇಷಗಳೆಲ್ಲ ತಯಾರುಂಟು? ಎಲ್ಲ ತಯಾರಿಗೆ ಹೇಳಿದ್ರೆ ಆಯ್ತು. ನನಗೊಂದು ಕೂತ್ಕೊಳ್ಳಿಕ್ಕೆ ನಮಗೆ ಊಟದ ವ್ಯವಸ್ಥೆ. ಊಟ? ಹೌದು. ಊಟ ಎಂತದ್ದು? ಅಲ್ಲ, ಗಂಜಿಯ? ನಮಗೆ ಏನು ಹೆಚ್ಚು ಬೇಡ. ಮತ್ತೆ? ಒಂದು 10 ಸೇರು ಹಾಕಿದ್ದು ಅನ್ನ. ಎಷ್ಟು ಜನ ಇದ್ದೀರಿ ನೀವು? ನಾವು 8 ಜನ ಅಷ್ಟೇ. 8 ಜನಕ್ಕೆ 10 ಸೇರು ಹಾಕೊಂಡು ಹೋಗ್ಲಿಕ್ಕೆ ಉಂಟು ನಾಳೆ? ಇಲ್ಲ. ಮತ್ತೆ 8 ಜನ ಊಟ ಮಾಡುವಷ್ಟು ಅನ್ನ ಉಂಟು ನಮ್ಮಲ್ಲಿ. ಒಂದು 10 ತೆಂಗಿನಕಾಯಿಯ ಚಟ್ನಿ. ನಿನ್ನ ಕುಟುಂಬದವರೆಲ್ಲ ಬರ್ತಾರೆ. ರುಚಿ ಆಗ್ಬೇಕಲ್ಲ. ಹಾಗೆ. ಒಂದು 3-4 ಬಗೆಯ ತರಕಾರಿ ಹಾಕಿ ಒಂದು ಸಾಂಬಾರು ಮಾಡಿದ್ರೆ ಭಾರಿ ಒಳ್ಳೇದು. ಆಯ್ತು. ಆಮೇಲೆ ಸ್ವಲ್ಪ ಹಸಿರು ಪಾಯಸ ಮಾಡಿದ್ರೆ ಭಾರಿ ಒಳ್ಳೇದು. ಹೆಸರು ಬೇಳೆ ಪಾಯಸ? ಹೌದು. ಯಾಕಂದ್ರೆ ನಿತ್ಯ ಬಿಟ್ಟು ಶರೀರ ಉಷ್ಣ ಆಗಿರ್ತದೆ. ತೊಂದರೆ ಇಲ್ಲ. ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ನಮ್ದು ಆಕ್ಷೇಪ ಇಲ್ಲ. ನಮ್ಮಲ್ಲಿ ಹೆಸರು ಬೇಳೆಯ ಪಾಯಸಕ್ಕೆ ಹೆಸರು ಹೋದ ಊರೇ ಉಂಟು. ಹೌದಾ? ಒಂದು ಪದ್ಯಾಣ ಅಂತ. ಹೌದೌದು. ಅದು ಮಧ್ಯಾಹ್ನಕ್ಕಿದ್ರೆ ತರಲಿಕ್ಕೆ ಬೀಳುದು. ಅದು ಪಾಯಸ ಅಂದ್ರೆ ಪಾಯಸ. ಒಂದು ಅವಕಾಶ ಮಾಡಿ ಕೊಡಬೇಕು. ಮತ್ತೆ ಊಟಕ್ಕೆ ಹೋಳಿಗೆ ಇದ್ರೆ ಭಾರಿ ಒಳ್ಳೇದು. ಅದು ಯಾವ ಹೋಳಿಗೆ ಆಗಬೇಕು? ಕಾಯಿ ಹೋಳಿಗೆ? ಕಾಯಿ ಹೋಳಿಗೆ ಇದ್ರೆ ಒಳ್ಳೇದು. ಆಯ್ತು. ನಮ್ದೇನು ಒತ್ತಡ ಇಲ್ಲ. ನಾವು ಮಾಡ್ತೇವ, ತೊಂದರೆ ಇಲ್ಲ. ಭಾಗವತರನ್ನು ಬರ್ಲಿಕ್ಕೆ ಕರಾವಳಿಯ ಗಾನಕೋಗಿಲೆ ಬರಲಿ. ನಮಸ್ಕಾರ. ಸ್ವಲ್ಪ ಮುಂದೆ ಬನ್ನಿ. ಹಾಗೆ ಚಪ್ಪಾಳೆ ನೀವು ಯಾವುದೆಲ್ಲ ಪ್ರಸಂಗ ಮಾಡಿದ್ದೀರಿ? ನಿನ್ನ ಪುಣ್ಯ ಈಗ ಬೇಡ. ಮತ್ತೆ 3 ಪ್ರಸಂಗ ಬಾಯಲ್ಲೇ ಉಂಟ, ಹೊರಗೂ ಬರ್ತದ. ಅದು ಪುಸ್ತಕ ನೋಡಿದ್ರೆ ಹೊರಗೆ ಬರ್ತದೆ. ಇವತ್ತಿನ ಪ್ರಸಂಗ ಯಾವುದು ಅಂತ ಗೊತ್ತಾಯ್ತಾ ನಿಮಗೆ? ಏನು ಗೊತ್ತಾಗುತ್ತೆ? ಯಾವುದು? ಹಿರಣ್ಯಕಶ್ಯಪ ಚರಿತ್ರೆ. ಪ್ರಹ್ಲಾದ ಚರಿತ್ರೆ. ಅವ ಸತ್ತ. ಹಿರಣ್ಯಕಶ್ಯಪ ಯಜಮಾನರಿಗೆ ಕೂತ್ಕೊಳ್ಳಿಕ್ಕೆ ನೀವೆಲ್ಲ ಕೂತ್ಕೊಳ್ತೀರ? ಇಲ್ಲಿ ಕೂತ್ಕೊಳ್ತೀರ? ನಾನು ಹಿಂದೆ ಕೂತ್ಕೊಂಡ. ಅಲ್ಲ, ಮುಂದೆ ಇಡೋ ವ್ಯವಸ್ಥೆ ಮಾಡಿ. ಇವ ನಿಮ್ಮ ಮೇಳದವನ? ಇವನೇ ಅವ ನಿಮ್ಮ ಮೇಳದವನ? ಅವು ನಮ್ಮ ಮೇಲೆ ಚಕ್ರಗಳ ಮತ್ತೆ ತೊಳಿಗಳಿಕ್ಕಿನ ವ್ಯವಸ್ಥೆ ಉಂಟು. ಸ್ವಲ್ಪ ಮೇಲೆ ಹೋಗಿ ಆಯ್ತಾ?
ತೊಂದರೆ ಆಗ್ತದೆ ಅಡ್ಡ ಆಗ್ತದೆ ಇಲ್ಲ ಇಲ್ಲ ಕೊಟ್ಟಾಗಿ ಶುಚಿ ಏರಿಸಿ ಚಾಕು ಒಂದು ಪದ್ಯ ತೆಗಿಲಿಕ್ಕೆ ಇತ್ತು ಹೊತ್ತು ಪುಸ್ತಕ ಒಳಗಿಂದ ತೆಗಿಬೇಡುವ ಅಂಬು ಸತ್ತು ವರ್ಷ ಆಯ್ತು ಅಂಬು ಯಾರು ಅಲ್ಲ ಆ ಅಂಬು ಅಲ್ಲ ಹಾಗಾದರೆ ಅಂಬು ಉರುವಾಗಲೇನು ವೈದ್ಯ ಅಂತ ಸರಿ ಇವರು 50 ಇವನಿಗೆ ನಮ್ಮ ಮೇಳಕ್ಕೆ ತರಕಾರಿ ತರೋದು ಇವನೇ ಚೀಲ ಇಟ್ಕೊಂಡು ಅಭ್ಯಾಸ ಆ ಕಿರೀಟ ತಲೆಗೆ ಕಟ್ಟೋದು ಎಂತಲ್ಲ ಅದು? ಕಿಂತ ಬೇಡ ಅದನ್ನು ಮರ್ಯಾದೆ ತೆಗಿತಾರವ ಇರುವಂತ ಸ್ಥಳ ನಿನ್ನ ಅಪ್ಪನ ಮನೆಗೆ ಸೋನಿತಾಪುರ ಯಾರು ಸುಬ್ರಹ್ಮಣ್ಯಗೆ ಯಾರು ಅಂತ ಸುಬ್ರಹ್ಮಣ್ಯಗೆ ಯಾರು ಸೋನಿತಾಪುರ ಹಿರಣ್ಯಕಶ್ಯಪ ಅಂತ ಕೇಳಿಬಲ್ಲ ನಾನೇ ಸರಿ ಅಂತ ಕಾರ್ಯ ಸೋನಿತಾಪುರದ ಅಧಿಕಾರಿ ನಾನು ಹಿರಣ್ಯ ಕಜಿಪು ಅಂದ್ರೆ ನಾನೇ ಮಾಲಗೆ ಸರಿ ಮಾಡುತ್ತಿದ್ದಿಲ್ಲ ಮಾರ ಸಂತಾನ ಮದುವೆಯಾಗಿ ದಾಂಪತ್ಯ ಜೀವನದಲ್ಲಿ ಮೆರೆಯುತ್ತಾ ಇದ್ದೆ. ನನಗೊಬ್ಬ ಮಗ ಇದ್ದಾನೆ. ಯಾರದು? ಪ್ರಹ್ಲಾದ. ಅವನನ್ನು ಗುರಿಗಳ ಜೊತೆಗೆ ಗುರಿ ಮಠಕ್ಕೆ ಕಳಿಸಿದರು. ಗುರಿ
ಗುರುಮಠಕ್ಕೆ. ಗುರುಮಠಕ್ಕೆ ಎಷ್ಟು ವಿದ್ಯೆ ಕಲಿಸಿದ ಅಂತ ಗೊತ್ತಿಲ್ಲ. ಹಾ. ಯಾಕೆ ಬರ್ಲಿಲ್ಲ ಅಂತ ಹಾ. ಯೋಚನೆ ಮಾಡ್ತಿದ್ದೆ. ಕರಿ ಕರಿ ಮಗನೇ 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 ಗಟ್ಟಿ ಇರುವುದನ್ನು. ಮಗನೇ ಹಾ. ಯಾವಾಗಲೂ ಬಣ್ಣದ ವೇಷ ಮಾಡುವವ. ಯಜಮಾನನೇ ಓ ಅದೆಂತದ್ದು ಬಣ್ಣದ ವೇಷವ ಪ್ರಹ್ಲಾದನ ವೇಷವ ಅಭ್ಯಾಸ ಬಲ ಅವನಿಗೆ ದೊಂದಿ ಇಲ್ಲದಿದ್ರೆ ಆಗುದಿಲ್ವಾ? ಈ ಯಕ್ಷಗಾನವನ್ನು ಎಂತದ್ದು ಪ್ರಹ್ಲಾದ ದೊಂದಿ ಇಟ್ಕೊಂಡು ಬರುವುದ? ಆಗೋದ್ರೆ ನೀವು ಬರೆದಾಕಿದ್ದು ಹಾಗೆ ಪ್ರಹ್ಲಾದನಿಗೆ ದೊಂದಿ ಬೇಕು ಅಂತ ಇದು ಯಕ್ಷಗಾನಕ್ಕೆ ಎಂತದು ಹೊಡಿಲಿಕ್ಕೆ ಬರುತ್ತದೆ ಸೌಮ್ಯದಲ್ಲಿ. ಅಪ್ಪ ಸೌಮ್ಯದಲ್ಲಿ. ಯಪ್ಪ ನಿನ್ನ ಅಪ್ಪ. ಯಾಕಪ್ಪ? ಕಂದ ಬಾಬಾರಿತ್ತಲೋ ಅಪ್ಪನನ್ನು ಮಗ ಎತ್ತಿಕೊಳ್ಳುವುದಾ ಮಗನನ್ನು ಅಪ್ಪ ಎತ್ತಿಕೊಳ್ಳುವುದಾ? ತೊಂದರೆ ಇಲ್ಲ ಇದರಲ್ಲಿ ಅಪ್ಪ ಯಾರು ಮಗ ಯಾರು ಅಂತ ಗೊತ್ತಾಗುದಿಲ್ಲ.